ನ್ಯೂಸ್ 24x7 ಇದು ವಿಶ್ವಾಸದ ಪ್ರತಿಬಿಂಬ. ವೀಕ್ಷಕರ ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸದ್ಯ ತಾಂತ್ರಿಕವಾಗಿರುವಂತಹ ಸಮಸ್ಯೆಗಳಿಂದ ಇವತ್ತಿನ ಕಾರ್ಯಕ್ರಮವನ್ನು ಸ್ವಲ್ಪ ತಡವಾಗಿ ನಾವು ಆಯೋಜನೆ ಮಾಡ್ತಾ ಇದ್ದೀವಿ. ಕ್ಷಮೆ ಇರಲಿ ಆ ಒಂದು ವಿಚಾರಕ್ಕೆ, ಸಾರಿ ಫಾರ್ ದಟ್ ಅಂತ ಹೇಳ್ತಾ ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ಮಾಡ್ತಾ ಇರುವಂತಹ ವಿಚಾರ ನಾವು ಮಾತ್ರ ಅಲ್ಲ, ಇಡೀ ನಮ್ಮ ಕರಾವಳಿ ಭಾಗ ಚರ್ಚೆ ಮಾಡ್ತಾ ಇದೆ. ಮಾತ್ರ ಅಲ್ಲ, ಇಡೀ ನಮ್ಮ ರಾಜ್ಯ ದೇಶವು ಕೂಡ ಚರ್ಚೆ ಮಾಡ್ತಾ ಇರುವಂತಹ ವಿಚಾರ ಪ್ರಸಕ್ತ ಕಾಲಘಟ್ಟದಲ್ಲಿ. ಕಾರಣ ಬಹಳಷ್ಟು ಮಳೆಯಾಗ್ತಾ ಇದೆ. ಮಳೆಯಿಂದಾಗಿ ಜನಜೀವನ ಅಸ್ತವ್ಯಸ್ತವಾಗಿದೆ. ಮಳೆಯಿಂದಾಗಿ ಜನರ ಬದುಕು ದುಸ್ತರವಾಗಿದೆ. ಜೊತೆಗೆ ಅವಾಂತರವನ್ನು ಬಹಳಷ್ಟು ಈ ಬಾರಿಯ ಮಳೆ ಸೃಷ್ಟಿ ಮಾಡಿದೆ ಅನ್ನುವಂತಹ ಆರೋಪ. ಆದರೆ ಮಳೆ ಈ ಬಾರಿ ಏನು ಈ ರೀತಿ ಬರಲಿಲ್ಲ. ಈ ಹಿಂದೆಯೂ ಕೂಡ ಇಂತಹ ಮಳೆ ಬರ್ತಾನೆ ಇತ್ತು. ಆದರೆ ಮನುಷ್ಯ ಮಾಡಿದಂತಹ ಸ್ವಾರ್ಥದಿಂದ, ಪ್ರಕೃತಿಯ ಮೇಲೆ ಮನುಷ್ಯನ ದೌರ್ಜನ್ಯದಿಂದ ಪ್ರಕೃತಿ ಮುನಿಸಿಕೊಂಡಿದೆ. ಹಾಗಾಗಿ ನಮ್ಗಳಿಗೆ ಮಳೆಯಿಂದಾಗಿ ಇಂತಹ ಅವಾಂತರಗಳು, ನೆರೆಯ ಭೀತಿಗಳು, ಜೊತೆಗೆ ಅಲ್ಲಲ್ಲಿ ಭೂಕುಸಿತಗಳು, ಗುಡ್ಡ ಕುಸಿತಗಳು ಕಂಡು ಬರ್ತಾ ಇದೆ. ಇವೆಲ್ಲದರ ಜೊತೆಗೆ ಅತಿ ಹೆಚ್ಚಾಗಿ ಈ ಬಾರಿ ನಮ್ಮ ರಾಜ್ಯದಲ್ಲಿ ಜೊತೆಗೆ ನಮ್ಮ ದೇಶದಲ್ಲೂ ಕೂಡ ಚರ್ಚೆ ಆಗ್ತಾ ಇರುವಂತಹ ವಿಚಾರ, ಒಂದ್ ಕಡೆ ಮಳೆ, ಮತ್ತೊಂದು ಕಡೆ ನಮ್ಮ ಕರಾವಳಿ ಭಾಗದಲ್ಲಿ ಜೊತೆಗೆ ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು ಮಳೆ ನಿಂತರೂ ಕೂಡ ಅಲ್ಲಲ್ಲಿ ಭೂಕುಸಿತ ಜೊತೆಗೆ ಗುಡ್ಡ ಕುಸಿತ ಇನ್ನೂ ಕೂಡ ನಿಂತಿಲ್ಲ ಅನ್ನುವಂಥದ್ದು. ಇದು ಕರ್ನಾಟಕದ ಅಂಕೋಲದಿಂದ ಶುರುವಾಗುತ್ತೆ. ಅಂಕೋಲದಿಂದ ಶುರುವಾದಂತಹ ಈ ದೊಡ್ಡ ಮಟ್ಟದ ದುರಂತ ಏನಿದೆ ನೋಡಿ, ಅಂಕೋಲದ ದುರಂತ ಇಡೀ ನಮ್ಮ ಕರ್ನಾಟಕದ ಜನತೆಯನ್ನ ಬೆಚ್ಚಿ ಬೀಳುವಂತೆ ಮಾಡುತ್ತೆ. ತದನಂತರ ಅಂಥದ್ದೇ ದುರಂತ ಇಡೀ ನಮ್ಮ ದೇಶ ಬೆಚ್ಚಿ ಬೀಳುವಂತೆ ಮಾಡುವಂಥದ್ದು ವಯನಾಡಿನಲ್ಲಿ ನಡೆದಿರುವಂತಹ ದುರಂತ. ಇದೀಗ ಕ್ಷಣಕ್ಕೊಂದರಂತೆ ಅಲ್ಲಿ ಸಾವಿನ ಸಂಖ್ಯೆ ಜಾಸ್ತಿ ಆಗ್ತಾನೆ ಇದೆ. 349 ಮಂದಿ ವಯನಾಡಿನ ಮಳೆಯಿಂದಾಗಿರುವಂತಹ ದುರಂತದಿಂದ ಸಾವನ್ನಪ್ಪಿದ್ದಾರೆ ಸದ್ಯದ ಮಟ್ಟಿಗೆ. ಇನ್ನೂ ಕೂಡ ಅಲ್ಲಿ ರಕ್ಷಣಾ ಕಾರ್ಯಾಚರಣೆಗಳು ಅಥವಾ ಕಾರ್ಯಾಚರಣೆಗಳು ನಡೀತಾ ಇದೆ. ಹಾಗಿದ್ದಾಗ ಗೊತ್ತಿಲ್ಲ ಈ ಸಂಖ್ಯೆ ಎಷ್ಟರ ಮಟ್ಟಿಗೆ ತಲುಪಬಹುದು ಅನ್ನುವಂಥದ್ದು. ಅಕ್ಷರಶಃ ವಯನಾಡು ಈಗ ಸ್ಮಶಾನದ ರೀತಿಯಲ್ಲಿ ಆಗಿ ಹೋಗಿದೆ. ಎಲ್ಲಿ ನೋಡಿದರೂ ಕೂಡ ಹೆಣಗಳ ರಾಶಿ, ಎಲ್ಲಿ ನೋಡಿದರೂ ಕೂಡ ಅಲ್ಲಿ ಪ್ರಕೃತಿ ವಿಕೋಪಕ್ಕೆ ಮುಣಿದಿರುವಂತಹ ಆ ಒಂದು ವಯನಾಡಿನ ಪ್ರದೇಶಗಳು, ಇವೆಲ್ಲವೂ ಕೂಡ ನೋಡಿದಾಗ ಅಲ್ಲೂ ಕೂಡ ಈ ದುರಂತವನ್ನು ಸೃಷ್ಟಿ ಮಾಡಿರುವಂಥದ್ದು, ಅಲ್ಲೂ ಕೂಡ ಸ್ಮಶಾನವನ್ನು ಸೃಷ್ಟಿ ಮಾಡಿರುವಂಥದ್ದು ಗುಡ್ಡ. ಅಂಕೋಲದಲ್ಲೂ ಕೂಡ ಕರ್ನಾಟಕದಲ್ಲಿ ಸ್ಮಶಾನವನ್ನು ಸೃಷ್ಟಿ ಮಾಡಿರುವಂಥದ್ದು ಅಲ್ಲೂ ಕೂಡ ಒಂದು ಗುಡ್ಡ. ಜೊತೆಗೆ ಇದೀಗ ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮ ಯಾಕೆ ಅಂತ ಬಂದಾಗ ಬಹಳಷ್ಟು ಜನರಿಗೆ ಭಯ ಇದೆ, ಬಹಳಷ್ಟು ಜನರಿಗೆ ಆತಂಕ ಇದೆ. ಕಾರಣ ಮಳೆಯ ವಿಚಾರಕ್ಕೆ ಒಂದ್ ಕಡೆ ನೆರೆಯ ಭೀತಿ ಇದ್ರೆ, ಈ ಬಾರಿ ಹಿಂದೆಂದೂ ಇಲ್ಲದಂತಹ ಗುಡ್ಡ ಕುಸಿತದ, ಭೂಕುಸಿತದ ಭಯ ಶುರುವಾಗಿದೆ. ಕಾರಣ ಇವತ್ತಿನ ಒಂದೇ ದಿನದಲ್ಲಿ ಬರೋಬ್ಬರಿ 5 ಪ್ರಕರಣಗಳು ನಮ್ಮ ಕರಾವಳಿ ಭಾಗದಲ್ಲಿ ದಾಖಲಾಗುತ್ತೆ. ಬಂಟ್ವಾಳದಲ್ಲಿ, ಕಡಬದಲ್ಲಿ, ಪುತ್ತೂರಿನಲ್ಲಿ, ಸುಳ್ಯದಲ್ಲಿ ಹೀಗೆ 5 ಪ್ರಕರಣಗಳು ದಾಖಲಾಗುತ್ತೆ. ಎಲ್ಲ ಪ್ರಕರಣಗಳು ಕೂಡ ಗುಡ್ಡ ಬಿದ್ದು ಮನೆ ಸಂಪೂರ್ಣವಾಗಿ ಹಾನಿಯಾಗಿರುವಂಥದ್ದು ಮಾತ್ರ ಅಲ್ಲ, ತೋಟ ಸಂಪೂರ್ಣವಾಗಿ ಹಾನಿಯಾಗಿರುವಂಥದ್ದು, ಜೊತೆಗೆ ದನ ಕರುಗಳು ಸಾವನ್ನಪ್ಪಿರುವಂಥದ್ದು, ಬಹಳ ದೊಡ್ಡ ಮಟ್ಟದ ಅಪಾರ ಪ್ರಮಾಣದ ಪ್ರಾಣಹಾನಿ, ಆಸ್ತಿ ಹಾನಿ, ಸಂಪತ್ತು ಹಾನಿ ಎಲ್ಲವೂ ಕೂಡ ಆಗಿದೆ. ಅಂದರೆ ಈಗ ಸದ್ಯ ಕರಾವಳಿ ಭಾಗದ ಜನರಲ್ಲಿ ಇರುವಂತಹ ಭಯ ಏನು ಅಂತ ಹೇಳಿದ್ರೆ, ಮಳೆ ಸ್ವಲ್ಪ ಆದರೂ ಕಡಿಮೆ ಆಗಿದೆ. ಆದರೆ ಮಳೆ ಇಲ್ಲದೇ ಇದ್ರೂ ಕೂಡ ಬಹಳಷ್ಟು ಕಡೆಗಳಲ್ಲಿ ಗುಡ್ಡ ಕುಸಿತ ಇದೆ. ಇದು ಆತಂಕ ಶುರುವಾಗಿರುವಂಥದ್ದು. ಅಂದರೆ ಮಳೆಯ ನೀರಿನಿಂದಾಗಿ ಮಣ್ಣು ಸಡಿಲಗೊಳ್ತಾ ಇದೆ. ಯಾಕೆ ಹೀಗಾಯಿತು, ಏನು ಕಾರಣ? ಮಳೆ ಇದ್ದಿದ್ರೂ ಪರವಾಗಿಲ್ಲ, ಏನೋ ಅಲ್ಲಿಂದ ಗುಡ್ಡ ಕುಸಿತು ಬರ್ತಾ ಇದೆ, ಮಳೆ ನೀರಿನ ರಭಸದಿಂದ ಬರ್ತಾ ಇದೆ ಅಂತ ಅಂದ್ಕೊಂಡ್ರೆ, ಇದು ಮಳೆ ಇಲ್ಲ ಆದರೂ ಕೂಡ ಕಡಬದಲ್ಲಿ ಗುಡ್ಡ ಕುಸಿದು ಭೂಮಿ ಭಾಗ ಆಗಿರುವಂತಹ ಘಟನೆಗಳು ಕೂಡ ನಡೆದಿದೆ. ಹಾಗಿದ್ದಾಗ ಎಲ್ಲೆಲ್ಲಿ ಏನೇನಾಗಿದೆ ಎಲ್ಲ ವಿಚಾರದ ಬಗ್ಗೆ ಮಾತಾಡಬೇಕು. ನಮ್ಮ ಜೊತೆ ಅತಿಥಿಗಳು ಕೂಡ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ. ಅಷ್ಟೂ ಕೂಡ ಒಂದು ಡೀಟೇಲ್ಸ್ ಬರ್ತಾ ಇದೆ, ಕಡಬದಲ್ಲಿ ನಡೆದಿರುವಂತಹ ಡೀಟೇಲ್ಸ್ ನೋಡ್ಕೊಂಬನ್ನಿ. ಜಿಲ್ಲೆಯಲ್ಲಿ ಕೊಂಚ ವಿರಾಮ ನೀಡಿದ ಮಳೆ ನಿಂತರೂ ನಿಲ್ಲದ ಗುಡ್ಡ ಕುಸಿತದ ಆತಂಕ. ನಿರಂತರ ಸುರಿದ ಮಳೆಯಿಂದಾಗಿ ಈಗಾಗಲೇ ಜಿಲ್ಲೆಯ ಹಲವೆಡೆ ಗುಡ್ಡ ಕುಸಿತ ಉಂಟಾಗಿ ಹಲವು ಮನೆಗಳಿಗೆ ಹಾನಿ ಉಂಟಾಗಿದೆ. ಕೆಲವೆಡೆ ರಸ್ತೆ ಸಂಪರ್ಕ ಕಡಿತಗೊಂಡಿದ್ದು ಜನರು ನಿತ್ಯ ಓಡಾಟಕ್ಕೆ ಸಂಚ ಪಡ್ತಾ ಇದ್ದಾರೆ. ಕಳೆದ 2 ದಿನಗಳಿಂದ ಮಳೆ ಕೊಂಚ ಕಡಿಮೆಯಾಗಿದ್ರೂ ಗುಡ್ಡ ಕುಸಿತದ ಆತಂಕ ಮಾತ್ರ ಕಡಿಮೆಯಾಗಿಲ್ಲ. ಮಳೆಗೆ ಸಡಿಲವಾದ ಮಣ್ಣಿನಿಂದ ಶುರುವಾಗಿದೆ ಆತಂಕ. ಮಳೆಯಿಂದ ಗುಡ್ಡದ ಮಣ್ಣುಗಳು ಸಡಿಲಗೊಂಡಿದ್ದು ಯಾವುದೇ ಸಮಯದಲ್ಲೂ ಕುಸಿಯುವ ಸಾಧ್ಯತೆಯಲ್ಲಿದೆ. ಕಡಬ ತಾಲೂಕಿನ ಉದನೆ ಕೆಲಪ್ಪಾರು ಎಂಬಲ್ಲಿಯೂ ಮಳೆ ಇಲ್ಲದೆ ಇದ್ರೂ ಗುಡ್ಡ ಕುಸಿತ ಉಂಟಾಗಿದೆ. ಗುಡ್ಡದ ಮೇಲೆ ರಸ್ತೆಯೊಂದು ಇದ್ದು ನಿತ್ಯ ಸ್ಥಳೀಯ ನಿವಾಸಿಗಳ ಜೀಪ್ ಇದರಲ್ಲಿ ಓಡಾಡುತ್ತೆ. ಇದೇ ಕಾರಣದಿಂದ ಇದೀಗ ಗುಡ್ಡ ಕುಸಿತ ಉಂಟಾಗಿದ್ದು
ಬಿನು ಎಂಬವರ ಮನೆಗೆ ಬಿದ್ದಿದೆ. ಘಟನೆಯಿಂದ ಮನೆಗೆ ಹಾನಿ ಉಂಟಾಗಿಲ್ಲವಾದರೂ ಗುಡ್ಡ ಇನ್ನೂ ಕುಸಿತವಾದರೆ ಮನೆಗೂ ಹಾನಿಯಾಗುವುದರ ಜೊತೆಗೆ ಸ್ಥಳೀಯರಿಗೆ ಸಂಪರ್ಕ ರಸ್ತೆಯೂ ಕಡಿತವಾಗಲಿದೆ. ಎಸ್, ಇದು ನಡೆದಿರುವಂಥದ್ದು ಕಡಬದೊಂದು ಡೀಟೇಲ್ಸ್. ಆದರೆ ಇಂಥದ್ದೇ ಘಟನೆಗಳು ಬಹಳಷ್ಟು ಕಡೆಗಳಲ್ಲಿ ನಡೆದಿದೆ. ಬಂಟ್ವಾಳದಲ್ಲೂ ನಡೆದಿದೆ, ವರ್ಕಾಡಿಯಲ್ಲೂ ಕೂಡ ನಡೆದಿದೆ. ನಾನು ನೇರವಾಗಿ ವರ್ಕಾಡಿಯ ವಿಚಾರಕ್ಕೆ ಹೋಗಿ ತದನಂತರ ನಮ್ಮ ಅತಿಥಿಗಳನ್ನು ಸ್ವಾಗತ ಮಾಡ್ತೀನಿ. ಜೊತೆಗೆ ಬಹಳಷ್ಟು ಸುದ್ದಿಗಳು, ಬಹಳಷ್ಟು ದೃಶ್ಯಾವಳಿಗಳು ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ನೇರವಾಗಿ ನಾವು ಹಂಚ್ಕೊಳ್ಬೇಕು, ಮಾತಾಡಬೇಕು. ಜೊತೆಗೆ ಒಂದಿಷ್ಟು ಅವೇರ್ನೆಸ್ ಅನ್ನು, ಜಾಗೃತಿಯನ್ನು ಮೂಡಿಸಬೇಕು. ಹಾಗಿದ್ದಾಗ ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮ ಎಸ್ ಏನಾಗಿದೆ ಬರ್ತಾ ಇದೆ. ವರ್ಕಾಡಿಯಲ್ಲಿ ನಡೆದಿರುವಂತಹ ಒಂದು ಭೂಕುಸಿತದ ಡೀಟೇಲ್ಸ್ ನೋಡ್ಕೊಂಬನ್ನಿ. ಮಳೆಯ ಹೊಡೆತಕ್ಕೆ ಗುಡ್ಡದಲ್ಲಿ ಕಾಣಿಸಿದ ಬಿರುಕು, ಗುಡ್ಡ ಕುಸಿಯುವ ಭೀತಿಯಲ್ಲಿ ವರ್ಕಾಡಿ ಗ್ರಾಮದ ನಿವಾಸಿಗಳು. ನಿರಂತರ ಮಳೆಯಿಂದಾಗಿ ಅಲ್ಲಲ್ಲಿ ಭೂಕುಸಿತ ಉಂಟಾಗುತ್ತಿದ್ದು ಈಗಾಗಲೇ ಹಲವಾರು ಕಡೆಗಳಲ್ಲಿ ಭಾರಿ ಹಾನಿ ಸಂಭವಿಸಿದೆ. ಇದೀಗ ದಕ್ಷಿಣ ಕನ್ನಡ ಜಿಲ್ಲೆಗೆ ಹೊಂದಿಕೊಂಡಿರುವ ಮಂಜೇಶ್ವರದ ವರ್ಕಾಡಿ ಎಂಬಲ್ಲಿ ಗುಡ್ಡ ಪ್ರದೇಶವೊಂದು ಹಲವಾರು ಮೀಟರ್ಗಳಷ್ಟು ದೂರ ಬಿರುಕು ಬಿಟ್ಟಿದ್ದು ಒಂದು ಭಾಗ ಕೆಲ ಅಡಿಗಳಷ್ಟು ಕೆಳಗೆ ಜಾರಿದೆ. ಇದು ಅಪಾಯದ ಮುನ್ಸೂಚನೆಯಾಗಿದ್ದು ಮಳೆ ಮುಂದುವರಿದಲ್ಲಿ ಭಾರೀ ಭೂಕುಸಿತ ಸಂಭವಿಸುವ ಎಲ್ಲಾ ಸಾಧ್ಯತೆಗಳು ಕಂಡುಬಂದಿವೆ. ವರ್ಕಾಡಿ ಪಂಚಾಯತ್ ವ್ಯಾಪ್ತಿಗೆ ಒಳಪಟ್ಟಿರುವ ಬಾಕ್ರಬೈಲು ಎಂಬಲ್ಲಿನ ಕಜೆ ಪ್ರದೇಶದಲ್ಲಿ ಇದು ಕಂಡುಬಂದಿದೆ. ಎರಡು ಭಾಗವಾದ ಗುಡ್ಡದಿಂದ ಜಾರಿದ ಒಂದು ಭಾಗ. ಈ ಗುಡ್ಡದ ಕೆಳ ಭಾಗದಲ್ಲಿ ಕೆಲವು ಮನೆಗಳಿದ್ದು ನಿವಾಸಿಗಳಲ್ಲಿ ಆತಂಕ ಎದುರಾಗಿದೆ. ಸ್ಥಳೀಯರು ಭೂಮಿ ಬಿರುಕು ಬಿಟ್ಟು ಒಂದು ಭಾಗ ಜಾರಿರುವ ಬಗ್ಗೆ ಸ್ಥಳೀಯ ಪಂಚಾಯತ್ಗೆ ದೂರನ್ನ ನೀಡಿದ್ದಾರೆ. ಸದ್ಯ ಸ್ಥಳ ಪರಿಶೀಲನೆ ನಡೆಸಿರುವ ಪಂಚಾಯತ್ ಅಧಿಕಾರಿಗಳು ಉನ್ನತ ಅಧಿಕಾರಿಗಳಿಗೆ ಈ ಬಗ್ಗೆ ಮಾಹಿತಿ ನೀಡಿದ್ದಾರೆ. 2 ದಿನಗಳಿಂದ ಮಳೆ ಕೊಂಚ ವಿರಾಮ ನೀಡಿದ್ದು ಮತ್ತೆ ಮಳೆ ಆರಂಭ ಆದಲ್ಲಿ ಈ ಭಾಗದಲ್ಲಿ ಅಪಾಯ ಕಟ್ಟಿಟ್ಟ ಬುತ್ತಿ ಅಂತ ಸ್ಥಳೀಯರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. Oh my god, some are paid. Baba. Dade. Jerira. കാണിയല്ലോ നോക്കൂല ഗ്യാപ്പ് നോക്കൂല പൊട്ടിയിരുന്നു ഇങ്ങനെ എന്തില്ല ഞല്ലേ ഇത് ഊർന്ന് ഇങ്ങനെ പൊട്ടിക്കൊണ്ട് വന്നു താഴെ ഫുള്ളിത് സംഭവം പൊട്ടിന് മാത്രമല്ല ഇത്ര ഇരുന്നതാ ഇത്ര ഗ്യാപ്പിൽ ഇതതിൻ്റെ കുറച്ച് ഇപ്പുറം അത് ഇത്ര ഇരുന്നില്ല ഇത് സ്റ്റെപ്പ് ഇത്ര ഒരു ഇഞ്ച് മീത് കയറി ഇരുന്നില്ല ഇതാ പൊട്ട് മാത്രമല്ല ഉദ്ദത്തിലുള്ള പൊട്ടുണ്ട്. എപ്പോൾ കഴിഞ്ഞ കൊല്ലം 3 കൊല്ലം മുമ്പ് അത് മുകളിലല്ല പോയത് ആ ഉണ്ടായി മാത്രം മുകളിൽ ഇങ്ങനെ പോയിനല്ലേ. അപ്പോൾ ഈ നാടൊക്കെ എത്ര വലിയ ഇതുണ്ട് സ്ഥലം ഇതാ ഇതെല്ലാം പൊട്ടുണ്ട് ഇതെല്ലാം ഇഷ്ടം പൊട്ട് പാറെല്ലാം പൊട്ട് ഏത് ഇന്നാളത്തെ യാറുണ്ടല്ലോ ഇന്ന് 10% ഉണ്ട് ഇന്ന് 100 തൊണ്ണൂറ് ആ പോന്നല്ലേ പോന്നു കംപ്ലീറ്റ് ഇരുന്നു
हाँ അടിക്കില്ല അടിക്കാം ആ കോൾ ഇട്ട് കളിക്കാം അവിടെ ആ ഐഡിയില്ല ഇട്ട് കളിക്കാം ആ അത് പോന്നു ഇതെല്ലാം ഗ്യാപ്പായി നല്ല പാറ കല്ലല്ലേ എല്ലാം പൊട്ടിട്ട് പോയില്ലേ അത് ഗ്യാപ്പ് ഫുള്ള് പാറ പോകുന്നില്ലേ അവിടെ പോകുന്നു അത് മണ്ണുണ്ട് അതെല്ലാം പൊട്ടു ഇത് വേറെ തന്നെ പൊട്ടാന്നല്ലേ ഇത് വേറെ തന്നെ പുതിയത് ഈ പാറൻ്റെ ഇടയിൽ ഇങ്ങനെ പൊട്ടണമെന്നില്ല ഊർത്തോളുണ്ട് അതെല്ലാം വന്നു ഇതെല്ലാം ഇരുന്നിന് മൊത്തത്തിൽ ഇരുന്നിന് പൊട്ട് മാത്രമല്ല ഇരുന്നിനതാ ആ പൊട്ടുണ്ടല്ലോ അതിങ്ങനെ വന്നു ഇവിടെ ഡൗൺ ആയില്ല ഈ ജാഗ ഇത്ര ജാഗ ഡൗൺ ആയി ഇവിടെ നിൽക്കുന്ന ഡേഞ്ചർ ಇಂಥದ್ದೇ ಘಟನೆ ಬಹಳಷ್ಟು ಘಟನೆಗಳು ನಮ್ಮ ಕರಾವಳಿ ಭಾಗದಲ್ಲಿ ನಡೆದಿದೆ. ಜೊತೆಗೆ ಬಂಟ್ವಾಳದಲ್ಲೂ ಕೂಡ ನಡೆದಿದೆ. ಅಲ್ಲಿ ಸಂಪೂರ್ಣವಾಗಿ ಕೃಷಿ ಭೂಮಿ ಹಾನಿಯಾಗಿದೆ. ಜೊತೆಗೆ ದನ ಕರುಗಳು ಸಾವನ್ನಪ್ಪಿರುವಂತಹ ಘಟನೆಗಳು ನಡೆದಿದೆ. ಜೊತೆಗೆ ಕೆಮ್ಮಿಂಜಿ ಗ್ರಾಮದಲ್ಲೂ ಕೂಡ ನಡೆದಿದೆ. ಒಂದೇ ದಿನದಲ್ಲಿ ನಡೆದಿರುವಂತಹ ಇದೆಲ್ಲ ಘಟನೆಗಳು. ಸೊ ಹಾಗಿದ್ದಾಗ ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮ, ಯಾಕಂದ್ರೆ ನಮ್ಮ ಕರಾವಳಿ ಭಾಗದ ಜನರಲ್ಲಿ ಒಂದು ಭಯ ಆತಂಕ ಸೃಷ್ಟಿ ಮಾಡಿರುವಂಥದ್ದು, ಮಳೆ ಇಲ್ಲ ಆದರೂ ಕೂಡ ಲ್ಯಾಂಡ್ ಸ್ಲೈಡ್ ಆಗ್ತಾ ಇದೆ ಅನ್ನುವಂಥದ್ದು, ಗುಡ್ಡ ಕುಸಿತ ಆಗ್ತಾ ಇದೆ, ಭೂ ಕುಸಿತ ಆಗ್ತಾ ಇದೆ. ಏನು ಕಾರಣ, ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಎಸ್, ಮಾತಾಡಬೇಕು. ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಅತ್ಯಂತ ಆತ್ಮೀಯತೆಯಿಂದ ಜೊತೆಗೆ ಅತ್ಯಂತ ಗೌರವಪೂರ್ವಕವಾಗಿ ಇವರನ್ನು ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀವಿ. ನಮ್ಮ ಕರಾವಳಿ ಭಾಗದ ಜೊತೆಗೆ ನಮ್ಮ ನಾಡಿನಾದ್ಯಂತವೂ ಕೂಡ ಪರಿಸರದ ವಿಚಾರವಾಗಿ ಬಹಳಷ್ಟು ಜಾಗೃತಿ ಕಾರ್ಯಕ್ರಮನ ಮಾಡಿದಂತಹ ವ್ಯಕ್ತಿ. ಜೊತೆಗೆ ಈ ಎತ್ತಿನ ಹೊಳೆ ಯೋಜನೆಗಳು ಅಥವಾ ಈ ಪಶ್ಚಿಮ ಘಟ್ಟದ ನಾಶ, ಇದೆಲ್ಲವೂ ಕೂಡ ಸದ್ಯದ ಪರಿಸ್ಥಿತಿ ನಮ್ಮ ಕರಾವಳಿ ಭಾಗದವರಿಗೆ ಈ ಮಳೆಯಿಂದಾಗಿ ಆತಂಕವನ್ನು ಸೃಷ್ಟಿ ಮಾಡಿರುವಂಥದ್ದು. ಇವೆಲ್ಲದರ ವಿರುದ್ಧ ಹೋರಾಟ ಮಾಡಿದಂತಹ ವ್ಯಕ್ತಿ. ನಮ್ಮ ಪಶ್ಚಿಮ ಘಟ್ಟಗಳು ಉಳಿಬೇಕು, ಇದೆಲ್ಲವೂ ಕೂಡ. ಜೊತೆಗೆ ನೇತ್ರಾವತಿ ಯೋಜನೆ ಅನ್ನುವಂಥದ್ದೇನಿದೆ, ಇದು ಸಂಪೂರ್ಣವಾಗಿ ಅವೈಜ್ಞಾನಿಕವಾಗಿರುವಂಥ ಯೋಜನೆ. ಇದರಿಂದಲೇ ಇಂತಹ ಸಮಸ್ಯೆಗಳು 100% ಆಗಿ ಆಗುತ್ತೆ ಇನ್ ಫ್ಯೂಚರ್ ಅನ್ನುವಂಥ ವಿಚಾರವನ್ನು ಈ ಹಿಂದೆಯೂ ಕೂಡ ಹೇಳಿದಂತಹ ವ್ಯಕ್ತಿ. ಆದರೆ ಅವರ ಮಾತುಗಳನ್ನು ಯಾರೂ ಕೂಡ ಅಂದು ಕೇಳಿಲ್ಲ. ಈಗ ಪ್ರತಿಯೊಬ್ಬರು ಕೂಡ ಕೇಳ್ತಾ ಇದ್ದೀವಿ. ದಾದಾ ಒಂದುಂಡು ಇಂಚ ಗುಡ್ಡದೆ ಬೂರೊಂದುಂಡು, ದಾಗಿ ಇಂಚ ಭೂಕುಸಿತ ಒಂದುಂಡು ಪಂಪಂಚಿನ ಪ್ರಶ್ನೆ ನಮ್ಮ ಮಾತಕ್ಕೆ ಏನೊಂದಿಲ್ಲ ಪನ್ನಗ. ಈ ಒಂದು ಮುನ್ಸೂಚನೆಯನ್ನು ಈ ಪರಿಸರವಾದಿಗಳು ಈ ಹಿಂದೆಯೇ ಕೊಟ್ಟಿದ್ರು. ಆದರೆ ನಾವೆಲ್ಲರೂ ಕೂಡ ಅಭಿವೃದ್ಧಿ ಡೆವಲಪ್ಮೆಂಟ್ ಅನ್ನುವಂಥ ಹುಚ್ಚು ಕುದುರೆಯ ಹಿಂದೆ ಓಡಿದ್ವಿ. ಅದರ ಪರಿಣಾಮವಾಗಿ ಈಗ ಸಿಕ್ಕಿರುವಂತಹ ಬಹಳ ದೊಡ್ಡದಾಗಿರುವಂಥ ಗಿಫ್ಟ್ ಭೂಕುಸಿತ, ಗುಡ್ಡ ಕುಸಿತ, ಅಪಾರ ಪ್ರಮಾಣದ ಪ್ರಾಣಹಾನಿ, ಜೊತೆಗೆ ಸಂಪತ್ತು ಹಾನಿ ಎಲ್ಲವೂ ಕೂಡ ಆಗ್ತಾ ಇರುವಂಥದ್ದು. ಎನಿವೆ, ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಆತ್ಮೀಯವಾಗಿರುವಂಥ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಮೊದಲನೇದಾಗಿ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಪರಿಸರ ಹೋರಾಟಗಾರರು ದಿನೇಶ್ ಹೊಳ್ಳ ಸರ್ ಇದ್ದಾರೆ. ಆತ್ಮೀಯವಾಗಿರುವಂಥ ಸ್ವಾಗತ ದಿನೇಶ್ ಹೊಳ್ಳ ಸರ್ ಅವರಿಗೆ. ನಮಸ್ತೆ ಸರ್. ನಮಸ್ತೆ ಸರ್. ಕ್ಷಮಿಸಿ, ತಾಂತ್ರಿಕ ಸಮಸ್ಯೆಗಳಿಂದ ಇವತ್ತಿನ ಕಾರ್ಯಕ್ರಮ ನಾವು ಸ್ವಲ್ಪ ತಡವಾಗಿ ಆಯೋಜನೆ ಮಾಡ್ತಾ ಇದ್ವಿ. ಸಾರಿ ಫಾರ್ ದಟ್ ಸರ್. ತಮ್ಮನ್ನ ಕಾಯಿಸಿದ್ವಿ. ಅಂಡ್ ಅಪಾರವಾಗಿರುವಂಥ ಗೌರವ ಇದೆ ತಮ್ಮ ಹೋರಾಟದ ಬಗ್ಗೆ. ತಮ್ಮ ನೇತ್ರಾವತಿ ಹೋರಾಟದಿಂದ ಹಿಡಿದು ಪಶ್ಚಿಮ ಘಟ್ಟಗಳು ನಾಶ ಆಗ್ತಾ ಇದೆ, ಆ ಬಗ್ಗೆಯೂ ಕೂಡ ಹೋರಾಟವನ್ನು ಮಾಡಿದ್ರಿ. ಜೊತೆಗೆ ಈ ಹಿಂದೆಯೂ ಕೂಡ ಹೇಳ್ತಾ ಇದ್ರಿ ಇಂತಹ ಒಂದು ದಿನ ಮುಂದೊಂದು ದಿನ ಬಂದೇ ಬರುತ್ತೆ ಅನ್ನುವಂಥದ್ದು. ಅಂಥ ದಿನ ಬರ್ತಾ ಇದೆ, ಬಂದಿದೆ ಕೂಡ ಹೌದು. ಮನುಷ್ಯನ ಸ್ವಾರ್ಥದಿಂದ ಪಶ್ಚಿಮ ಘಟ್ಟಗಳು ನಾಶ ಆಗ್ತಾ ಇದೆ. ಈ ರೀತಿ ಗುಡ್ಡ ಕುಸಿತ, ಭೂ ಕುಸಿತ ನಮ್ಗಳಿಗೆ ಹೊಸದು, ಆದರೆ ತಮ್ಗಳಿಗೆ ಹೊಸದೇನಲ್ಲ. ಯಾಕಂದರೆ ತಮ್ಗಳಿಗೆ ಗೊತ್ತಿದೆ ಇಂತಹ ಒಂದು ಪರಿಣಾಮ ಬಿದ್ದೇ ಬೀಳುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ. ಸೊ ಹಾಗಿದ್ದಾಗ ಸರ್, ಫಸ್ಟ್ ರಿಯಾಕ್ಷನ್ ಏನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಸರ್? ಸದ್ಯದ ಪರಿಸ್ಥಿತಿ, ತಾವೀಗ ಇರುವಂಥದ್ದು ಅಂಕೋಲದಲ್ಲಿದ್ದೀರಾ. ಅಂಕೋಲದಲ್ಲೂ ಕೂಡ ಬಹಳ ದೊಡ್ಡ ಮಟ್ಟದ ಗುಡ್ಡ ಕುಸಿತ ಅಲ್ಲಿ ಸಾವು ನೋವುಗಳು ಆಗಿರುವಂಥದ್ದು ಇಡೀ ನಮ್ಮ ಕರ್ನಾಟಕ ಬೆಚ್ಚಿ ಬಿದ್ದಿರುವಂಥದ್ದು ತಮಗೆಲ್ಲ ಗೊತ್ತಿರುವಂತಹ ವಿಚಾರ. ಅದೇ ಜಾಗದಲ್ಲಿ ದಿನೇಶ್ ಹೊಳ್ಳ ಸರ್ ಇದ್ದಾರೆ. ಅಂದರೆ ಆ ಭಾಗದಲ್ಲಿ ಏನಾಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಬಹುಶಃ ಅವರು ಕೂಡ ಆ ಒಂದು ಭಾಗದಲ್ಲಿ ಸೇರಿದ್ದಾರೆ ಅನ್ಕೊಳ್ತೀನಿ ನಾನು. ಸೊ ಹಾಗಿದ್ದಾಗ ಫಸ್ಟ್ ರಿಯಾಕ್ಷನ್ ಸರ್, ಏನು ಹೇಳ್ತೀರಾ ಸರ್? ಸದ್ಯದ ಪರಿಸ್ಥಿತಿ, ಗುಡ್ಡದ ಶಾಪ ಅನ್ನುವಂಥ ಟೈಟಲ್ ಅನ್ನು ಕೊಟ್ಟಿದ್ದೀವಿ, ತಾವು ಯಾವ ರೀತಿ ವ್ಯಾಖ್ಯಾನ ಮಾಡ್ತೀರಾ ಸರ್? ಗುಡ್ಡದ ಶಾಪ ಅಲ್ಲ ಸರ್, ಇದು ಮನುಷ್ಯರು ಮಾಡಿದಂತ ಪಾಪ. ಆ ಪಾಪದಿಂದ ನಮಗೆ ಶಾಪ. ಹೌದು ನೋಡಿ, ಈಗ ಎಲ್ಲ ಕಡೆಯಲ್ಲೂ ಮಳೆ ಬರುವಾಗ ಆತಂಕ ಪಡ್ತಾರೆ, ಆದ್ರೆ ಮಳೆ ಹೋದ ನಂತರ ಮರೆತು ಬಿಡ್ತಾರೆ. ನೋಡಿ ಇಲ್ಲಿ ಏನಾಗಿದೆ ಹೇಳಿದ್ರೆ, ಒಬ್ಬ ಮನುಷ್ಯನಿಗೆ, ಆರೋಗ್ಯವಾಗಿದ್ದ ಮನುಷ್ಯನಿಗೆ ಅವನ ಚರ್ಮ ದೇಹದಲ್ಲಿ ಬಹಳ ಪ್ರಧಾನ ಭಾಗವಾದದ್ದು. ರೋಗ ರುಜಿನಗಳೆಲ್ಲ ತಡೆಯುವಂಥದ್ದು ಚರ್ಮ ಕಿತ್ತು ಹೋದ್ರೆ ಆ ಮನುಷ್ಯನಿಗೆ ಇದ್ದ ರೋಗಗಳೆಲ್ಲ ಬರ್ತದೆ. ನಾವು ಸಣ್ಣ ಒಂದು
ಗಾಯ ಆದ್ರೆ ಚರ್ಮಕ್ಕೆ ಏನಾದ್ರು ಪೆಟ್ಟಾದ್ರೆ ರಕ್ತ ಬಂದ್ರೆ ಡಾಕ್ಟರ್ ಹತ್ರ ಹೋಗ್ತೇವೆ, ತುರಿಕೆ ಬಂದ್ರೆ ಡಾಕ್ಟರ್ ಹೋಗ್ತೇವೆ, ಚರ್ಮವನ್ನು ಬಹಳ ಪ್ರಾಧಾನ್ಯತೆ ನೋಡ್ಕೊಳ್ತೇವೆ. ಇವತ್ತು ನಮ್ಮ ನೆಲದ ಈ ಭೂಮಿ ತಾಯಿಯ ಚರ್ಮವನ್ನು ನಾವು ಕಿತ್ತು 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 ಈ ಭೂಮಿ ತಾಯಿಗೆ ರೋಗವನ್ನು ನಾವೇ ಭರಿಸಿದ್ದೇವೆ. ಇದು ನಾನು ಜನರ ಮೇಲೂ ಜನಪ್ರತಿನಿಧಿಗಳ ಮೇಲೆ ಒಂದು ದೊಡ್ಡ ಆಪಾದನೆ ಹಾಕ್ತಾ ಇದ್ದಾರೆ. 2014ರಲ್ಲಿ ನಾವು ಎತ್ತಿನ ಹೊಳೆ ಯೋಜನೆ ಹೋರಾಟ ಮಾಡುವಾಗ ನಾನು ಏನೋ ಒಂದು ಇದ್ರಲ್ಲಿ ಹೇಳಿದ್ದೇನೆ, 10 ವರ್ಷದ ನಂತರ ಬಹಳ ದೊಡ್ಡ ದುರಂತ ಇದೆ ನೇತ್ರಾವತಿ ಪಶ್ಚಿಮ ಘಟ್ಟದಲ್ಲಿ ಅಂತ ಹೇಳ್ಕೊಂಡು. ಅದು ನಾನು ಹೇಳಿದ್ದಕ್ಕಿಂತಲ್ಲ, ಇವತ್ತು ಆಗ್ತಾ ಉಂಟು. ಈಗ ಕಾರಣ ಏನಂತ ಹೇಳಿದ್ರೆ ನೋಡಿ, ಈಗ ಪಶ್ಚಿಮ ಘಟ್ಟದ್ದು ಬೇರೆ. ಈಗ ನೀವೊಂದು ಮನೆ ಎಲ್ಲೋ ಹಳ್ಳಿ ತೋರಿಸಿದ್ದೀವಿ, ಸಮಾನಾಂತರ ವಲಯದಲ್ಲಿ ಕೂಡ ಬಿರುಕು ಬಿದ್ದಿದೆ. ಈ ಕಾರಣ ಅಂತ ಹೇಳಿದ್ರೆ ಪ್ರತಿಯೊಬ್ಬ ಮನೆ ಕಟ್ತಾನೆ, ಮನೆಯ ಬಗ್ಗೆ ಬಹಳ ಕಾಳಜಿ ವಹಿಸ್ತಾನೆ. ಮಳೆ ಆ ರೀತಿ ಇರ್ಬೇಕು, ಫಸ್ಟ್ ಫ್ಲೋರ್ ಇರ್ಬೇಕು, ಗ್ರೌಂಡ್ ಇದು ಇರ್ಬೇಕು, ಎಲ್ಲ ಮಾಡ್ತಾನೆ. ಆದ್ರೆ ಮನೆಯ ಸುತ್ತಮುತ್ತ ಒಂದು ಗಿಡ ಮರವನ್ನು ಬಿಡುದಿಲ್ಲ, ಒಂದಿಷ್ಟು ಹುಲ್ಲನ್ನು ಬಿಡುದಿಲ್ಲ. ಫಸ್ಟ್ ಮರವನ್ನು ಕಡಿಯುವುದು, ಗಿಡಗಳನ್ನು ಕಡಿಯುವುದು, ಇಂಟರ್ಲಾಕ್ ಹಾಕುದು, ಗ್ರೌಂಡಿಗೆ ಸಿಮೆಂಟ್ ಹಾಕುದು. ಮಳೆ ನೀರಿಗೆ ಈಗ ಪಶ್ಚಿಮ ಘಟ್ಟದಲ್ಲಿ ಆಗ್ಲಿ ಇಲ್ಲೇ ಆಗ್ಲಿ ಮಳೆ ಜಾಸ್ತಿ ಬಂದಂತ ಜನ ಆಪಾದನೆ ಮಾಡೋದು ಬಹಳ ದೊಡ್ಡ ಅಪರಾಧ ಇದೆ. ಮಳೆ ಇದಕ್ಕಿಂತ ಮೊದಲು ಜಾಸ್ತಿ ಬಂದಿದೆ. ಎಷ್ಟೇ ಮಳೆ ಬಂದ್ರು ಭೂಮಿಗೆ ಅದನ್ನ ತಡ್ಕೊಳ್ಳುವಂತಹ ಶಕ್ತಿ ಇತ್ತು. ಇವತ್ತು ಪಶ್ಚಿಮ ಘಟ್ಟದಲ್ಲಿ ಏನಾಗಿದೆ ಅಂದ್ರೆ, ಇಷ್ಟು ಮಳೆ ಬರುವಾಗ ಮಳೆ ನೀರನ್ನು ಆ ಶೋಲಾ ಅಡವಿಯೊಳಗೆ, ಹುಲ್ಲುಗಾವಲೊಳಗೆ ಇಂಗಿಸುವಂತಹ ಶಕ್ತಿ ಸಾಮರ್ಥ್ಯವುಳ್ಳ ಶೋಲಾ ಕಾಡಿನ ಬೇರುಗಳಿಗೆ ನಾವು ಮರಣಾಂತಿಕ ಏಟು ನೀಡಿದ್ದೇವೆ. ಬಹಳಷ್ಟು ವರ್ಷಗಳಿಂದ ಹೊಡಿತಾ ಇಡ್ತಾ ಇದ್ದೇವೆ. ನಮ್ಮ ಸರ್ಕಾರಗಳ ಅವೈಜ್ಞಾನಿಕ ಯೋಜನೆಗಳಿರ್ಬೋದು, ಎಲ್ಲವನ್ನು ನೋಡಿ. ಮಂಗಳೂರು ಬೆಳಿಬೇಕಾದ್ರೆ ನೇತ್ರಾವತಿಗೆ ಪೆಟ್ಟು, ಬೆಂಗಳೂರು ಬೆಳಿಬೇಕಾದ್ರೆ ಹೇಮಾವತಿಗೆ ಪೆಟ್ಟು, ಹಾಸನ ಬೆಳಿಬೇಕಾದ್ರೆ ಕಾವೇರಿ, ಅಂದ್ರೆ ಬೇರೆ ಬೇರೆ ನದಿಗಳಿಗೆ ನಾವು ಏಟು ನೀಡ್ತಾ ಇದ್ದೇವೆ. ನಾವು ನೋಡುದು ನೀರಾವರಿ, ಅಣೆಕಟ್ಟು, ಕೃಷಿ, ಬೆಂಗಳೂರಿಗೆ ಕುಡಿಯುವ ನೀರು, ಮಂಗಳೂರಿಗೆ ಕುಡಿಯುವ ನೀರು ಅಂತ. ಆದ್ರೆ ಒಂದು ನದಿ ಮೂಲವನ್ನು ಎಷ್ಟು ವರ್ಷಗಳು ನಾವು ಹಾಳು ಮಾಡ್ತಿದ್ದೇವೆ. ಇವತ್ತು ನೀರಿನ ಬಗ್ಗೆ ವ್ಯಾಜ್ಯ ಯಾಕೆ ಕಾವೇರಿಗೆ ಅಥವಾ ಬೇರೆ ಬೇರೆ ನದಿಗಳಿಗೆ ವ್ಯಾಜ್ಯ ಯಾಕೆ ಅಂದ್ರೆ, ನಗರಗಳಲ್ಲಿ ಬೇಡಿಕೆ ಜಾಸ್ತಿ ಆಗ್ತಾ ಉಂಟು. ನಗರಗಳಲ್ಲಿ ಫ್ಲಾಟ್ಗಳು, ಬಡಾವಣೆಗಳು, ಬಿಲ್ಡಿಂಗ್ಗಳು, ಹೋಟೆಲ್ಗಳು ಜಾಸ್ತಿ ಆಗ್ತಾ ಉಂಟು, ನೀರಿನ ಬೇಡಿಕೆ ಜಾಸ್ತಿ ಆಗ್ತಾ ಉಂಟು. ಆದ್ರೆ ನೇತ್ರಾವತಿ ಆಗ್ಲಿ, ಕಾವೇರಿ ಆಗ್ಲಿ, ಹೇಮಾವತಿ ಆಗ್ಲಿ, ನದಿ ಮೂಲದ ಸೂಕ್ಷ್ಮ ಪ್ರದೇಶಕ್ಕೆ ನಾವು ಹಂತ ಹಂತವಾಗಿ ಏಟು ನೀಡ್ತಾ ಬಂದಿದ್ದೇವೆ. ಒಂದು. ಎರಡನೇದಾಗಿ ಏನಂತ ಹೇಳಿದ್ರೆ, ನಾನು ಈಗ ಹೇಳಿದಾಗ ಪಶ್ಚಿಮ ಘಟ್ಟದಲ್ಲಿ ಕೂಡ ಹಾಗೆ, ಪಶ್ಚಿಮ ಘಟ್ಟದ ಮೇಲ್ಗಡೆ ಇರುವ ಹುಲ್ಲುಗಾವಲು ಪ್ರದೇಶ ಬಹಳ ಸೂಕ್ಷ್ಮ ಪ್ರದೇಶ. ಅದು ಮಳೆ ನೀರು ಈ ಹುಲ್ಲುಗಾವಲು ಪ್ರದೇಶದ ಮೇಲೆ ಬಿದ್ದ ಕೂಡಲೇ 50% ನೀರನ್ನು ಅದು ಕೆಳಗಡೆ ಹಾಯಿಸ್ಕೊಡ್ತದೆ. ನಾವು ಬೊಳ್ಳದಲ್ಲಿ ಕೆಂಪು ನೀರು ಬರ್ತಾ ಅಂತ ಹೇಳ್ತೇವೆ, ಅದು ಮಳೆ ನೀರು. ಉಳಿದ ನೀರನ್ನು ಪಶ್ಚಿಮ ಘಟ್ಟದ ಹುಲ್ಲುಗಾವಲಿನ ಒಳಗೆ ಜಲನಾಡಿಗಳಲ್ಲಿ, ವಾಟರ್ ಲೇಯರ್ಸ್ ಅಂತ ಹೇಳ್ತೇವೆ, ಹೇಗೆ ನಮ್ಮ ಶರೀರದಲ್ಲಿ ನರನಾಡಿಗಳಿವೆಯೋ ಹಾಗೆ ಪಶ್ಚಿಮ ಘಟ್ಟದ ಜಲನಾಡಿಗಳು, ನೀರನ್ನು ಸರಬರಾಜು ಮಾಡುವಂತ ಜಲನಾಡಿಗಳಲ್ಲಿ, ಅದು ಅಲ್ಲಿನ ಕಣಿವೆಯಲ್ಲಿರುವ ಮಳೆಕಾಡು, ಶೋಲಾ ಫಾರೆಸ್ಟ್, ರೈನ್ ಫಾರೆಸ್ಟ್ ಅದಕ್ಕೆ ಸರಬರಾಜು ಮಾಡಿ ಕೊಡ್ತದೆ. ಈ 6 ತಿಂಗಳ ಮಳೆ ನೀರನ್ನು ಆ ಪಶ್ಚಿಮ ಘಟ್ಟದ ಮಳೆಕಾಡು ಸ್ಟೋರೇಜ್ ಮಾಡಿ ಅದರ ಕ್ಯಾಚ್ಮೆಂಟ್ ಏರಿಯಾದಲ್ಲಿ ಇಂಗಿತಗೊಳಿಸಿ, ಇನ್ನುಳಿದ 6 ತಿಂಗಳು, ಇನ್ನೀಗ ಮಳೆ ಮುಗಿದ ಕೂಡಲೇ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಅಪ್ ಟು ಏಪ್ರಿಲ್, ಮೇವರೆಗೆ ಈ ಹೊಳೆಗಳು, ಈ ಜಲನಾಡಿಗಳು ಹೊಳೆಗಳ ಮೂಲಕ ನೀರು ಸರಬರಾಜು ಮಾಡುವಂಥದ್ದು. ಅದು ಅರಬ್ಬಿ ಸಮುದ್ರಕ್ಕೆ ಸೇರೋದು. ನೋಡಿ, ಇದೊಂದು ಜೈವಿಕ ಸಿಸ್ಟಮ್. ಇವತ್ತು ನಾವು ಆ ನದಿ ಮೂಲದಂತಹ ಸೂಕ್ಷ್ಮ ಪ್ರದೇಶಗಳಿಗೆ, ಹುಲ್ಲುಗಾವಲಂತಹ ಸೂಕ್ಷ್ಮ ಪ್ರದೇಶಗಳಿಗೆ ಮಾನವ ಚಟುವಟಿಕೆಗಳಿಗೆ, ಮಾನವ ಹಸ್ತಕ್ಷೇಪಕ್ಕೆ ಅವಕಾಶವೇ ಇಲ್ಲ. ಆದ್ರೂ ನಾವು ಹೋಗಿ ನಮ್ಗೆ ಬೇಕಾದ ರಸ್ತೆ, ನಮ್ಗೆ ಬೇಕಾದ ಡ್ಯಾಮು, ನಮ್ಗೆ ಬೇಕಾದ ಅಕ್ರಮ ರೆಸಾರ್ಟ್ಗಳು, ಅರಣ್ಯ ಒತ್ತುವರಿ, ತೋಟ, ಏನೇನೋ ಮಾಡಿ ಚಿತ್ರಗೊಳಿಸಿದ್ದೇವೆ. ಅದಕ್ಕೊಂದು ಧಾರಣಾ ಶಕ್ತಿ ಹೇಳಿದೆ ಪಶ್ಚಿಮ ಘಟ್ಟ. ಆ ಧಾರಣಾ ಶಕ್ತಿಯನ್ನು ಅಳೆಯದೆ, ಸಾಧಕ ಬಾಧಕವನ್ನು ತಿಳಿಯದೆ, ಫಲಪ್ರಯೋಗದಿಂದ ಒಂದು ಯೋಜನೆ ಮಾಡಿದ್ರೆ ನೋಡಿ ಈಗ ನಾವು ಅನುಭವಿಸುವಂತದ್ದು. ಉದಾಹರಣೆಗೆ ನಮ್ಗೆ ಎತ್ತಿನ ಹೊಳೆ. ಎತ್ತಿನ ಹೊಳೆ ಯೋಜನೆಯಲ್ಲಿ ಏನ್ ಮಾಡಿದ್ರೆ ಹೇಳಿದ್ರೆ, ಎತ್ತಿನ ಹೊಳೆ ಅಂದ್ರೆ ಕೆಂಪು ಹೊಳೆ. ಅದು ಕೆಂಪು ಹೊಳೆಯ ಉಪನದಿಗಳು. ಅದು ಎತ್ತಿನ ಹೊಳೆ ಕೂಡಲ್ಲ, ಎತ್ತಿನ ಹಳ್ಳ, ಒಂದು ತೋಡು. ಅದನ್ನ ವೈಭವೀಕರಣ ಮಾಡಿ 24 TMC ನೀರು ಸಿಗ್ತದಂತೆ, 24,000 ಕೋಟಿ ಖರ್ಚು ಮಾಡಿಕೊಂಡು ನೋಡಿ ಅಲ್ಲಿಗೆ ಏನ್ ಮಾಡಿದ್ರೆ ಹೇಳಿದ್ರೆ, ಆ ಎತ್ತಿನ ಹೊಳೆ ಉಪನದಿಗಳು, ಕೇರಿ ಹೊಳೆ, ಹೊಂಗದ ಹೊಳೆ, ಕಾಡುಮನೆ ಹೊಳೆ, ಅದೆಲ್ಲ ಉಪನದಿಗಳು. ಆ ಉಪನದಿಗಳಿರುವಲ್ಲಿ ಮಳೆ ನೀರು ಸ್ಟೋರೇಜ್ ಆಗುವಂತ ಪ್ರದೇಶವನ್ನು ಸಂಪೂರ್ಣ ಛಿದ್ರಗೊಳಿಸಿದ್ದಾರೆ. ಇವರ ಇವರ ಡ್ಯಾಮು, ಇವರ ಪೈಪ್ ಲೈನ್ ಅಂತ ಹೇಳಿಕೊಂಡು ಆ ಬೆಟ್ಟಗಳ ಒಳಗಿನ ದೊಡ್ಡ ದೊಡ್ಡ ಬೃಹತ್ ಬಂಡೆಗಳ ಸೆಲೆಗಳಲ್ಲಿ ಶಿಲಾ ಬಿರುಕುಗಳು ನೀರು ಸಂಗ್ರಹಣೆ ಆಗೋದು. ಅಂತ ದೊಡ್ಡ ದೊಡ್ಡ ಬಂಡೆಗಳನ್ನು ಡೈನಮೈಟ್ ಹಾಕಿ ಬ್ಲಾಸ್ಟ್ ಮಾಡಿದ್ರು. ನೋಡಿ, ಪಶ್ಚಿಮ ಘಟ್ಟದ ಒಳಗೆ ಮೇಲ್ಪದರ, ನಡುಮೈ ಪದರ, ಒಳಮೈ ಪದರ ಅಂತ ಉಂಟು. ಮೇಲ್ಮೈ ಪದರಕ್ಕೆ ಏನಾದ್ರೂ ಡ್ಯಾಮೇಜ್ ಆದ್ರೆ ಅದನ್ನು ಸಹಿಸಿಕೊಳ್ಳುವಂತ ಶಕ್ತಿ ಇದೆ.
ಹಾ ನಡುಮೈ ಪದರ ಮತ್ತು ಒಳಮೈ ಪದರಕ್ಕೆ ಸಮಸ್ಯೆ ಆದ್ರೆ Okay. ನೋಡಿ, ಈಗ ಡೈನಮೈಟ್ ಹಾಕುವಾಗ ಇಡೀ ಪಶ್ಚಿಮ ಘಟ್ಟ ವೈಬ್ರೇಷನ್ ಆಗ್ತದೆ, ಒಂದು ಭೂಕಂಪ ಆಗ್ತದೆ. ಆ ಭೂಕಂಪ ಆಗುವಾಗ ಸರಾಗವಾಗಿ ಇಷ್ಟು ವರ್ಷದಿಂದ ಪಾರಂಪರಿಕವಾಗಿ ಮಳೆ ನೀರು ಬರುವ ಜಲನಾಡಿಗಳ ಬ್ಲಾಕ್ ಆಗ್ತದೆ. ಓಕೆ ಎಲ್ಲಿ ಮಳೆ ನುಗ್ಗಬೇಕು ನೋಡಿ ಫೋರ್ಸ್ ಅಲ್ಲಿ ಓಪನ್ ಆಗ್ತದೆ. ಓಕೆ ಅದರ ಜೊತೆಗೆ ಮಳೆ ನೀರು ಮಾತ್ರ ಅಲ್ಲ, ನಾವು ಎತ್ತಿನ ಹೊಳೆಯಲ್ಲಿ ಕಾಮಗಾರಿಗಳಿಂದ ಕಲ್ಲು, ಮಣ್ಣು, ಕೆಸರು, ರಾಡಿ ಜಲನಾಡಿಗಳು ಹೊರವಾಗ ಜಲನಾಡಿಗಳು ಬ್ಲಾಸ್ಟ್ ಆಗ್ತದೆ, ಸ್ಫೋಟ ಆಗ್ತದೆ. ಓಕೆ ಜಲನಾಡಿಗಳು ಸ್ಫೋಟ ಆದ ಕೂಡಲೇ ಬೆಟ್ಟದ ಕಲ್ಲು, ಮರಗಳು ಎಲ್ಲವನ್ನು ಸುನಾಮಿ ತರ ಒಂದು 30 ಫೀಟ್ ಎತ್ತರಕ್ಕೆ ಸುನಾಮಿ ತರ ಕೊಚ್ಚಿಕೊಂಡು ಊರಿಗೆ ಊರೇ ಭೂಕುಸಿತ ಆಗುವಂತದ್ದು. ಇದು ವಯನಾಡಿನಲ್ಲಿ. ಓಕೆ ವಯನಾಡಿನಲ್ಲಿ ಮಾಧವ ಗಾಡ್ಗೀಳ್ರವರು ಇವಾಗಲ್ಲ, 2011ರಲ್ಲಿ ಹೇಳಿದ್ದಾರೆ. ನೋಡಿ, ಇದು ಬಹಳ ಸೆನ್ಸಿಟಿವ್ ಏರಿಯಾ, ಗುಡ್ಡಗಾಡಿರುವ ಪ್ರದೇಶ. ಆಗ ಒಂದು ಸರ್ಕಾರಕ್ಕೊಂದು ರಿಪೋರ್ಟ್ ಕೊಡ್ತಾರೆ ಮಾಧವ ಗಾಡ್ಗೀಳ್ ವರದಿ ಅಂತ. ನೋಡಿ, ಅಲ್ಲಿ ಇವತ್ತು ನೀವು ಸರಿಯಾದ ವಿಡಿಯೋಗಳನ್ನು ಗಮನಿಸಿ, ಬೆಟ್ಟದ ಮೇಲಿಂದ ಬ್ಲಾಸ್ಟ್ ಆಗ್ತಾ ಬಂದಿದೆ. ಅಲ್ಲಿ ಹೋಮ್ ಸ್ಟೇಗಳಿತ್ತು, ರೆಸಾರ್ಟ್ಗಳಿತ್ತು, ಅರಣ್ಯ ಒತ್ತುವರಿ ಇತ್ತು, ಬಿಲ್ಡಿಂಗ್ ಇತ್ತು, ಏನೆಲ್ಲಾ ಪ್ರಾಜೆಕ್ಟ್ ಮಾಡಿದ್ದಾರೆ. ನೋಡಿ, ಸಹಜವಾಗಿ ಭೂಕುಸಿತ ಆಗ್ಲೇಬೇಕು. ಮಾಧವ ಗಾಡ್ಗೀಳ್ ವರದಿಯನ್ನು ಏನಾದ್ರೂ ಅನುಷ್ಠಾನಕ್ಕೆ ತಂದಿದ್ರೆ ಇವತ್ತು ಈ ಭೂಕುಸಿತಗಳಾಗ್ತಿಲ್ಲ ಇತ್ತು. ಬೇಡ, ಮಾಧವ ಗಾಡ್ಗೀಳ್ ಬೇರೆ, ಕಸ್ತೂರಿ ರಂಗನ ವರದಿಯನ್ನಾದ್ರೂ ತನ್ನಿ ಅಂತ ಹೇಳಿ ಸರ್ಕಾರಕ್ಕೆ ಇದು ಮಾಡಿದಾಗ್ಲೂ ಎರಡೂ ಯೋಜನೆಯನ್ನು ನೆಗ್ಲೆಕ್ಟ್ ಮಾಡಿದ್ರು. ನೋಡಿ, ಒಂದು ಊರಿಗೆ ಪೊಲೀಸ್ ಸ್ಟೇಷನ್ ಇಲ್ಲದ್ರೆ ಕಳ್ಳ ಕದಿಮರು ಹೋಗ್ತಾರೆ. ಹಾಗೆ ಇವತ್ತು ಪಶ್ಚಿಮ ಘಟ್ಟಕ್ಕೆ ಪೊಲೀಸ್ ಸ್ಟೇಷನ್ ಎಲ್ಲ, ರಕ್ಷಕರೆಲ್ಲ ಕಳ್ಳ ಕದಿಮರು ಹೋಗಿ ಕಾಡನ್ನು ನಾಶ ಮಾಡಿದ್ದಾರೆ. ಈ ಭೂಕುಸಿತ ಆಗ್ತಾವ ಅಲ್ವಾ? ಎಸ್ 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 ಸರ್, ಬರ್ತೇನೆ ಸರ್. ಜೊತೆಗೆ ಕರೆಗಳು ಬರ್ತಾ ಇದೆ ಸರ್, ಬಹಳಷ್ಟು ಜನರ ಕರೆಗಳನ್ನು ಕೂಡ ನಾನು ತೆಗೆದುಕೊಳ್ಬೇಕು. ಯಾಕಂದ್ರೆ ಅವರ ಅಭಿಪ್ರಾಯ ಒಂದು ವಿಚಾರದ ಬಗ್ಗೆ ಏನು ಹೇಳ್ತಾರೆ ಅನ್ನುವಂಥದ್ದು. ಯಾಕಂದ್ರೆ ಬಹಳಷ್ಟು ಜನರು ಹೇಳುವಂಥದ್ದಿದೆ. ತಾವು ಸಂಕ್ಷಿಪ್ತವಾಗಿ ವಿವರಣೆ ಕೊಟ್ಟಿದ್ದೀರಿ ಸರ್. ಮಳೆ ಏನು ಹಿಂದೆ ಕೂಡ ಬಂದಿದೆ, ಇದೇನು ಹೊಸದೇನಲ್ಲ ಇಂಥ ಮಳೆಗಳು. ಆದರೆ ಗುಡ್ಡ ಕುಸಿತ, ಈ ರೀತಿ ಭೂಕುಸಿತ ಅಂತ ನೋಡಿದಾಗ ಜನರು ಹೇಳುವಂಥದ್ದು ಇಷ್ಟೇ, ಈ ಹಿಂದೆ ಇಂಥ ಮಳೆ ಬರಲಿಲ್ಲ, ಇದೇ ಫಸ್ಟ್ ಟೈಮ್ ಬಂದಿರುವಂಥದ್ದು, ಹಾಗೆ ಈ ರೀತಿ ಆಗ್ತಾ ಇದೆ ಅನ್ನುವಂಥದ್ದು. ಅಂದರೆ ತಪ್ಪು ಕಲ್ಪನೆಗಳಿವೆ. ನಾವುಗಳು ಮಾಡಿದಂಥ ಸ್ವಾರ್ಥ ಇನ್ನೂ ಕೂಡ ಮನುಷ್ಯನಿಗೆ ಅರ್ಥ ಆಗ್ತಾ ಇಲ್ಲ. ಏನು ತಪ್ಪು ಮಾಡಿದ್ದೀವಿ ನಾವು, ಈ ಮಳೆಯ ನೀರು ಹೋಗಲಿಕ್ಕೆ ಸರಿಯಾಗಿರುವಂತಹ ಜಾಗ ಇಲ್ಲ, ಯಾವ ರೀತಿ ಕಾಂಕ್ರೀಟ್ ಕಾಡುಗಳಲ್ಲಿ ಹೋಗ್ತಾ ಇದೆ. ಹಾಗಿದ್ದಾಗ ಇಷ್ಟು ರಭಸದಲ್ಲಿ ನೆರೆಯ ಭೀತಿ ಆಗುತ್ತೆ, ಅದು ಗೊತ್ತಾಗ್ತಾ ಇಲ್ಲ. ಏನಿವೆ ಕರೆಗಳನ್ನು ತೆಗೆದುಕೊಳ್ತೀನಿ ಸರ್. ಹಲೋ ಸರ್, ನಮಸ್ತೆ. ನಮಸ್ತೆ, ಶೇಖರ್ ಪೂಜಾರಿ. ನಮಸ್ಕಾರ ಶೇಖರ್ ಪೂಜಾರಿ ಅವರು. ನಮಸ್ತೆ ಸರ್, ಮಾತಾಡಿ ಸರ್. ಸರ್, ತುಳುಕೆ ಬಂತೆ ಅವು ಉಂಡತ ಪೋಯಿ ವರ್ಷ ಬರ್ಸ ಬಜ್ಜಿ ಸುಲೆ ಬರ್ಸ ನಂಗೆ 20% ಬರ್ಸ ಬಜ್ಜಿ ನೆಟ್ ಪೋಯಿ ವರ್ಷ ಪೋಯಿನ ವರ್ಷ ಹೌದಾನೇನು ಗೊತ್ತಿಲ್ಲ. ಈ ಗರ್ಸನ ಮಣ್ಣು ಪೂರ ಡ್ರೈ ಆಂಡ್ ಅಡಿ ಫುಲ್ಲು ಡ್ರೈ ಆಂಡ್ ಕ್ರ್ಯಾಕ್ ಆತನ ಏರಿಯಾಗಳ ಗೊತ್ತಿದ್ದು ಉಗಾರ್ತೋಳ ಆಯ್ತು. ಉಳ್ಳಾಯ್ತು ಕ್ರ್ಯಾಕ್ ಆತನ ಒಂದಿ ಜಾಗ ಆಗ್ತದೆ. ನನ್ನೆಲ್ಲ ಏತಾವು ಯಾರೆಲ್ರು ಅವು ಈ ಸರ್ತಿ ಸಡನ್ ಬರ್ಸ ಬರ್ತನತ್ತ ಅಡಿ ನೀರು ಪೋಂಡು ನೀರು ಪೋನಾಗ ಹಿಂಗಿನಾಡು ಐಕ ಅವ್ರು ಬಲ ತಿಕ್ಕುಜಿ ಅನ್ನಕ ಪೂರ್ಣೆ ತಾವು. ಓಕೆ ಓಕೆ ಅಂಚ ಲ್ಯಾಂಡ್ ಸ್ಲೈಡ್ ಆಪಿ ನಿನ್ ಪಂಪು ನೀರು. ಓಕೆ ಅಂಚ ಲ್ಯಾಂಡ್ ಸರ್ ಅಂಚ ಈ ಲ್ಯಾಂಡ್ ಸ್ಲೈಡ್ ಆತ ನನ್ ಪಂಪಿ ನೀರು. ಓಕೆ ಅವು ಗರ್ಸನವ್ರು ಉಂಡತ್ತೆ ಉಳ್ಳಾಯ್ದು ಇದಾರು ಗರ್ಪ ನಮ್ಮ ಕರ್ಪಂಗ ಡ್ರೈ ಆಂಡು ಪಂಡ ದೊಂಬು ಡ್ರೈ ಆಪನು. ಕರೆಕ್ಟ್ ಇತ್ತೆ ಅವೇ ವಿಷಯ ಪನ್ಪಿನ್ ಸರ್. ಅಂದೈತೆ ಪಶ್ಚಿಮ ಘಟ್ಟದ ನಾಶ ಒಂದೊಂದು ತುಲೈತೆ ಈರ್ ಬಂಟ್ವಾಳ ಡುಪ್ಪನ್ ಬಹುಶಃ ಆತೆ ಅಲ್ಪ ನಮ್ಮ ನೇತ್ರಾವತಿ ಯೋಜನೆ ಅಲ್ಪಡ್ದು ನಮ್ಮ ಪಶ್ಚಿಮ ಘಟ್ಟ ಅಲ್ಪಪುರ ಪೋನಾಗ ಈ ಒಂಜಿ ಬೇಲ ಒಂದಿತ್ತಾನೆ ಯೋಜನೆ ಒಂದು ಪ್ರಾಜೆಕ್ಟ್ ಬೇಲ ಒಂದುಂಡು ಇಂಚಿನ ಹೊಲ್ಪಡ್ ಗೊತ್ತುಂಡೆ ಮಕ್ಕಳು ಏಪಲ ಉಂಡತ್ತ ಜೆಸ್ನ ಉಂಡತ್ತ ಆಜಿಪೀಠ ಲೆವೆಲ್ ಒಂಜಿ ಮಲ್ಲ ಪರ್ವತ ಎತ್ತಿನ ಐಕು ಸಾಧಾರಣ 1 ಕಿಲೋಮೀಟರ್ ದೂರ ಮಟ್ಟ ಆಜಿಪೀಠದ ಲೆವೆಲ್ ಮಲ್ಪೋಡು ಅಂಡ ಡೌನ್ ಮಲ್ಪೋಡು ಏಪಲ. ಓಕೆ ಓಕೆ ಎಸ್ ಸರ್ ಥ್ಯಾಂಕ್ ಯು. ಓಕೆ ಎನಿವೇ ಸರ್, ಕಳೆದ ಬಾರಿ ಮಳೆ ಕಡಿಮೆ ಬಂದಿತ್ತಂತೆ, ಈ ಬಾರಿ ಜಾಸ್ತಿ ಬಂತು, ಇದೇ ತಾವು ಕಲ್ಪನೆಗಳಿದೆ ಸರ್ ಜನರಲ್ಲಿ. ಏನು ಹೇಳ್ತೀರಾ ಹೊಳ್ಳವ್ರೆ, ಮಳೆ ಬಹಳಷ್ಟು ಜಾಸ್ತಿ ಬಂತ ಈಗ ಅಥವಾ ಸರಿ ಇದೆಯಾ, ಏನ್ ಕತೆ? ಇಲ್ಲ, ಮಳೆ ಜಾಸ್ತಿ ಆದ್ರೂ ಮಳೆ ಕಡಿಮೆ ಆದ್ರೂ ಅದನ್ನು ಬ್ಯಾಲೆನ್ಸ್ ಮಾಡುವಂತ ಶಕ್ತಿ ನೇಚರ್ಗೆ ಇದೆ. 100%. ಎಸ್ ಮಣ್ಣಿನೊಳಗೆ ಡ್ರೈ ಆಗಿದೆ ಅಂತ ಅದು ಹೇಳುವ ಕಾರಣಕ್ಕೆ ಇಲ್ಲ, ಅವರದ್ದೇನೋ ಒಪಿನಿಯನ್ ಇರ್ಬೋದಿರ್ಲಿ. ಆದ್ರೆ ನೋಡಿ, ಮೊದಲು ಮನೆಯಲ್ಲಿ ಹೇಗೆಂದ್ರೆ ಅಂಗಳದಲ್ಲಿ ನಾವು ತರಗೆಲೆ ಬೀಳ್ತಾ ಇತ್ತು, ಮಣ್ಣಿನ ಸುತ್ತ ತರಗೆಲೆ ಬೀಳ್ತಾ ಇತ್ತು. ಈ ತರಗೆಲೆ ಬಿದ್ರೆ ಮಣ್ಣಿನ ಒಳಗಿನ ನೀರನ್ನು ಬ್ಯಾಲೆನ್ಸ್ ಮಾಡುವಂತ ಕೆಪಾಸಿಟಿ ಉಂಟು ಅದಕ್ಕೆ. ಕರೆಕ್ಟ್. ಆದ್ರೆ ಈಗ ಮನೆ ಕಟ್ಟುವಾಗ ಬಜಕೆರೆ ಬೂರಿ ಕೂಡಲೇ ಪಿಂಜಿನ ಬರ್ಕೊಂಡು ಒದಲ ಬರ್ಕೊಂಡು ಅಂತ ಹೇಳ್ಕೊಂಡು ಎಲ್ಲ ಮನೆಗೆ ಇಂಟರ್ಲಾಕ್ ಹಾಕಿದ್ರೆ ಗ್ರೌಂಡ್ ವಾಟರ್ ನಮ್ಗೆ ಮೈನ್ ಬೇಕಿರೋದು ಅಂತರ್ಜಲ, ಮಳೆ ನೀರಲ್ಲ. ಈಗ ಇಷ್ಟದಲ್ಲಿ ಹೇಳ್ತಾರೆ ಸಿಕ್ಕಾಬಟ್ಟೆ ಮಳೆ ಬಂದಿದೆ, ಬರುವ ವರ್ಷ ಮಳೆಗಾಲ ಇದು ಬರಗಾಲ ಇಲ್ಲ ಅಂತ ಹೇಳ್ಕೊಂಡು ಬೆಟ್ಟಿ ಕಟ್ಟಿ ಹೇಳ್ತೇನೆ, ಅಕ್ಟೋಬರ್ ನವೆಂಬರ್ ಅಲ್ಲಿ ಇಷ್ಟು ಮಳೆ ಬಂದು ಎಲ್ಲಾ ನಮ್ಮ ರಾಜ್ಯ ಜನಗಳು ಎಷ್ಟು ಬಡಕಲಾಗ್ತವೆ ನೋಡಿ. ನಾನು ಇಷ್ಟು ವರ್ಷ ನೋಡಿಕೊಂಡು ಬಂದಿದ್ದೇನೆ. ಯಾಕೆಂದ್ರೆ
ಮಳೆ ಜಾಸ್ತಿ ಬಂತು ಅಂತ ಲೆಕ್ಕಾಚಾರ ಅಲ್ಲ, ಮಳೆ ನೀರು ಭೂಮಿಯ ಒಳಗೆ ಅಂತರ್ಜಲಕ್ಕೆ ಶೇಖರಣೆ ಎಷ್ಟು ಶೇಖರಣೆ ಆಗಿದೆ? ಲೆಕ್ಕಾಚಾರ. ಇಲ್ಲೇ ಆಗ್ಲಿ, ನಗರದಲ್ಲಿ ಆಗ್ಲಿ, ಗ್ರಾಮೀಣ ಪ್ರದೇಶ ಆಗ್ಲಿ, ಪಶ್ಚಿಮ ಘಟ್ಟದಲ್ಲಿ ಇವತ್ತು ಪಶ್ಚಿಮ ಘಟ್ಟದಲ್ಲಿ ಆಗೋ ಸಮಸ್ಯೆ ಇದೆ ಏನಂತ ಹೇಳಿದ್ರೆ, ಗ್ರೌಂಡ್ ವಾಟರ್ ಅಂತರ್ಜಲ ಶೇಖರಣೆ ಕಡಿಮೆ ಆಗ್ತಾ ಉಂಟು. ಈಗ ನೋಡಿ ಇನ್ನೊಂದು ಹೇಳಿದ್ರೆ, ಈಗ ನಿರಂತರ ಈ ರೀತಿ ಭೂಕುಸಿತ ಆದ್ರೆ ಆ ಭೂಕುಸಿತ ಆಗುವಂತ ಪಶ್ಚಿಮ ಘಟ್ಟದ ಯಾವುದೇ ನದಿ ಇರ್ಲಿ, ಅದು ಹೇಮಾವತಿ ಇರ್ಲಿ, ಕಾವೇರಿ ಇರ್ಲಿ, ಶರಾವತಿ ಇರ್ಲಿ, ಅಘನಾಶಿನಿ ಇರ್ಲಿ, ನದಿ ವೀಕ್ ಆಗ್ತದೆ. ಯಾಕೆ ಅಂತ ಹೇಳಿದ್ರೆ ನೋಡಿ, ಈ ಮಳೆಗಾಲದ ಈಗ ನಮ್ಗೆ 4 ತಿಂಗಳು ಮಳೆ ಆದ್ರೂ ಪಶ್ಚಿಮ ಘಟ್ಟದಲ್ಲಿ 6 ತಿಂಗಳು ಮಳೆ ಆಗ್ತದೆ. 6 ತಿಂಗಳು ಮಳೆ ನೀರು ಸ್ಟೋರೇಜ್ ಆದ ವ್ಯಾಪ್ತಿ ಪ್ರದೇಶ ಕಡಿಮೆ ಆಗ್ತದೆ. ಯಾಕಂದ್ರೆ ನೀರು ಶೇಖರಣೆ ಆಗೋದು ಬ್ಲಾಸ್ಟ್ ಆಯ್ತು. ನಮ್ಮ ಮನೆಯ ಮೇಲೆ ಟ್ಯಾಂಕಿ ಬ್ಲಾಸ್ಟ್ ಆದ್ರೆ ನೋಡಿ, ಮನೆಯಲ್ಲಿ ಟ್ಯಾಂಕ್ ಇದ್ರೆ ಅದು ಬಚ್ಚಲ ಕೋಣೆಗೆ, ಬಾತ್ರೂಮ್ಗೆ, ಅಲ್ಲಿಗೆ ಇಲ್ಲಿಗೆ ಪೈಪ್ ಅಲ್ಲಿ ನೀರು ಸರಬರಾಜು ಆಗ್ತದೆ. ಈ ವ್ಯವಸ್ಥೆ ಒಂದು ಮನೆಯ ಟ್ಯಾಂಕಿ ಬ್ಲಾಸ್ಟ್ ಆದಾಗ ನಮ್ಗೆ ನೀರೇ ಇಲ್ಲ. ಹಾಗೆ ಇವತ್ತು ಪಶ್ಚಿಮ ಘಟ್ಟದಲ್ಲಿ ಶೇಖರಣೆ ಆಗುವಂತ ನೀರು ಈ ರೀತಿ ಬ್ಲಾಸ್ಟ್ ಆಗಿ ನೋಡಿ, ಅಲ್ಲಿ ಭೂಕುಸಿತ ಆಗುವಾಗ ಸಾಧಾರಣ ಒಂದು ತಿಂಗಳ ಮಳೆ ನೀರು ಒಂದೇ ಇದ್ರಲ್ಲಿ ಎಳ್ಕೊಂಡು ಬರ್ತದೆ. ನೀವಲ್ಲಿ ಅಬ್ಸರ್ವ್ ಮಾಡಿ, ಒಂದು ಭೂಕುಸಿತದಲ್ಲಿ ಸಾಧಾರಣ ಒಂದು 5 ರಿಂದ 6 ಫೀಟ್ ಕಲ್ಲುಗಳು, ಬೃಹತ್ ದೊಡ್ಡ ಮರದ ತುಂಡುಗಳು. ಯಾಕೆಂದ್ರೆ ಅದು ಬರುದು ಯಾಕಂದ್ರೆ, ಒಂದು ಮೇಲ್ಪದರಿಂದ ಕಣಿವೆ ಪ್ರಪಂಚದಲ್ಲಿ ಗ್ರಾವಿಟಿ ಪವರ್ ಒಂದು ಬರುದು. ಎರಡನೇದಾಗಿ ಆ ಸ್ಪೀಡಿಗೆ ಮಳೆಯ ನೀರು, ಹೊಳೆಯಲ್ಲಿರುವ ತೋಡಿನ ನೀರು ಜಾಸ್ತಿ ಆಗ್ತದೆ. ಅದರ 4 ಪಟ್ಟು ಜಾಸ್ತಿ ಆಗುವಾಗ ನೀರಿನ ಫೋರ್ಸಿಂಗ್ ಮಣ್ಣು ಓಪನ್ ಆಗಿ ಕಲ್ಲು, ಮಣ್ಣು, ಬರ ಎಲ್ಲವನ್ನು ಆಗ ಎದುರಿಗೆ ಮನೆ ಇರ್ಲಿ, ವೆಹಿಕಲ್ ಇರ್ಲಿ, ಲಾರಿ ಇರ್ಲಿ, ಎಲ್ಲವನ್ನು ಎಳ್ಕೊಂಡು ಹೋಗ್ತದೆ. ಇದು ಯಾಕೆ ಕಾರಣ ಅಂತ ಹೇಳಿದ್ರೆ ನೋಡಿ, ಅಲ್ಲಿ ಕಳೆದ ವರ್ಷದ ಮಳೆಗಾಲದಲ್ಲಿ ಈ ವ್ಯಾಪ್ತಿ ಪ್ರದೇಶದಲ್ಲಿ ಏನೋ ಸಮಸ್ಯೆ ಆಗಿದೆ. ನೀರು ಹಿಂಗುವಷ್ಟು ಇನ್ನೂ ಇಲ್ಲ, ಅನ್ಬ್ಯಾಲೆನ್ಸ್ ಆಗಿದೆ. ಮತ್ತೆ ನಾನು ಹೇಳಿದ್ರೆ, ಅಲ್ಲಿ ಏನೇ ಈಗ ಒಂದು ಬಿಲ್ಡಿಂಗ್ ಕಟ್ಲಿ, ರೋಡ್ ಮಾಡ್ಲಿ, ಅಥವಾ ಒಂದು ಏನಾದ್ರೂ ಒಂದು ಹೈಡಲ್ ಪ್ರಾಜೆಕ್ಟ್ ಮಾಡ್ಲಿ, ಗಣಿಗಾರಿಕೆ ಮಾಡ್ಲಿ, ಏನಾದ್ರು ವ್ಯಾವಹಾರಿಕ ಅದರ ಸಾಂಪ್ರದಾಯಿಕ ಆಗುವಂತ ನೀರಿನ, ಮಣ್ಣಿನ ಒತ್ತಡದ ಪ್ರದೇಶಗಳಿಗೆ ಹೆಚ್ಚು ಕಡಿಮೆ ಆಗ್ತದೆ. ಹೆಚ್ಚು ಕಡಿಮೆ ಆದಕೊಂಡು ಈ ರೀತಿ ಜಲ ಸ್ಫೋಟ ಆಗುವಂಥದ್ದು. ಇದು ಎಲ್ಲ ಕಡೆ ಅಷ್ಟೇ. ಕಳೆದ ವರ್ಷ ಬೆಳ್ತಂಗಡಿಯಲ್ಲಿ ಆದ್ದು, ಸಕಲೇಶ್ಪುರದಲ್ಲಿ ಆದ್ದು, ಚರ್ಮಾಡಿ, ಚಿಕ್ಕಮಗಳೂರಲ್ಲಿ, ಎಲ್ಲ ಕಡೆಯಲ್ಲಿ ಪಶ್ಚಿಮ ಘಟ್ಟದಲ್ಲಿ ಎಲ್ಲಿ ಮನುಷ್ಯನ ಹಸ್ತಕ್ಷೇಪ, ಮಾನವ ಸಂಬಂಧ ಯೋಜನೆಗಳು ಅಥವಾ ಸರ್ಕಾರದ ಯಾವುದು ಅಭಿವೃದ್ಧಿ ಯೋಜನೆಗಳು ಜಾಸ್ತಿ ಇದೆ ನೋಡಿ, ಅಲ್ಲೇ ಭೂಕುಸಿತ ಆಗುದು. ಈಗ ಅದಕ್ಕೆ ಯಾರು ಹೇಳೋರು, ಅಂಕೋಲದಲ್ಲಿ ಏನಿತ್ತು ನೋಡಿ, ಅಂಕೋಲದಲ್ಲಿ ಬಹಳ ಸಿಲ್ಲಿ. ಸಾಮಾನ್ಯ ಒಬ್ಬ ಮನುಷ್ಯನಿಗೆ ಅರ್ಥ ಮಾಡ್ಬೋದು. ಒಂದು ಹೈವೇ ಮಾಡುವಾಗ, ರಾಷ್ಟ್ರೀಯ ಹೆದ್ದಾರಿ ಮಾಡುವಾಗ ಬೆಟ್ಟವನ್ನು ಕುಡಿದ್ರು ಅದನ್ನು ಹೇಗೆ ಲಂಬ ರೀತಿ 80 ಡಿಗ್ರಿ ಇಡುವುದಲ್ಲ, ಅದನ್ನು 45 ಡಿಗ್ರಿ ಸ್ಲೋಪ್ ಆಗಿರ್ಬೇಕಿತ್ತು 2 ಕಡೆಯಲ್ಲಿ. ಸ್ಲೋಪ್ ಆಗಿಟ್ಟು ಅದರ ಮೇಲೆ ಸರಳಿದ್ದು ನೆಟ್ ಹಾಕಿ ಸಾಧಾರಣ ಒಂದು 2.5 ಇಂಚು ಸಿಮೆಂಟ್ ಹಾಕಿದ್ರೆ ಇದು ಕುಸಿತ ಆಗ್ತದೆ. ಇದು ನೋಡಿ, 3 ವರ್ಷದಿಂದ ನಾವು ಅಂಕೋಲಕ್ಕೆ, ನಾವು ಹೊರಚೇತನ ಕಾರ್ಯಕ್ರಮ ಅಂಕೋಲ ಯಲ್ಲಾಪುರಕ್ಕೆ ಬರ್ತಿದ್ದೇವೆ. 3 ವರ್ಷ ನೋಡ್ತಿದ್ದೇವೆ, ಅದೇ 80 ಡಿಗ್ರಿಯಲ್ಲಿ ಅಷ್ಟೇ ಇದೆ. ಕಳೆದ ವರ್ಷ ಮಳೆ ಕಡಿಮೆ ಇತ್ತು, ಬ್ಯಾಲೆನ್ಸ್ ಅಲ್ಲಿ ನಿಂತಿತ್ತು. ಈ ವರ್ಷ ಮಳೆ ಜಾಸ್ತಿ ಆಗಿ ಇದು ಬ್ಲಾಸ್ಟ್ ಆಗಿ ಅಲ್ಲಿ ಏನಾಗಿದೆ ಹೇಳಿದ್ರೆ ನೋಡಿ, ಇಷ್ಟು 2.5 ಎಕರೆಷ್ಟು ಗುಡ್ಡದಷ್ಟು ಮಣ್ಣು ಕುಸಿತು ರಸ್ತೆಗೆ ಬಿದ್ದು, ಆ ಟ್ಯಾಂಕರು ಇಷ್ಟು ಮಣ್ಣು, ಒಂದಷ್ಟು ಕಲ್ಲು ನದಿ ಗಂಗಾವಳಿ ಹೊಳೆಗೆ ಬಿದ್ದು, ಆ ಹೊಳೆಗೆ ಒಂದು ಕೆರೆಗೆ ಕಲ್ಲು ಬಿಸಾಡಿದ್ರೆ ಹೇಗೆ ನೀರು ಅಪ್ಪಳಿಸಿ ನೋಡಿ, ಆ ಹೊಳೆಗಿನ ಆಚೆ ಕಡೆಯಿಂದ ಒಂದು ಹಳ್ಳಿಯಲ್ಲಿ 3 ಮಣ್ಣಿನ ಮನೆಗಳು ಛಿದ್ರ ಆಗಿ ಹೋಗಿ, ನಾಳೆ ನಾನು ಹೋಗುದು ಅದೇ ಪ್ರದೇಶಕ್ಕೆ, 3 ಮನೆಗಳು ನೆಲಸಮ ಆಗಿಬಿಟ್ಟಿದೆ. ಏನೂ ಇಲ್ಲ ಅಂದ್ರೆ ಈ ಹೊಳೆ ನೀರಿನ ರಭಸಕ್ಕೆ ನೋಡಿ. ಇಲ್ಲೆಲ್ಲ ನಾವು ಈ ಭೂಕುಸಿತಕ್ಕೆ ಹೇಳುದು, ನಾನೀಗ ಹೇಳುದು ಎಲ್ಲ ಮುಖ್ಯಮಂತ್ರಿ ಬಂದ್ರಂತೆ, ಶಾಸಕರು ಬಂದ್ರಂತೆ, ಅವರು ಬಂದಂತೆ ಪರಿಶೀಲನೆ ಅಂತೆ, ಸರ್ವೆ ಅಂತೆ, ಪರಿಹಾರ ಅಂತೆ. ನಾನು ಹೇಳುದು, ಶಾಶ್ವತವಾಗಿ ಈ ಭೂಕುಸಿತ ಆಗದಂತೆ ನಮ್ಮ ಯಾವ್ದಾದ್ರು ಜನಪ್ರತಿನಿಧಿ ಭರವಸೆ ಕೊಡ್ತಾರಾ? ಇಲ್ಲ. ಇದೇನ್ ನಾಡ್ದು ಮಳೆ ಮುಗಿಲಿ, ಅಕ್ಟೋಬರ್ ನೊಳಗೆ ಎಲ್ಲ JCBಗಳು ವೆಸ್ಟರ್ನ್ ಘಾಟ್ಸ್ ಮೇಲೆ ಹತ್ತುತ್ತವೆ. ಅಂದ್ರೆ ಇಲ್ಲಿ ಒಂದು ಕಡೆಯಲ್ಲಿ ಪರಿಹಾರ ಮಾತ್ರ ಕೊಡುದು, ಪರಿಹಾರ ಅಲ್ಲ. ಪರಿಹಾರ ನಮ್ಗೆ ಸತ್ತವರಿಗೆ ಪರಿಹಾರ ಹೇಗೂ ಗವರ್ಮೆಂಟ್ ಕೊಡ್ಲೇಬೇಕು, ಅದು ಹಕ್ಕು ಅವ್ರು. ಪರಿಹಾರ ನೀಡಬೇಕಾದ್ದು ಪಶ್ಚಿಮ ಘಟ್ಟದ ಮೂಲ, ಅಲ್ಲಿನ ಭದ್ರತೆಗೆ ಪರಿಹಾರ ಕೊಡುವ ಸಚಿವರು, ಶಾಸಕರು ಇವತ್ತಿಗೂ ಯಾರಿಲ್ಲ. ಈಗ ಮಾಧವ ಗಾಡ್ಗೆ ಹೇಳಿದ್ದೇನು, ಸೂಕ್ಷ್ಮ ಪ್ರದೇಶಗಳಲ್ಲಿ ಯಾವುದೇ ಪರಿಸರ ಪ್ರದೇಶದಲ್ಲಿ ನಮ್ಮ ಹಸ್ತಕ್ಷೇಪ ಬೇಡ, ಅದ್ರ ಪಾಡಿಗೆ ಬಿಟ್ಟು ಬಿಡಿ. ಎಷ್ಟೋ ಜನ ಕೇಳ್ತಿದ್ದಕ್ಕೆ ಏನು ಮಾಡುವಂತ ಏನೂ ಬೇಡ, ನದಿ ಮೂಲ, ಮಳೆ ಕಾಡನ್ನು ಅದರ ಪಾಡಿಗೆ ಬಿಟ್ಟರು ಯಾವ ಕುಸಿತಗಳಿಲ್ಲ, ಯಾವ ದುರಂತಗಳು ಇಲ್ಲ. ಇದು ಅಲ್ಲಿ ಹೋಗಿ ಇದ್ದ ಪ್ರಾಜೆಕ್ಟ್ ಗಳನ್ನು ಮಾಡಿಕೊಂಡು ಅಲ್ಲಿ ಅದಕ್ಕೆ ಸರ್ಕಾರದಿಂದ ಅವ್ರಿಗೆ ಏನ್ ಹೇಳ್ರಿ 24,000 ಕೋಟಿ ಬರ್ಬೇಕು. ಆ ಕೋಟಿಯಲ್ಲಿ ಪ್ರಾಜೆಕ್ಟ್ ಎಷ್ಟು ಸಕ್ಸಸ್, ಎಷ್ಟು ಫೈಲ್ ಅಂತ ಸರ್ವೆ ಮಾಡಿದವರು, ಅಧ್ಯಯನ ಮಾಡಿದವರು ಯಾರಿಲ್ಲ. ಕಳೆದ 18ರಲ್ಲಿ ಬೆಳ್ತಂಗಡಿಯಲ್ಲಿ ಭೂಕುಸಿತ ಆದಾಗ ಪ್ರತಿ ಶನಿವಾರ ಭಾನುವಾರ ನಾವು ಕುಸಿತ ಆದ ಜಾಗಕ್ಕೆ ಹೋಗಿ ಯಾವ ನೀರಿನ ಏರಿಯಾದಲ್ಲಿ ಎಷ್ಟು ಬ್ಲಾಸ್ಟ್ ಆಗಿದೆ, ಯಾವ ನೀರಿನ ಕ್ಯಾಚ್ಮೆಂಟ್ ಎಷ್ಟು ಡ್ರೈ ಆಗಿದೆ ಅಂತ ಹೇಳ್ಕೊಂಡು ಸರ್ಕಾರಕ್ಕೊಂದು ಹೇಳಿದೆವು. ಆದ್ರೆ ಭೂಗರ್ಭ ಇಲಾಖೆಯವರು, ಸರ್ಕಾರದ ಅಧಿಕಾರಿಗಳು ಬಂದು ಎಲ್ಲ ಅವರಿಗೆ ಬೇಕಾದಾಗೆ ಮಾಡಿಕೊಂಡು ಮೇಲೆ ಮೂಡಿಗೆರೆಗೆ ಹೋಗಿ
ಕಾಫಿ ಎಸ್ಟೇಟ್ ಅವರ ಮನೆಯಲ್ಲಿ ಕೂತ್ಕೊಂಡು ಅಲ್ಲಿ ಏನೋ ಡೀಲ್ ಮಾಡಿಕೊಂಡು ನೋಡಿ ಭೂಕುಸಿತಕ್ಕೆ ಪರಿಹಾರವಿಲ್ಲ, ಅಧ್ಯಯನ ವರದಿಯಲ್ಲಿ ಏನೂ ಇಲ್ಲ, ಮತ್ತೆ ಮುಂದಿನ ವರ್ಷ ಭೂಕುಸಿತ ಆಗೇ ಆಗ್ತದೆ. ಆದ ಕಾರಣ ಹಾಗೆ ಆಗ್ತದೆ. ಪಶ್ಚಿಮ ಘಟ್ಟವನ್ನು ನಾವು ವ್ಯಾವಹಾರಿಕ ದೃಷ್ಟಿಕೋನ ನೋಡುದಲ್ಲ. ಪಶ್ಚಿಮ ಘಟ್ಟವನ್ನು ನಾವು ಅದರ ಫಲಾನುಭವಿಗಳು ದಕ್ಷಿಣ ಭಾರತಕ್ಕೆ ಅದರಿಂದ ಬಹಳ ಉಪಯುಕ್ತ ಇದೆ. ಇದು ನಾಶ ಆದ್ರೆ ತೊಂದರೆ ಆಗ್ತದೆ ಅಂತ ಸರ್ವ ಜನರು ಒಪ್ಪಿಕೊಳ್ಬೇಕು. ಅದಕ್ಕೆ ಪರಿಹಾರ. ಎಸ್ ಸರ್, ಒಂದು ಬರ್ತೇನೆ. ಬಹಳಷ್ಟು ಕರೆಗಳಿವೆ, ಮತ್ತಷ್ಟು ಕರೆಗಳು. ಹಲೋ ಸರ್, ನಮಸ್ತೆ. ಹಲೋ, ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರುಲಿಂದ ಸರ್? ನಾನು ಪುರುಷೋತ್ತಮ ಅಂತ ಬೆಳ್ತಂಗಡಿಯಿಂದ ಪುರುಷೋತ್ತಮ ಅವರು. ನಮಸ್ತೆ ಪುರುಷೋತ್ತಮ ಅವರೇ, ಮಾತಾಡಿ ಸರ್. ಎಸ್ ಸರ್. ಇದು ಈಗ ಭೂಕುಸಿತ ಆಗುವುದು ಉಂಟಲ್ವಾ, ಒಂದು JCBಗಳಿಂದ ಮಣ್ಣು ತೆಗೆದು ಅದನ್ನ ಇದು ಮಾಡಿಕೊಂಡು ತುಂಬಾ ಜೇರದ ತರ ಮಾಡಿರುವುದರಿಂದ ಆಗಿರ್ತದೆ. ಎರಡೇ ಏನು ಅಂತ ಹೇಳಿದ್ರೆ ಬೋರ್ವೆಲ್ಗಳನ್ನು ತೆಗಿತಾರಲ್ವಾ, ಬೋರ್ವೆಲ್ಗಳನ್ನು ತೆಗೆದಾಗ ಮಣ್ಣಿನ ಆಳದಿಂದ ನೀರು ಇಂಗಿ ಹೋಗಿ ಮಳೆ ಬಂದ ತಕ್ಷಣ ಆ ಬೋರ್ವೆಲ್ಲಿನ ಆಳ ಎಷ್ಟು ಉಂಟ ಅಲ್ಲಿಯ ತನಕ ನೀರು ಇಂಗಿಕೊಂಡು ಇಡೀ ಒಣಗಿದ ಭೂಮಿ ನೀರಿನಿಂದ ಇದನ್ನು ಹೊಂದಿಕೊಂಡು ಇರುವುದರಿಂದ ಅಲ್ಲಿಯ ತನಕ ಉಷ್ಣಾಂಶ ಎಷ್ಟಿದೆಯೋ ಅದನ್ನು ಎಳೆದುಕೊಂಡು ಆ ನೀರಿನ ಅಂಶವನ್ನು ಹೀರಿಕೊಂಡಾಗ ಮಣ್ಣು ಸಡಿಲಗೊಂಡು ಈ ರೀತಿ ಆಗ್ತದೆ ಅಂತ ನನ್ನದೊಂದು ಅಭಿಪ್ರಾಯ. ಓಕೆ ಸರಿ ಸರ್, ನೋಡೋಣ, ಮಾತಾಡೋಣ, ಆ ಬಗ್ಗೆ ಕೇಳೋಣ. ಓಕೆ, ಇದು ತಮ್ಮ ಪ್ರಶ್ನೆ, ಇದು ತಮ್ಮ ಅಭಿಪ್ರಾಯ ಅಲ್ವಾ ಸರ್? ಹೌದೌದು. ಏನ್ ಹೇಳ್ತೀರಾ ಸರ್? ಒಳ್ಳೆ ಸರ್, ಅವರ ಒಂದು ಅಭಿಪ್ರಾಯವನ್ನು ಹೇಳಿದ್ದಾರೆ ಈ ಒಂದು ವಿಷಯದ ಬಗ್ಗೆ. ಈ ರೀತಿ ಚಾನ್ಸಸ್ ಇದೆ, ಯಾಕಂದ್ರೆ ಸಮಾಜಕ್ಕೆ ಒಂದು ಒಳ್ಳೆಯ ಮೆಸೇಜ್ ಹೋಗಿ. ಅವ್ರು ಹೇಳೋದ್ರಲ್ಲಿ ಸತ್ಯಾಂಶ ಇದೆ. ಯಾಕಂದ್ರೆ ಬೋರ್ವೆಲ್ ಕೂಡ ನಮ್ಮ ಗ್ರೌಂಡ್ ವಾಟರ್ಗೆ ಬಹಳ ಒಂದು ಮಾರಕವಾದದ್ದು. ಈಗ ನೋಡಿ, ಚಿಕ್ಕಬಳ್ಳಾಪುರದಲ್ಲಿ 1600 ಮೀಟರ್ನಷ್ಟು 600 ಅಡಿಯಷ್ಟು ಡೀಪ್ ಹೋಗಿತ್ತು ಗ್ರೌಂಡ್ ಲೆವೆಲ್ ವಾಟರ್. ಈಗ ನಮ್ಗೂ 300, ಈಗ 500, 700 ಡೀಪ್ ಅಡಿಗೆ ಹೋಗಿದೆ. ಒಂದು ಲೆಕ್ಕದಲ್ಲಿ ಈ ಹಂತದಲ್ಲಿ, ಈ ಪ್ರಕ್ಷುಬ್ಧ ಪರಿಸ್ಥಿತಿಯಲ್ಲಿ ಜಿಲ್ಲೆಯಲ್ಲಾಗ್ಲಿ ರಾಜ್ಯದಲ್ಲಿ ಹೊಸ ಬೋರ್ವೆಲ್ ಕೊರೆಯುವುದು ಇನ್ನಷ್ಟು ಅಪಾಯಕಾರಿ ಸನ್ನಿವೇಶ. ಯಾಕಂದ್ರೆ ಚಿಕ್ಕಬಳ್ಳಾಪುರಕ್ಕೆ ನೋಡಿ, ಅಷ್ಟು ದೊಡ್ಡ ಕ್ಷಾಮ ಬರ್ಲಿಕ್ಕೆ ಅಲ್ಲಿಯೇ ಹೊಳೆ ಇತ್ತು, ಅಲ್ಲಿಯೇ ನದಿ ಇತ್ತು, ಸಿಕ್ಕಾಬಟ್ಟೆ ಬೋರ್ವೆಲ್ ತೆಗೆದ್ರು, ಅಂತರ್ಜಲ ಇದಾಯ್ತು. ಈಗ ಚಿಕ್ಕಬಳ್ಳಾಪುರ, ಕೋಲಾರದಲ್ಲಿ ನೀರಿಲ್ಲ ಅಂತ ಎತ್ತಿನೊಳಗೆ ಬೊಬ್ಬಾಗ್ತಾ ಇದ್ದಾರೆ. ಅಂದ್ರೆ ನಮಗೂ ಈ ಅಸಂಬದ್ಧ ಬೋರ್ವೆಲ್ ಸಿಕ್ಕಾಬಟ್ಟೆ ನಮ್ಮ ಕರಾವಳಿಯಲ್ಲಿ ಆಗ್ಲಿ, ಮಲೆನಾಡಿನಲ್ಲಿ ಇದರಲ್ಲಿ ಆಗ್ಲಿ ಸಿಕ್ಕಾಬಟ್ಟೆ ಅಸಂಬದ್ಧ ಬೋರ್ವೆಲ್ ತೆಗಿತಾರೆ. ಎಷ್ಟೋ ಸಕ್ಸಸ್, ಎಷ್ಟೋ ಫೇಲ್. ಅದರ ಸರ್ವೆ, ಅದರ ಮಾನದಂಡ ಯಾವುದನ್ನು ನೋಡದೆ ಬೋರ್ವೆಲ್ ಕೂಡ ಒಂದು ರೀತಿಯಲ್ಲಿ ನಮ್ಮ ಪ್ರಕೃತಿಯ ನೀರಿನ ಇದಕ್ಕೆ ಒಂದು ರೀತಿಯಲ್ಲಿ ಒಂದು ಹಾನಿ. ಅವ್ರು ಹೇಳೋದು ಸತ್ಯಾಂಶ ಇದೆ. ನಾಶಕ್ಕೆ ಕಾರಣವಾಗುತ್ತೆ ಬೋರ್ವೆಲ್ ಕೂಡ. ಎಸ್ ಸರ್, ಬೇರೆ ಪ್ರಶ್ನೆ ಏನಾದ್ರು ಇದೆಯಾ ಸರ್? ಓಕೆ, ಥ್ಯಾಂಕ್ ಯು ಸರ್, ಧನ್ಯವಾದ. ಬೆಳ್ತಂಗಡಿಯಿಂದ ಕರೆ ಮಾಡಿದವರು. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ತಮ್ಮ ಹೆಸರುಲಿಂದ ಸರ್? ಹಲೋ, ಸೂರ್ಯ ಬಂಟ್ವಾಳದಿಂದ. ನಮಸ್ತೆ ಸೂರ್ಯ ಅವರೇ, ಮಾತಾಡಿ ಸರ್. ನೋಡಿ, ಹೇಳ್ತಾರಲ್ಲ, ಮಾಡಬಾರ್ದು ಮಾಡಿದ್ರೆ ಆಗ್ಬಾರ್ದು ಆಗುತ್ತೆ ಅಂತ. ಅದಕ್ಕೆ ಪ್ರತ್ಯಕ್ಷ ಸಾಕ್ಷಿ ನಮ್ಮಲ್ಲೊಂದು ಮಾತಿದೆ ನೋಡಿ, ಬಗೆಯದಿರಿ ಭೂಮಿ ತಾಯಿಯ ಒಡಲು, ಅದು ನಿಮ್ಮೆಲ್ಲರ ಜೀವ ಸಂಕುಲದ ಮಡಿಗಳು. ಇದನ್ನು ಮನುಷ್ಯ ಮೊದಲಾಗಿ ಅರ್ಥ ಮಾಡ್ಕೊಂಡ್ರೆ ಎಲ್ಲವೂ ಸರಿಯಾಗಿದೆ. ಯಾಕಂದ್ರೆ ನಮ್ಮ ಪರಿಸರದಲ್ಲಿ 3% ಇದ್ದಂತ ಮನುಷ್ಯ ಜಾತಿ, ನಾವು 97% ಪ್ರಾಣಿಗಳೇ ಇದ್ದದ್ದು. ಈಗ ಏನಾಗಿದೆ, 97% ಮನುಷ್ಯರಾಗಿದ್ದೇವೆ, 3% ಪ್ರಕೃತಿಗೆ ಬಿಟ್ಟಿದ್ದೇವೆ, ಅಂದ್ರೆ ಪ್ರಾಣಿ ಪಕ್ಷಿಗಳಿಗೆ ಬಿಟ್ಟಿದ್ದೇವೆ. ಇದು ಏನಾಗುತ್ತೆ, ಈಗ ರಿವರ್ಸ್ ಹೊಡಿತಾ ಇದೆ ನೋಡಿ. ಎಲ್ಲ ಪಶ್ಚಿಮ ಘಟ್ಟಗಳನ್ನು ಆವರಿಸಿಕೊಂಡು ಡ್ಯಾಮ್ಗಳನ್ನು ಮಾಡ್ತಾರೆ, ಹೋಮ್ ಸ್ಟೇಗಳನ್ನು ಮಾಡ್ತಾರೆ, ಪೇಯಿಂಗ್ ಗೆಸ್ಟ್ ಅಂತೆ, ಜಲವಿದ್ಯುತ್ ಯೋಜನೆಗೋಸ್ಕರ ದೊಡ್ಡ ಮರಗಳನ್ನೆಲ್ಲ, ಕೋಟಿಗಟ್ಟಲೆ ಮರಗಳನ್ನು ಲೂಟಿ ಮಾಡಿದ್ರು. ಅನಂತರ ಏನು ಮಾಡ್ತಿದ್ದಾರೆ, ಎಷ್ಟು ಆನೆಗಳು ಸತ್ತಿದೆ ನಿಮ್ಗೆ ಗೊತ್ತಿರಬಹುದು. ಕರೆಕ್ಟ್ ಆಗಿ ಸ್ಟಡಿ ಮಾಡಿದ ಹೈಯೆಸ್ಟ್ ಆನೆಗಳು ಸತ್ತಿದೆ ನೋಡಿ. ಹೈಟೆನ್ಷನ್ ವೈರ್ಗಳು ಹೋಗಿದೆ, ನೀವು ನೋಡ್ತಾ ಇರಬಹುದು. ಎಲ್ಲ ಪಶ್ಚಿಮ ಘಟ್ಟಗಳಲ್ಲಿ ಹೈಯೆಸ್ಟ್ ಹೈಟೆನ್ಷನ್ ವೈರ್ಗಳು ಹೋಯ್ತು. ವನ್ಯಜೀವಿಗಳನ್ನ ಆಶಾಗ್ತಾನೆ ಹೋಗಿತ್ತು. ಸುಸ್ಥಿರ ಅಭಿವೃದ್ಧಿ ಮಾಡ್ಲಿಕ್ಕೆ ಹೋಗ್ತಾ ಇಲ್ಲ. ಇಲ್ಲಿ ಏನಾಗಿದೆ, ಅದೆಲ್ಲ ಏಟು ಬೀಳ್ತಾ ಹೋಯ್ತು. ಪಂಪ್ ಹೌಸ್ ಅಂತೆ, ರೆಸಾರ್ಟ್ ಅಂತೆ, ಅಭಿವೃದ್ಧಿ ಹೆಸರಲ್ಲಿ ನೋಡಿ. ಇಲ್ಲಿ ಏನಾಗಿದೆ, ಭೂಗರ್ಭ ಶಾಸ್ತ್ರಜ್ಞರ ಬಗ್ಗೆ ಯಾವುದೇ ಒಂದು ಮಾಹಿತಿ ತಗೊಳ್ಳೋದಿಲ್ಲ ಅವರಿಂದ. ಪ್ರೈವೇಟ್ ಏಜೆನ್ಸಿಗಳಿಗೆ ಕೊಡ್ತಾರೆ, ಅವರಿಗೆ ಬೇಕಾದಾಗೆ ಮಾಡಿಸ್ಕೊಳ್ತಾರೆ, NOC ಮಾಡಿಸ್ಕೊಂಡು ಮಾಡ್ತಾ ಇರ್ತಾರೆ. ಈಗ ಅದನ್ನು ಅನುಭವಿಸಿದ ಇದಕ್ಕೆ ಸರ್ಕಾರ ನೇರ ಹೊಣೆ.
ಅಲ್ಲಿ ಮುಖ್ಯಮಂತ್ರಿಗಳನ್ನು ನಾವು ನೇರವಣೆಯಾಗಿ ಮಾಡಲೇಬೇಕು ಇಂತಹ ಸಂದರ್ಭಗಳಲ್ಲಿ. ಓಕೆ ಇನ್ನು ಹೀಗೆ ಮುಂದುವರಿತಾ ಹೋದ್ರೆ ಇನ್ನು ಮುಂದಕ್ಕೆ ಅದು ವಿನಾಶ ಹೋಗ್ತದೆ. ನೋಡಿ, ಒಂದು ಗಾಂಧೀಜಿ ಒಂದು ಮಾತು ಹೇಳಿದ್ರು, ನಿಮ್ಮ ಆಸೆಗಳನ್ನು ಮಾತ್ರ ಪೂರೈಸಿದೆ ಪ್ರಕೃತಿ, ದುರಾಸೆಗಳನ್ನಲ್ಲ. ಅದು ಇನ್ನು ನೋಡಿ, ಗಾಡ್ಗಿಲ್ ವರದಿಯನ್ನು ಇದೇ ಕೇರಳದವರು ಪ್ರತಿಭಟಿಸಿದ್ರು. ಅದನ್ನು ವರದಿಯನ್ನು ಚಾಚು ತಪ್ಪದೆ ಮಾಡದ ರೀತಿಯಲ್ಲಿ ಮಾಡಿದ್ರು. ಯಾಕೆ? ಇವರಿಗೆ ರಬ್ಬರ್, ಟೀ ಎಸ್ಟೇಟ್ ಎಲ್ಲ ಎಂತ ಅರಣ್ಯಗಳನ್ನೆಲ್ಲ ಅತಿಕ್ರಮಣ ಮಾಡಿಕೊಂಡು, ನದಿಯ ಬದಿಯನ್ನು ಕೂಡ ಅತಿಕ್ರಮಣ ಮಾಡಿಕೊಂಡು ಎಂತೆಲ್ಲ ಅನಾಹುತಗಳಾಗ್ತದೆ. ಯಾರಾದ್ರೂ ಕೇಳ್ತಾರ? ಕಸ್ತೂರಿ ರಂಗನ್ ವರದಿಯನ್ನು ತಿರಸ್ಕಾರ ಮಾಡಿದ್ರು, ಗಾಡ್ಗಿಲ್ ವರದಿ ಅಂತ ಒಳ್ಳೊಳ್ಳೆ ವಿಚಾರಗಳನ್ನು ಬಿಟ್ಟರು. ಪ್ರಕೃತಿ ತಾನಷ್ಟೇ ನಾಶವಾಗುವುದಿಲ್ಲ, ತನ್ನನ್ನು ನಾಶಪಡಿಸುವವರನ್ನು ನಾಶ ಮಾಡದೆ ಅದು ಬಿಡುವುದಿಲ್ಲ. ಇದನ್ನು ನಾವೊಂದು ತಿಳ್ಕೋಬೇಕು. ಇನ್ನೊಂದು ನೋಡಿ, ಈಗ ತೀರ್ಥಹಳ್ಳಿ ಆಗುಂಬೆ ಪಶ್ಚಿಮ ಘಟ್ಟ ಮಾರ್ಗವಾಗಿ ಸುರಂಗ ಮಾರ್ಗ ಅಲ್ವಾ, ಹುಬ್ಬಳ್ಳಿಯಲ್ಲಿ ಅಂಕೋಲ ರೈಲು ಮಾರ್ಗವಾಗಿ 2 ಲಕ್ಷ ಮರಗಳನ್ನು ಕಡಿಯಲು ಸಮೀಕ್ಷೆ ಗೊತ್ತಾಯ್ತಾ. ಇನ್ನೊಂದು ಶರಾವತಿ ಜೋಗ ಯೋಜನೆಗಳಿಗಾಗಿ ಮತ್ತೆ 2 ಲಕ್ಷ ರೂಪಾಯಿ ಮರ ಕಡಿಯುವ ಹುನ್ನಾರ ಮಾಡ್ತಾ ಇದ್ದಾರೆ. ಸಾಗರದಿಂದ ಶಿರಸಿವರೆಗೆ ರೈಲು ಮಾರ್ಗ, ಧರ್ಮಸ್ಥಳದಲ್ಲಿ ಏರ್ಪೋರ್ಟ್, ಜೊತೆಗೆ ಕೊಲ್ಲೂರಿನಲ್ಲಿ ಕೂಡ ಏರ್ಪೋರ್ಟ್, ಅದು ಶಿವಮೊಗ್ಗ. ಈಗ ಎಲ್ಲ ಡೆವಲಪ್ಮೆಂಟ್ಗಳು ಯೋಜನೆಗಳು ಇದೆಲ್ಲ ಸರ್ಕಾರ ಮುಂದಾಗಿದೆ. ಇವೆಲ್ಲ ಪರಿಸರ ಸೂಕ್ಷ್ಮ ಪ್ರದೇಶಗಳು ಎನ್ನುವುದನ್ನು ಮೊದಲು ಅರಿಯಬೇಕು. ಗುಜರಾತ್ವರೆಗೆ ಪಶ್ಚಿಮ ಶ್ರೇಣಿಗಳಿದೆ. ಸೂರ್ಯ ಅವರೇ, ಥ್ಯಾಂಕ್ ಯು. ಎಸ್ ಸರ್. ಇಲ್ಲ, ಮತ್ತೆ ನಾವು ಹುಚ್ಚು ಕುದುರೆ ಹಿಂದೆ ಓಡ್ತೀವಿ, ಅಂದ್ರೆ ಡೆವಲಪ್ಮೆಂಟ್ ಅನ್ನುವಂಥ, ಅಭಿವೃದ್ಧಿ ಅನ್ನುವಂಥ ಹುಚ್ಚು ಕುದುರೆ ಹಿಂದೆ ನಾವು ಓಡ್ತೀವಿ. ಈಗ ಚರ್ಚೆ ಆಗುತ್ತೆ ಗುಡ್ಡ ಕುಸಿತ ಅಥವಾ ಈ ರೀತಿ ಭೂಕುಸಿತ, ಭಯ ಇರುತ್ತೆ, ನಾವು ಹೇಳ್ತೀವಿ ಪ್ರಕೃತಿಯನ್ನು ನಾವು ಮುನಿಸಿಕೊಂಡಿದ್ದೇವೆ ನಮ್ಮ ಮೇಲೆ ಅನ್ನುವಂಥ ವಿಚಾರಗಳು. ಆದರೆ ಮತ್ತೆ ಏನು ಕತೆ ಅನ್ನೋದು ಪ್ರಶ್ನೆಗಳು ಬರುತ್ತೆ, ನಾನು ಕೇಳ್ತೀನಿ. ಬಿಫೋರ್ ದಟ್ ಭಾಳಷ್ಟು ಕರೆಗಳಿವೆ, ಜೊತೆಗೆ ನಾನು ಭಾಳಷ್ಟು ದೃಶ್ಯಗಳನ್ನು ಹಾಕಬೇಕು. ಯಾಕಂದರೆ ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮ ಗುಡ್ಡದ ಶಾಪ ಅನ್ನುವಂಥದ್ದು ಎಲ್ಲೋ ಅಂಕೋಲದಲ್ಲಿ ನಡೆದಿದೆ ಅಥವಾ ಎಲ್ಲೋ ವಯನಾಡಲ್ಲಿ ನಡೆದಿದೆ ಅನ್ನುವಂಥ ನಿರ್ಲಕ್ಷ್ಯಗಳು ಯಾವತ್ತೂ ಕೂಡ ಬೇಡ. ನಮ್ಮಲ್ಲೂ ಕೂಡ ನಡೆದಿದೆ, ಸಣ್ಣ ಪುಟ್ಟದಲ್ಲಿ ನಡೀತಾ ಇದೆ. ಸೊ ಹಾಗಿದ್ದಾಗ ಸ್ವಲ್ಪ ಗಮನದಲ್ಲಿ ಇರಿಸಿ. ಇದು ನಿರ್ಲಕ್ಷ್ಯ ಯಾವತ್ತೂ ಕೂಡ ಮಾಡಲಿಕ್ಕೆ ಹೋಗಬೇಡಿ. ಹಾಗಾಗಲೇ 2 ವಿಷಯಸ್ಗಳನ್ನು ಪ್ಲೇ ಮಾಡಿದ್ವಿ. ಇದು ಇವತ್ತು ನಡೆದಿರುವಂತಹ ಘಟನೆ. ಜೊತೆಗೆ ನಿನ್ನೆ ರಾತ್ರಿ ಬಂಟ್ವಾಳದಲ್ಲೂ ಕೂಡ ಭಾರಿ ಮಳೆಯಾಗಿ ಅಲ್ಲೂ ಕೂಡ ಗುಡ್ಡ ಕುಸಿದಿದೆ. ಆ ಬಗ್ಗೆ ಡೀಟೇಲ್ಸ್ ಬರ್ತಾ ಇದೆ, ಒಂದ್ಸಲ ನೋಡ್ಕೊಂಬನ್ನಿ. ಮಳೆಯ ಅಬ್ಬರಕ್ಕೆ ಭಾರಿ ಪ್ರಮಾಣದ ಗುಡ್ಡ ಕುಸಿತ, ಇಂಜಿನಿಯರಿಂಗ್ ವರ್ಕ್ಶಾಪ್ ಸಂಪೂರ್ಣ ನೆಲಸಮ. ನಿನ್ನೆ ರಾತ್ರಿ ಬಂಟ್ವಾಳ ತಾಲೂಕಿನ ಕೆಲವೆಡೆ ಭಾರಿ ಮಳೆಯಾಗಿದ್ದು, ಮಳೆ ಹಾನಿ ಮತ್ತೆ ಮುಂದುವರೆದಿದೆ. ಬಂಟ್ವಾಳ ತಾಲೂಕಿನ ತುಂಬೆ ಗ್ರಾಮದಲ್ಲಿ ಭಾರಿ ಭೂಕುಸಿತ ಉಂಟಾಗಿದ್ದು, ಅದೃಷ್ಟವಶಾತ್ ಮನೆಯವರು ಯಾವುದೇ ಅಪಾಯ ಇಲ್ಲದೆ ಪಾರಾಗಿದ್ದಾರೆ. ತುಂಬೆಯಿಂದ ಬೆಂಜನಪದ ಸಂಪರ್ಕಿಸುವ ರಸ್ತೆಯ ನಡುವೆ ತುಂಬೆ ಗ್ರಾಮ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ರೋಣಿ ಎಂಬುವರಿಗೆ ಸೇರಿದ ಗ್ಲೋರಿಯಾ ಇಂಜಿನಿಯರಿಂಗ್ ಶೆಡ್ ಸಂಪೂರ್ಣ ಹಾನಿಯಾಗಿದೆ. ಗುಡ್ಡ ಕುಸಿತದಿಂದ ಭಾರಿ ಪ್ರಮಾಣದ ಮಣ್ಣು ಹರಿದು ಬಂದಿದ್ದು, ಶೆಡ್ ಮೇಲೆ ಬಿದ್ದು ಶೆಡ್ ನೆಲಸಮವಾಗಿ ಹೋಗಿದೆ. Dicho elenco, organizzano un discotanno. ಗುಡ್ಡದ ಮಣ್ಣಿನ ಜೊತೆಯಲ್ಲಿ ಕೊಚ್ಚಿ ಹೋಯಿತು ಅಡಿಕೆ ತೋಟ. ಏನೋ ಗುಡ್ಡದ ಕೆಳ ಭಾಗದಲ್ಲಿದ್ದ ಇವರು ಇಲ್ಲಿ ಅಡಿಕೆ ಕೃಷಿಯನ್ನ ಮಾಡಿದ್ದು, ಅಡಿಕೆ ಗಿಡಗಳು ಕೂಡ ಗುಡ್ಡದ ಮಣ್ಣಿನಲ್ಲಿ ಕೊಚ್ಚಿ ಹೋಗಿದೆ. ಕುಡಿಯುವ ನೀರಿಗಾಗಿ ತೋಡಿದ ಬಾವಿ ಕೂಡ ಮಣ್ಣಿನಲ್ಲಿ ಮುಚ್ಚಿ ಹೋಗಿದ್ದು, ಲಕ್ಷಾಂತರ ರೂಪಾಯಿ ನಷ್ಟ ಉಂಟಾಗಿದೆ. ಪಂಚಾಯತ್ ಪಿಡಿಒಗಳು ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿ ಸೂಕ್ತ ಪರಿಹಾರದ ಭರವಸೆಯನ್ನ ನೀಡಿ ಹೋಗಿದ್ದಾರೆ. ಆದರೆ ಗುಡ್ಡದ ಮಣ್ಣು ತೆಗೆಯುವ ಕೆಲಸ ಮಾಡಲು ಯಾವುದೇ ಪ್ರಯತ್ನಗಳು ನಡೆಸಲಾಗಿಲ್ಲ. ಸ್ಥಳಕ್ಕೆ ಪರಿಷತ್ ಸದಸ್ಯ ಐವನ್ ಡಿಸೋಜಾ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಸರ್ಕಾರದಿಂದ ಸೂಕ್ತ ಪರಿಹಾರ ಒದಗಿಸುವ ಭರವಸೆ ನೀಡಿದ್ದಾರೆ.
ಇದು ಬಂಟ್ವಾಳದಲ್ಲಿ ನಡೆದಿರುವಂತಹ ಗುಡ್ಡ ಕುಸಿತ, ಅದರಿಂದ ಆಗಿರುವಂತಹ ಒಂದು ಅವಾಂತರಗಳು, ಇವೆಲ್ಲದರ ನಡುವೆ ಕೆಮ್ಮಿಂಜಿಯಲ್ಲೂ ಕೂಡ ಇಂಥದ್ದೇ ಗುಡ್ಡ ಕುಸಿತ ನಡೆದಿದೆ. ಅಲ್ಲಿ ಕೂಡ ಬಹಳಷ್ಟು ದನಕರುಗಳು ಕೂಡ ಅದಕ್ಕೆ ಹಾನಿಯಾಗಿರುವಂತಹ ಘಟನೆಗಳು ಕೂಡ ನಡೆದಿದೆ. ನಾನು ಬರ್ತೀನಿ. ಬಿಫೋರ್ ದಟ್ ನಾನು ಬಹಳಷ್ಟು ಕರೆಗಳು ಬರ್ತಿದೆ, ಮತ್ತೊಂದು ಕರೆಯನ್ನು ತೆಗೆದುಕೊಂಡು ತದನಂತರ ಬರ್ತೀನಿ. ಸರ್, ಹಲೋ ಸರ್, ನಮಸ್ತೆ. ನಮಸ್ಕಾರ ಸರ್, ಸುಧಾಕರ್ ಅಂದಿಲ್ಲ ಬೈಕಂಪಾಡಿಂದ. ಬೈಕಂಪಾಡಿಂದ ಸುಧಾಕರ್, ನಮಸ್ತೆ ಸರ್, ಮಾತಾಡಿ ಸರ್, ಏನ್ ಹೇಳ್ತೀರಿ? ಈಗ ಏನ್ ಗೊತ್ತಾ, ಈಗ ರಸ್ತೆ ಎಲ್ಲ ಕಡೆಗೆ ಮಾಡ್ತಿದ್ದಾರೆ. ಈಗ ಒಂದು ಕಡೆ ಇಂಪ್ರೂವ್ಮೆಂಟ್ ಬೇಕು, ಒಂದು ಬದಿಯಲ್ಲಿ ಪರಿಸರ ಉಳಿಬೇಕು. ರಸ್ತೆ ಮಾಡುವಾಗ ಈಗ ಬುಲ್ಡೇಜರ್ ಹಾಕಿ ಆಪರೇಷನ್ ಮಾಡ್ತಾರೆ ರಸ್ತೆಯನ್ನೆಲ್ಲ. ಅದು ಸಹ ಗುಡ್ಡ ಅಂದ್ರೆ ಮಣ್ಣು ಸಡಿಲಾಗ್ತದಲ್ಲ ಆಗ ಬೇಸಿಗೆಗಾಲದಲ್ಲಿ ಮಾಡುವಾಗ. ಈಗ ಅದು ನೀರಿನೊಟ್ಟಿಗೆ ಬೀಳುವ ಚಾನ್ಸಸ್ ಸಹ ಇದೆ ಅದು. ಅದು ಮತ್ತೊಂದು ನನ್ನ ಸಲಹೆ ಏನಂದ್ರೆ, ಇನ್ನು ಈಗ ಶಿರಾಡಿ ಘಾಟಿ ಇದ್ರಲ್ಲೆಲ್ಲ ಈ ಹುಣಸೆ ಮರ ಇದ್ರದ್ದು ಗಿಡದ್ದು ನಟ್ರೆ ಅದು ತುಂಬಾ ವರ್ಷ ಬಾಳ್ತರ ಸಹ ಬರ್ತದೆ, ಮತ್ತೆ ಪ್ರಯೋಜನ ಆಗ್ತದೆ. ಈಗ ಹುಣಸೆ ಮರವಾ? ಹುಣಸೆ ಮರದ ಗಿಡ, ಹೌದೌದು. ಯಾಕೆಂದ್ರೆ ಅದು ಇಷ್ಟೋ ವರ್ಷ ಬಾಳ್ತರ ಬರ್ತದೆ ಅದು. ಬೇರು ಸಹ ಗಟ್ಟಿ ಇರ್ತದೆ, ಅದು ಏನು ಸಹ ಬೀಳುದಿಲ್ಲ ಅದು ಸಾಧಾರಣ ಗಾಳಿ ಮಳೆಗೆ. ಸರಿ. ಎಸ್ ಸರ್. ಸೇಫ್ ಆಗ್ಬೋದು, ಮುಂದೆ ಎಲ್ಲ ಪ್ರಯೋಜನಕ್ಕೆ ಬರ್ಬೋದು ಅದು. ಎಸ್ ಸರ್, ಥ್ಯಾಂಕ್ ಯು ಸರ್. ಈಗ ಮತ್ತೆ ನೋಡಿ, ಈಗ ಅಲ್ಲಿ ಸುರಂಗ ಮಾಡ್ತಾರೆ, ಹಾಗೆ ಮಾಡ್ತಾರೆ ಅಂತ ಇಲ್ಲಿ ಎಲ್ಲ ಇದೆ. ಆಕ್ಚುಲ್ ಆಗಿ ಸುರಂಗ ಬೇಡವೇ ಬೇಡ. ಯಾಕೆಂದ್ರೆ 1-2 ಗಂಟೆ ಲೇಟ್ ಆದ್ರೂ ಸಹ ತೊಂದ್ರೆ ಇಲ್ಲ, ಬೆಂಗಳೂರಿಗೆ ಮುಟ್ಬೋದು ನಾವು ಆರಾಮದಲ್ಲಿ. ಈ ತರ ಮಣ್ಣು ಬಿದ್ದುಕೊಂಡು ಇದ್ ಮಾಡುವಾಗ ಈಗ ನೋಡಿ 2-3 ದಿವಸ ಬ್ಲಾಕ್. ಸರ್, ಬಹುಶಃ ಸರ್, ತಮ್ಮ ಹೆಸರೇನಂತ ಹೇಳಿದ್ರಿ ಸರ್? ಸುಧಾಕರ್ ಅವರೇ, ಬಹುಶಃ ಸುಧಾಕರ್ ಅವರು ಈಗ ಮಣ್ಣು ಬಿದ್ದಿದೆ ಅನ್ನುವಂತಹ ದೃಶ್ಯಗಳನ್ನ ನೋಡಿ ಸ್ವಲ್ಪ ಆತಂಕಗೊಂಡು ಈ ಮಾತನ್ನ ಹೇಳಿರ್ಬೋದು. ಒಂದು ವೇಳೆ ಮಣ್ಣು ಇದೆಲ್ಲ ಮಳೆ ಎಲ್ಲ ಸರಿಯಾದ್ಮೇಲೆ, ಸರಿ ಬಿಸಿಲಿದ್ದಾಗ, ಆವಾಗ ನೀವು ಇದೇ ರೀತಿ ಬೆಂಗಳೂರಿಗೆ ಹೋಗ್ಬೇಕು ಅಂತ ಬಂದಾಗ, ಬೇಗ ಹೋಗ್ಬೇಕು ಅಂತ ಬಂದಾಗ, ನೀವು ಅಲ್ಲಿ ಟ್ರಾಫಿಕ್ ಅಥವಾ ಅಲ್ಲಿ ಶಿರಾಡಿ ಘಾಟ್ಗಳು ಈ ರೀತಿ ನೋಡಿದಾಗ, ಈ ರೀತಿಯಿಂದ ನಾವು ಸುರಂಗ ಮಾರ್ಗಗಳ ರೈಲು ಮೂಲಕವೇ ಹೋಗ್ಬೋದು ಅನ್ನುವಂತ ಮನಸ್ಥಿತಿ ಬರಬಹುದೇನೋ? ಇಲ್ಲ. ಈಗ ನಾವು ಸಮಾಧಾನವೇ ಮುಖ್ಯ ನಮಗೆ. ಎಲ್ಲರಿಗಿರಲ್ಲ ಸರ್, ಅಭಿವೃದ್ಧಿ ಬೇಕು, ಡೆವಲಪ್ಮೆಂಟ್ ಬೇಕು ಸರ್. ರೋಡ್ ಆಗಿಲ್ಲ, ರೋಡ್ ಆಗ್ಬೇಕು. ಅಭಿವೃದ್ಧಿ ಬೇಕೇ, ನಿಜವಾಗಿ ಅಭಿವೃದ್ಧಿ ಬೇಕು. ಯಾಕಂದ್ರೆ ಇಲ್ಲದ್ರೆ ಸಿಂಗಲ್ ರೋಡ್ ಅಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ, ಡಬಲ್ ರೋಡ್ ಬೇಕೇ ಬೇಕು. ಮತ್ತೆ ಒಂದ್ಸಗಿ ನಾವು ಅಂದ್ರೆ ಈಗ ನೋಡಿ, ಈಗ 2-3 ವರ್ಷಕ್ಕೆ ರಸ್ತೆ ಮಾಡ್ತಾರೆ, ಫುಲ್ ಬ್ಲಾಕ್ ಆಗ್ತದೆ. ನನ್ನ ಪ್ರಕಾರ ಒಂದು 10-15 ವರ್ಷಕ್ಕೆ ರಸ್ತೆಯನ್ನು ಅಗಲ ಮಾಡಿದ್ರೆ ಒಮ್ಮೆಗೆ ಆಗ್ತದಲ್ಲ. ಪರಿಸರ ಸಹ ಉಳಿಬಹುದು ಹೊತ್ತಿಗೆ. ಸರಿ. ಎಸ್ ಸರ್, ಥ್ಯಾಂಕ್ ಯು, ಧನ್ಯವಾದಗಳು. ಬಹಳಷ್ಟು ಕರೆಗಳು ಬರ್ತಾ ಇದ್ರೆ. ಖುಷಿ ವಿಚಾರ ಏನಂತ ಹೇಳಿದ್ರೆ, ನಮ್ಮ ಜನರಿಗೂ ಕೂಡ ಪರಿಸರದ ಬಗ್ಗೆ ಕಾಳಜಿ ಇದೆ. ನಮ್ಮ ಜನರಿಗೂ ಕೂಡ ಈ ರಾಜಕೀಯ ಬೆಳವಣಿಗೆಗಳು, ಕಾಂಟ್ರವರ್ಸಿಗಳು ಇದೆಲ್ಲ ಹೊರತಾಗಿಯೂ ಕೂಡ ಬಹಳಷ್ಟು ಜನರಿಗೆ ಪರಿಸರದ ಬಗ್ಗೆ ಸದ್ಯದ ಮಟ್ಟಿನಲ್ಲಿ ಕಾಳಜಿ ಇದೆ ಅನ್ನುವಂಥದ್ದು ಬಹಳಷ್ಟು ಖುಷಿ ತರುವಂಥ ಸಂಗತಿ. ಎನಿವೆ, ಮನುಷ್ಯ ಅದನ್ನು ಅರ್ಥ ಮಾಡಿಕೊಂಡ್ರೆ ಸಾಕು. ಪ್ರಕೃತಿಯ ಜೊತೆ ಆತನ ಸಂಘರ್ಷ ಅಲ್ಲ, ಪ್ರಕೃತಿಯ ಜೊತೆಗೆ ಆತ ಬದುಕಬೇಕು. ಪ್ರಕೃತಿಯ ಜೊತೆ ಆಗ್ತಾ ಹೊಂದಿಕೊಂಡು ಬದುಕಿದಾಗ ಮಾತ್ರ ಆತನಿಗೆ ಬದುಕಲಿಕ್ಕೆ ಆಗುತ್ತೆ. ಸಂಘರ್ಷದಿಂದ ಬದುಕಲಿಕ್ಕೆ ಸಾಧ್ಯವೇ ಇಲ್ಲ. ಪ್ರಕೃತಿ ಎದುರು ನಾವುಗಳು ಏನೂ ಅಲ್ಲ. ಸೊ ಹಾಗಿದ್ದಾಗ ಪ್ರಕೃತಿ ಪದೇ ಅದನ್ನು ಪ್ರೂವ್ ಮಾಡ್ತಾ ಹೋಗುತ್ತೆ. ಇವೆಲ್ಲದರ ಜೊತೆಗೆ ಸರ್, ದಿನೇಶ್ ಒಳ್ಳೆ ಸರ್, ಈಗ ಬಹಳಷ್ಟು ಪ್ರಶ್ನೆಗಳು ಬರ್ತಾ ಇರುವಂಥದ್ದು. ಈಗ ಸಣ್ಣ ಪುಟ್ಟ ಲ್ಯಾಂಡ್ ಸ್ಲೈಡ್ಗಳು, ನಾನು ಅದೇ ಈಗ ಹೇಳಿದಾಗ, ಕೆಲವರಿಗೆ ಈಗ ಅಂದರೆ ಈ ಹಿಂದೆ ಪರಿಸರದ ವಿಚಾರವಾಗಿ ನಮ್ಮ ಜನರು ತಲೆ ಕೆಡಿಸಿಕೊಂಡದ್ದು ಬಹಳಷ್ಟು ಕಡಿಮೆ. ಸೊ ಈಗ ಬಹುಶಃ ನಮ್ಗಳ ಬುಡಕ್ಕೆ ಬಂದಿದೆ ಅಂತ ಬಂದಾಗ ಸ್ವಲ್ಪ ಭಯಭೀತರಾಗಿದ್ದೀವಿ ನಾವುಗಳು. ಸೊ ಹಾಗಿದ್ದಾಗ ಏನು ಹೇಳ್ತೀರಿ ಅಂದರೆ, ಈ ಸಣ್ಣ ಪುಟ್ಟ ಲ್ಯಾಂಡ್ ಸ್ಲೈಡ್ಗಳು, ಕೆಲವರು ಉಡಾಫೆ ಹೇಳೋರು ಕೂಡ ಇದ್ದಾರೆ. ಅಂಕೋಲದಲ್ಲ ಆಯ್ತಲ್ಲ, ಅಷ್ಟು ದೂರದಲ್ಲಿದೆ. ವಯನಾಡಲ್ಲೇ ಆಯಿತು, ಅಷ್ಟು ದೂರದಲ್ಲಿದೆ. ಏನಾಗಿದೆ, ನಾವುಗಳು ಸೇಫ್ ಆಗಿದ್ದೀವಿ ಅನ್ನುವಂಥದ್ದು. ಸೊ ಲ್ಯಾಂಡ್ ಸ್ಲೈಡ್ ಅಲ್ಲಲ್ಲಿ ಸಣ್ಣ ಪುಟ್ಟ ಆಗ್ತಾ ಇದೆ. ಈಗ ನಾವು ನೋಡ್ಕೊಂಡು ಬಂದ್ವಿ, ಬಂಟ್ವಾಳ, ಕಡಬ, ಕೆಮ್ಮಿಂಜೆ, ಈ ಕಡೆ ಸುಳ್ಯ, ಸಂಪಾಜೆ, ಶಿರಾಡಿ ಘಾಟ್, ಸಣ್ಣ ಪುಟ್ಟ ಲ್ಯಾಂಡ್ ಸ್ಲೈಡ್ಗಳು. ಇದೇ ಮುಂದಿನ ದೊಡ್ಡ ಮಟ್ಟದ ಲ್ಯಾಂಡ್ ಸ್ಲೈಡ್ ಅಥವಾ ದೊಡ್ಡ ಮಟ್ಟದ ಅನಾಹುತಕ್ಕೆ ಕಾರಣವಾಗುತ್ತಾ, ಮುನ್ಸೂಚನೆ ಆಗುತ್ತಾ, ಅಥವಾ ಇಲ್ಲೇ ಕೊನೆಯಾಗುತ್ತೆ ಇದೇ ರೀತಿ? ಏನು ಹೇಳ್ತೀರಾ ದಿನೇಶ್ ಒಳ್ಳವರೇ? ಇಲ್ಲ, ಲ್ಯಾಂಡ್ ಸ್ಲೈಡ್ ನಮ್ಗೆ ಇನ್ನು ಪರ್ಮನೆಂಟ್, ಅದು ಪ್ರತಿ ವರ್ಷ ನಾವು ಅನುಭವಿಸಲೇಬೇಕು. ಒಮ್ಮೆ ಲಂಬಡಿಗಳಲ್ಲಿ ಕಟ್ಟಾದ ನಂತರ ಅದರ ಬೆಳಕಿನ ಭಾಗ ಕುಸಿಲೇಬೇಕು. ಅದಲ್ಲ ಲ್ಯಾಂಡ್ ಸ್ಲೈಡ್ ಆಗ್ತದೆ. ನೋಡಿ, ಇವರೆಲ್ಲ ಪ್ರಶ್ನೆ ಎಲ್ಲ ಹೇಳಿದ್ರು, ಉತ್ತರ ಹೇಳಿದ್ರು. ಓಕೆ, ನಾನು ಹೇಳುದು ಇಲ್ಲಿ ಕೇವಲ ಜನಪ್ರತಿನಿಧಿಗಳನ್ನು, ಸರ್ಕಾರವನ್ನು, ಅಧಿಕಾರವನ್ನು ದೋಷಾರೋಪಣೆ ಮಾಡೋಕ್ಕಿಂತ ಮೊದಲು ನಾವು ಎಷ್ಟಿದ್ರ ಬಗ್ಗೆ ಕಾಳಜಿ ವಹಿಸ್ತೇವೆ ಅಂತ. ನಾವು ಈ ದುರಂತ ಟೈಮಲ್ಲಿ ಮಾತ್ರ ಮಾತಾಡೋದಲ್ಲ, ಕರೆಕ್ಟ್, ಜನಪ್ರತಿನಿಧಿ ಎಚ್ಚರಿಸಿದಲ್ಲ, ಚುಚ್ಚಬೇಕು. ಯಾಕಂದ್ರೆ ನಾವು ಅವರಿಗೆ ಆ ಪೀಠದಲ್ಲಿ ಮತದಾನ ನೀಡಿ ಅವರನ್ನು ಆ ಪೀಠದಲ್ಲಿ ಕೂತ್ಕೊಳಿಸೋ ನಾವು, ನಮ್ಗೆ ರೈಟ್ಸ್ ಇದೆ. ನಮ್ಮ ಕೇಳಿದ್ದಕ್ಕೆ ಅವರು ಉತ್ತರ ಕೊಡ್ಲೇಬೇಕು. ಇದು ವೋಟ್ ಹಾಕಿದ ನಂತರ ಆ ಪಕ್ಷ ಈ ಪಕ್ಷ ದೋಷಾರೋಪಣೆ ಮಾಡಿಕೊಟ್ರೆ ಏನೂ ಆಗುದು. ಯಾಕಂದ್ರೆ ಜನಪ್ರತಿನಿಧಿಗಳಿಗೆ ಇಂಥ ಪುರ್ನಾಸಿ ಯೋಜನೆಗಳೇ ಬೇಕು. ಯಾಕೆಂದ್ರೆ ಅವರಿಗೆ ಅದರಲ್ಲಿ 1000 ಕೋಟಿ ಬರ್ತದೆ. ದುರಂತ ಆದ್ರೆ ಪರಿಹಾರದಲ್ಲಿ 1000 ಕೋಟಿ ಬರ್ತದೆ. ಅವರು 2 ಕೋಟಿ ಲಾಭ ಹೊಡೆಯುವರು.
ಕರೆಕ್ಟ್. ನಾವು ಯಾಕಂದ್ರೆ ನೋಡಿ, ಈಗ ಕೇಂದ್ರ ಸೆಂಟ್ರಲ್ ರಿವರ್ ಬೋರ್ಡ್ ಆಕ್ಟ್ ಪ್ರಕಾರ 1954 ರಿವರ್ ಬೋರ್ಡ್ ಆಕ್ಟ್ ಪ್ರಕಾರ ಪ್ರತಿ ರಾಜ್ಯಗಳಲ್ಲಿ ಈ ನದಿಗಳ ಒತ್ತುವರಿ, ಕೆರೆಗಳ ಒತ್ತುವರಿಗೆ ಪ್ರತ್ಯೇಕವಾದ ಪ್ರಾಧಿಕಾರ ಇದೆ. ನಮ್ಮ ಕರ್ನಾಟಕದಲ್ಲಿ ಈವರೆಗಿಲ್ಲ. ಆದ್ರಿಂದ ಇವತ್ತು ಚಿಕ್ಕಬಳ್ಳಾಪುರ, ಕೋಲಾರದಲ್ಲಿ 3680 ಕೆರೆಗಳಿತ್ತು. 3680 ಕೆರೆ ಮುಳುಗಿಸಿ ಅದನ್ನು ಬಡಾವಣೆ ಮಾಡಿದ್ರು, ಬಿಲ್ಡಿಂಗ್ ಮಾಡಿದ್ರು, ಸೈಟ್ ಮಾಡಿದ್ರು. ಯಾರು ಹಾಗೆ ಕೇಳೋರ್ಲ? ಯಾಕೆಂದ್ರೆ ಬೇಡ, ಅದು ಬೇರೆಯವ್ರು ಹತ್ರ ಬರುವ ಎತ್ತಿನಹೊಳೆ ಯೋಜನೆಗೆ ನಾವು 2012ರಿಂದ 2019ರವರೆಗೆ ಬಹಳಷ್ಟು ದೊಡ್ಡ ಹೋರಾಟ ಮಾಡಿದೆವು. ಮನೆಯಲ್ಲಿ AC ರೂಮ್ ಅಲ್ಲಿ ಕೂತ್ಕೊಂಡು ಟಿವಿ ರಿಮೋಟ್ ಆಪಲ್ ಜ್ಯೂಸ್ ಕುಡ್ಕೊಂಡು ಮುಕ್ಳಿಗೆ ಬೇಯತ್ತೆ ಬೇಯಲೆ ಮುಕ್ಳಿಗೆ ಬೇಯತ್ತೆ ಬೇಯಲೆ ಹೇಳಿದ್ದು ಹೊರಗಿದ್ದ ನೋಡಿ. ಈಗ ಬೇರೆ ಯಾವ್ದು ಬೇಡ, ಮಂಗಳೂರು ಸ್ಮಾರ್ಟ್ ಸಿಟಿ ಅಂತ ಹೇಳ್ತಾ ಇದ್ದಾರೆ. ಈಗ ಮಂಗಳೂರು ನಾವು ಸ್ಮಾರ್ಟ್ ಸಿಟಿಗೆ ಫುಲ್ ಸಪೋರ್ಟ್. ನಾವು ಯಾವತ್ತಿಗೂ ಅಗೇನ್ಸ್ಟ್ ಅಲ್ಲ, ಸ್ಮಾರ್ಟ್ ಸಿಟಿಗೆ ಫುಲ್ ಸಪೋರ್ಟ್. ಆದ್ರೆ ಸ್ಮಾರ್ಟ್ ಸಿಟಿಯಲ್ಲಿ ಮೈನ್ ಏನಂತ ಹೇಳಿದ್ರೆ, ಫಸ್ಟ್ ಗ್ರೌಂಡ್ ವಾಟರ್ ಅಂತರ್ಜಲ, ಸೆಕೆಂಡ್ ಡ್ರೈನೇಜ್, ಮೂರನೇದು ಗ್ರೀನರಿ. ಈಗ ಹೊರಗಡೆ ಬರೀ ಒಂದು ಇಂಟರ್ಲಾಕ್ ಸಿಮೆಂಟ್ ಹಾಕಿ 2 ಪೈಪ್ ಇದು ವಿದ್ಯುತ್ ಇದು ಹಾಕಿದ್ರಲ್ಲ, ಸ್ಮಾರ್ಟ್ ಸಿಟಿ ಅಲ್ಲ. ಮಂಗಳೂರು ಎಷ್ಟು ಮರಗಳನ್ನು ಕಡಿದ್ರು, ಎಷ್ಟು ಗಿಡಗಳನ್ನು ಕಡಿದ್ರು, ನಾವು ನೆಟ್ಟ ಮರಗಳನ್ನು ಎಷ್ಟು ಜನ ಕಡಿದ್ರು. ಮೊನ್ನೆ ಈಗ ನಂತೂರ್ ಫ್ಲೈಓವರ್ ಅಂತ ಬಹಳ ದೊಡ್ಡ ಸುದ್ದಿ ಮಾಡಿದ್ರು. ಫ್ಲೈಓವರ್ ಗ್ರೌಂಡ್ ಅವರಿಗೆ ಗೊತ್ತಿಲ್ಲ ನೋಡಿ. ಫ್ಲೈಓವರ್ ಆಗುವ ಕಾಮಗಾರಿಗೆ ಮೊದಲು ಎಲ್ಲ ಸುತ್ತಮುತ್ತಲ ಮರಗಳನ್ನು ಕಡಿದು ಹಾಕಿದ್ರು. ಕೆಲಸ ಇನ್ನೂ ಆಗ್ಲಿಲ್ಲ, ಕಡಿದು ಹಾಕಿ 4 ತಿಂಗಳಾಯ್ತು. ಈಗ ಮಂಗಳೂರಿನವ್ರು ಯಾಕೆ ಮಾತಾಡುದಿಲ್ಲ? ನಾನು ಹೇಳುದು, ಪಶ್ಚಿಮ ಘಟ್ಟ ಆಗ್ಲಿ, ಮಂಗಳೂರಿನಾಗ್ಲಿ, ಎಲ್ಲೇ ಆಗ್ಲಿ ಜನಗಳು ಪ್ರಶ್ನಿಸ್ಬೇಕು. ನೀವು ಮಾತಾಡೋ ವರದಿ ತರದೆ ನಿಮ್ಮ ಖುಷಿ ಪ್ರಕಾರ ಯೋಜನೆ ಮಾಡಿದ್ರೆ, ಎತ್ತಿನಹೊಳೆ ಈಗ ನೀರಿಲ್ಲದೆ ಡೈವರ್ಟ್ ಮಾಡಿದ್ರೆ ನೋಡಿ. ಆಗ ನಮ್ಗೆ ಹೇಳಿದವರು, ಮೊನ್ನೆ ಬರಗಾಲ ಬರುವಾಗ 40 ಡಿಗ್ರಿ ಮಂಗಳೂರಲ್ಲಿ ಬರುವಾಗ ಒಂದು ಇಂಚಿನ ಮಾರ ದುಂಬಾಗ ಹೀಗೆ ಎಂತ ಮಾರ ವ್ಯವಸ್ಥೆ, ನೀವು ಸುಮ್ಮನೆ ಕೂತಲ್ಲ. ಹಾಗಾದ್ರೆ ನಾವು ಮಾತ್ರ ಗುತ್ತಿಗೆ ತಗೊಂಡವರು ಹೋರಾಟ ಮಾಡ್ಲಿಕ್ಕೆ. ಪರಿಸರ ಎಲ್ರಿಗೂ ಇರುವಂತದ್ದು. ನೇತ್ರಾವತಿ ಅದು ಟೆಂಪಲ್ ಹತ್ರ ಹೋಗ್ತದೆ, ಚರ್ಚಿನ ಹತ್ರ ಹೋಗ್ತದೆ, ಮಸೀದಿ ಹತ್ರ ಹೋಗ್ತದೆ. ಅದು ಜಾತಿ, ಧರ್ಮ, ಪಕ್ಷ ಯಾವುದೂ ಇಲ್ಲ. ಅದು ನಮ್ಮಲ್ಲಿ ಏನು ಗೊತ್ತಿದ್ದಾರೆ, ನೇತ್ರಾವತಿ ಅಂದ್ರೆ ನಾವು ತುಳುನಾಡಿನ ಜೀವನಾಡಿ, ದೇವರಿಗೆ ಸಮಾನ, ದೇವರಿಗೆ ಸಮಾನ ನೇತ್ರಾವತಿ. ಅದು ನಮ್ಮಲ್ಲಿ ಮೊನ್ನೆ ನಂಗೆ ಕೇಳಿ ಆಘಾತ ಆಯ್ತು. ಮನೆಯಲ್ಲಿ ಒಂದು ನಾಯಿ ಕೊಳ್ತು ಹುಳಾಗಿ ವಾಸನೆ ಬರ್ತಿತ್ತಂತೆ, ನಾಯಿಯನ್ನು ಕೊಟ್ಟು ನೇತ್ರಾವತಿಗೆ ಬಿಸಾಡಿದ್ರಂತೆ. ನೋಡಿ ಎಂತ ಇಷ್ಟ ಮನಸ್ಥಿತಿ. ಅದೇ ನೇತ್ರಾವತಿ ದೇವಸ್ಥಾನಕ್ಕೆ ತೀರ್ಥಕ್ಕೆ ಅಭಿಷೇಕ, ದೇವರಿಗೆ ಅಭಿಷೇಕ, ನಾವು ತೀರ್ಥ ತಲೆಗೆ ತಗೊಳ್ತೇವೆ ನೋಡಿ. ಹಾಗೆ ಇಲ್ಲಿ ಹೋಯ್ತು. ಗರ್ಭಗುಡಿಯಲ್ಲಿ ಇದ್ದರೆ ಭಕ್ತಿ ಶ್ರದ್ಧೆ ನೇತ್ರಾವತಿಲಿ ಇರ್ಬೇಕು. ಪಶ್ಚಿಮ ನಾವು ಯಾವಾಗಲೂ ಹೇಳ್ತೇವೆ, ಗಿಡ ಮರಗಳು ಈ ಭೂಮಿಯ ಪ್ರತ್ಯಕ್ಷ ದೇವರು. ಮಂಗಳೂರಿನಲ್ಲಿ ನೋಡಿ, ಜ್ಯೋತಿಯ ಎದುರಿಗೊಂದು ಪಾಲೆ ಮರ ಉಂಟು. ಅದನ್ನ ಕಡಿಲಿಕ್ಕೆ ಬಹಳ ಪ್ರಯತ್ನ ಪಟ್ರು. ಯಾವ ನಮೂನೆ ಮಾಡಿ ಅನ್ನೋದು ಬೋರ್ಡ್ ಹಾಕಿದ್ದೇವೆ, ಗಮನಿಸಿ. ಈ ಮರವನ್ನು ಕಡಿದವರಿಗೆ ಕದ್ರಿ ಮಂಜುನಾಥ ಶಾಪ ತಟ್ಟಲಿದೆ. ಹಾಗಾದ್ರೆ ಮಂಗಳೂರು ಅರಣ್ಯ ಇಲಾಖೆ ಎಲ್ಲಿ ಹೋಯ್ತು? ಮಲಗಿದ ಜನರಿಗೆ ಬೇಡ ಇತ್ತು. ಅಂದ್ರೆ ಮೇನ್ ಇದು ಸ್ಮಾರ್ಟ್ ಸಿಟಿ ಒಟ್ಟಿಗೆ ಡ್ರೈ ಆಗ್ತಿದ್ದೇವೆ ನಾವು. ಕಾಂಕ್ರೀಟ್ ಡ್ರೈ ಆಗ್ತಿದ್ದೇವೆ. ಸ್ಮಾರ್ಟ್ ಸಿಟಿ ಒಟ್ಟಿಗೆ ಗ್ರೌಂಡ್ ವಾಟರ್ ಬೇಕು, ಗ್ರೀನರಿ ಬೇಕು, ತಂಪು ಬೇಕು, ಎಲ್ಲ ಬೇಕು. ಬರೀ ಕೋಟಿ ಹಣ ಬಂತು ಅಂತಂದ್ರೆ ಇದನ್ನು ಜನರು ಪ್ರಶ್ನಿಸ್ಬೇಕು. ಈಗ ವಯನಾಡಲ್ಲಿ ದುರಂತ ಆಯ್ತು. ನಾಳೆ ನಮ್ಮ ಕರ್ನಾಟಕದ ಹತ್ತಿರವೇ ಚಾರ್ಮಾಡಿಯಲ್ಲಿ, ಶಿರಾಡಿಯಲ್ಲಿ ನೋಡಿ, ಪಶ್ಚಿಮ ಘಟ್ಟ ಬಿಟ್ಟು ಪುತ್ತೂರು, ವರ್ಕಾಡಿ, ಸುಳ್ಯ ಎಲ್ಲೆಲ್ಲಿ ಬರ್ತಾ ಉಂಟು. ಹಾಗಾದ್ರೆ ಇದನ್ನು ಹೇಳ್ಬೇಕು. ಮಹಾ ಸಾಧನೆ ಮಾಡಿದ ಹಾಗೆ ಓಟ್ ಹಾಕಿ ಬರ್ತಾರೆ. ಅದೇ ಜನರಿಗೆ ಓಟ್ ಹಾಕಿ ಬರ್ತಾರೆ. ನಾವು ಎತ್ತಿನಹೊಳೆಯಲ್ಲಿ ಇಲ್ಲಿ 2 ಮಾಜಿ ಮುಖ್ಯಮಂತ್ರಿ ಚಪ್ಪಲಿ ಸೇವೆ ಮಾಡಿದೆವು, ಗೆರವ ಮಾಡಿದೆವು, ಕಪ್ಪು ಬೋರ್ಡ್ ಮಾಡಿದೆವು. ಅದೇ ಮುಖ್ಯಮಂತ್ರಿ ಮಾಲೆ ಹಾಕೊಂಡು ವರ್ಗ ಮಾಡುವವರಿದ್ದಾರೆ. ನಾನು ಹೇಳುದು, ಅಧಿಕಾರಿಗಳು ಅವ್ರಿಗೆ ಬೇಕಾದಾಗ ಮಾಡ್ತಾರೆ, ಜನಪ್ರತಿನಿಧಿಗಳು ಅವ್ರಿಗೆ ಬೇಕಾದಾಗ ಮಾಡ್ತಾರೆ. ಅವರಿಗೆ ಕೈಲಿ ಬಕೆಟ್ ಅಲ್ಲಿ ಇಷ್ಟು ಕೋಟಿ ಹಾಕ್ತದೆ. ನಿಜ ನಿಜ. ಎಸ್ ಸರ್, ತಾಂತ್ರಿಕವಾಗಿದ್ದ ಸಮಸ್ಯೆಗಳಿವೆ. ತಮ್ಮ ಬಹುಶಃ ನೆಟ್ವರ್ಕ್ ಇಶ್ಯೂಸ್ ಇರಬೇಕು. ಅಂಕೋಲದಲ್ಲಿದ್ದಾರೆ ದಿನೇಶ್ ಹೊಳ್ಳ ಸರ್. ಅಂಕೋಲದಲ್ಲಿ ಅಲ್ಲಿ ಗುಡ್ಡ ಕುಸಿತ ಆಗಿರುವಂತಹ ಸ್ಥಳದಲ್ಲಿದ್ದಾರೆ. ಸೊ ಹಾಗಿದ್ದಾಗ ಸ್ವಲ್ಪ ನೆಟ್ವರ್ಕ್ ಇಶ್ಯೂಸ್, ತಾಂತ್ರಿಕವಾಗಿದ್ದ ಸಮಸ್ಯೆಗಳು, ನಾವು ನೋಡ್ತೀವಿ ಅದನ್ನು. ಬಿಫೋರ್ ದಟ್ ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ, ನಮಸ್ತೆ ಸರ್. ನಮಸ್ತೆ. ನಮಸ್ತೆ ಸರ್, ನಮಸ್ತೆ. ಮಾತಾಡಿ ಸರ್. ತಮ್ಮ ಹೆಸರು? ಯತಿನ್ ಅವರು ಮಾತಾಡಿ ಸರ್. ಏನ್ ಹೇಳ್ತೀರಾ? ಎಸ್ ಸರ್, ಮಾತಾಡಿ ಸರ್. ಸರ್ ಜಾಸ್ತಿ ಗೊತ್ತೇನೆ, ಪ್ರಕೃತಿ ಕೊಬ್ಬರ ಕಾರಣ ಯಾರು ಗೊತ್ತೇನೆ? ನಮ್ಮ ಸ್ಪೀಡ್ ಆತ ಜನ, ಸ್ಪೀಡ್ ಆತ ಸರ್.
ಇರಿಯಟ್ಲ ಕಟ್ಟು ನಮ್ಮ ಯಾಪದರ್ಥ ಸರ್. ಓಕೆ ಓಕೆ ಹಲೋ ಪಲ್ಲೆ ಸರ್ ಹಿರಿಯಟ್ಲ ಕಟ್ಟನಕ್ಲೆ ಕಟ್ಟಲೆ ನಮ್ಮ ಯಾಪದರ್ಥ ಒಂದು ಭತ್ತ ಅವು ಯಾಪಲ ಪ್ರಕೃತಿ ವಿಕೋಪನೆ ಅದೇ. ಓಕೆ ನಾನೊಂದು ಹೆಚ್ಚು ಸಮಯ ಇದ್ದೆ ಸರ್, ನನ್ನ ಬರ್ರೆ ನನ್ನೊಂದು 5 ವರ್ಷ 10 ವರ್ಷ. ಓಕೆ ಇಂಚಿನ ಇನ್ಸಿಡೆಂಟ್ ಆವೊಂದೇ ಪೋಪುಣ ಒಂದು ನೀರು போகணும் சார் போகணும் ಬ್ಯಾಗ್ ಹೋಗ್ತಾನೆ ಸರ್. ದುಮ್ಮು ಪುರ ನಮ್ಮ ಇಲ್ಲದಿತ್ತಿನ ಪುರ ಹೋಗುತ್ತಾನೆ ಒಂಜಿ ಹಿರಿಯಟ್ಲು ಪಂಪಿನ ಪುರ ಒಂಜಿ ಜನಕ್ಲಿ ಇತ್ತೇರು ಇಟ್ಟ ಪುರ ಇಂಜಿನ ಅಂತ ಗೊತ್ತಾನೆ ಕುಟುಂಬ ಇಚ್ಚಿ ಒಂಜನೆ ರೆಡ್ಡನೆ ಫ್ಲಾಟ್ ಆಯ್ತು ನೆಟ್ಟು ಕುಲ್ನೈಟ್ ಆಗ ಓಲ ಗೊತ್ತಿದ್ದ ವಿಷಯ ಅದೇ ಪನ್ನಗ ದಾತೆ ಗೊತ್ತಾನೆ ಸರ್. ನೋಟ್ ಇತ್ತನ ತಿನ್ರೆ ಅಪ್ಪಜಿ ಬೆಲೆ ಎತ್ತನ ಯೋಧೆ ಎತ್ತನ ಯಾಪಲ್ಲ ನಮ್ಮ ಜೀವನ ತಪ್ಪಲ್ಲಿ ನಿಜ. ಸರ್ ಕರೆಕ್ಟ್ ಕರೆಕ್ಟ್ ಇಜ್ಜು ಸರ್ ಇತ್ತ ಅವೇ ಡೆವಲಪ್ಮೆಂಟ್ ಕಾಸು ಐತ ಪಿರೋಡೆ ಪೋಂಡುಲ್ಲ ಹೊರತು ಸರ್ ಬೇಜಾರವನ್ನೊಂದು ಒಂಜಿ ಕೋಟೆ ಒಂಜಿ ಕಾಡನೆ ವಯನಾಡ್ ಒಂಜಿ ಕುಟುಂಬ ರಕ್ಷಣೆ ಮಂದ ಯಾಪಲ್ಲ ದಾಳಿ. ಕರೆಕ್ಟ್ 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 ನಿಜ ನಿಜ ಕರೆಕ್ಟ್ ಕರೆಕ್ಟ್ 4 ಜೋಕುಲ್ಲ ಅತ್ತಲ್ಲ ಒಂಜಿ ಸುರಂಗಡಿ ಕುಲ್ದೇರು ಅಂದಪ್ಪ. ಕರೆಕ್ಟ್ ಕರೆಕ್ಟ್ ನಿಜ ಮಾತ್ರ ಗೊತ್ತು ಅಂದಪ್ಪ. ಈತ ತುಲೆ ಡೆವಲಪ್ಮೆಂಟ್ ಪರೊಂದುಲ್ಲ ಈತ ವಾಯನಾಡದ ಸೀನ್ ತೂನಾಗ ಡೆವಲಪ್ಮೆಂಟ್ ಪೂರ ನೆತ್ತದ್ರು ದಾಲ ಇಜ್ಜಿ ದಾಲ ಬೋಡ್ಚಿ ಮನುಷ್ಯನ ಜೀವ ಎತ್ತಿನ ಬದುಕೊಳ್ಳಿ ಬಂದು ಪ್ರಕೃತಿದ ಎದುರು ನಮ್ಮ ದಾಲ ಇಜ್ಜ 5 ವರ್ಷ 10 ವರ್ಷಕ್ಕೆ ನಮ್ಮ ತುದೆ ಓಲಿತ್ತಿನ ಗೊತ್ತಿಲ್ಲ ಸರ್. ಮಂಗಳೂರ್ದು ಬೋಟಗುಡ್ಡೆ ಎತ್ತನತೆ ನಮ್ಮ ಎಂಗ್ಲೆ ಬಂದಿನಕ್ಕೆ ಎಂಗ್ಲು ತುಪ್ಪಿದ್ಯಾ ಎಂಗಿತ್ತ 51 ವರ್ಷ ಅಂಡಿ ಬಾವುಟಗುಡ್ಡೆ ಮುಟ್ಟ ತುದೆ ಇರ್ತೇನೆ ಅದೇ. ಓಕೆ ನಿಜ 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 ಎಸ್ ಸರ್ ಎಸ್ ಸರ್. ಬಗ್ಗ ಎಂಗ್ಲಿಗೆ ಬ್ರೇಕ್ ವಾಟರ್ ಬಾರ್ದೇರಿ ಅವು ಇತ್ತ ನಮ್ಮ ಒಂಜಿ ದುಂಬು ಉತ್ತರ ಬನಾಗ 5 ನಿಮಿಷ ಇತ್ತ ಅರ್ಧ ಗಂಟೆ ತಾಗುದು. ಓಕೆ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಯತಿನವರೇ. ನಾವೆಲ್ಲ ಮಾಡಿದಂಥ ಒಂದು ಸ್ವಾರ್ಥದಿಂದ ಇಂತಹ ಪರಿಸ್ಥಿತಿ ನಮ್ಗಳಿಗೆ ಬಂದಿದೆ ಅಂತ ತಾವು ಕೂಡ ಹೇಳ್ತಾ ಇದ್ರಿ. ಎಸ್ ಯತಿನವರೇ ಥ್ಯಾಂಕ್ ಯು ಧನ್ಯವಾದಗಳು ಸರ್ ಧನ್ಯವಾದಗಳು. ಜೊತೆಗೆ ಎಸ್ ಸರ್ ದಿನೇಶ್ ಹೊಳ್ಳ ಸರ್ ನಮ್ಮ ಜೊತೆ ಇದ್ದಾರೆ. ತಾಂತ್ರಿಕವಾಗಿರುತ್ತೆ ಕೆಲವು ಸಮಸ್ಯೆಗಳಿವೆ ಅಂದರೆ ಸ್ವತಃ ದಿನೇಶ್ ಹೊಳ್ಳ ಅವರು ಅಂಕೋಲದಲ್ಲಿದ್ದಾರೆ. ಸೊ ಅಲ್ಲಿ ಗುಡ್ಡ ಕುಸಿದಿರುವಂತಹ ಒಂದು ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ಸೊ ಹಾಗಿದ್ದಾಗ ಎಸ್ ಸರ್ ನಾನು ಇಲ್ಲಿ ವಯನಾಡ್ನ ವಿಚಾರವಾಗಿ ನಾವು ನೋಡಿದಾಗ ಸರ್ ಜೊತೆಗೆ ಈಗ ಪರಿಸ್ಥಿತಿ ಸದ್ಯದ ಪರಿಸ್ಥಿತಿ ಎಲ್ಲ ಕಡೆಗಳಲ್ಲಿ ಆ್ಯಂಡ್ ಕೊನೆಯದಾಗಿ ನಾನು ಮಾತಾಡ್ತೀನಿ ಆ್ಯಂಡ್ ಒನ್ಸ್ ಅಗೇನ್ ನೆಟ್ವರ್ಕ್ ಇಶ್ಯೂಸ್ ಆಗಿದೆ ಅಂತ ಕಾಣುತ್ತೆ. ಓಕೆ 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 ಎಸ್ ಅದೇ ರೀತಿ ಕೆಮ್ಮಿಂಚೆಯಲ್ಲಿ ನಡೆದಿರುವಂಥ ಲ್ಯಾಂಡ್ ಸ್ಲೈಡ್ ಆ ದೃಶ್ಯಗಳನ್ನು ಹಾಕಿ ಕೆಮ್ಮಿಂಚೆಯಲ್ಲಿ ನಡೆದಿರುವಂಥದ್ದು ಎಸ್ ತಾವು ಗಮನಿಸ್ತಾ ಇರುವಂಥ ಪುತ್ತೂರ ಮೂಲೆಯಲ್ಲಿ ಬೆದ್ರಾಳ ತೋಡಿಗೆಯಲ್ಲಿ ನಡೆದಿರುವಂಥ ಗುಡ್ಡ ಕುಸಿತ. ಪುತ್ತೂರು ಪೇಟೆಯ ರಾಜಕಾಲುವೆ ಸಹಿತ ಹಲವು ಉಪತೋಡುಗಳ ಮಳೆ ನೀರು ಹರಿಯುವಂತಹ ಬೆದ್ರಾಳ ತೋಡಿಗೆ ಇಂದು ನಸುಕಿನ ಜಾವ ಗುಡ್ಡ ಕುಸಿದು ಪಕ್ಕದ ಅಡಿಕೆ ತೋಟಗಳು ಜಲಾವೃತಗೊಂಡು ಮನೆಯೊಂದು ಅಪಾಯದ ಅಂಚಿನಲ್ಲಿದೆ. ಜೊತೆಗೆ ಕೆಮ್ಮಿಂಜೆ ಗ್ರಾಮದ ಪುತ್ತೂರ ಮಲೆ ಮತ್ತು ಕೆಮ್ಮಿಂಜೆ ಬೈಲು ಎಂಬಲ್ಲಿ ಬೆದ್ರಾಳ ತೋಡಿ ಭಾರಿ ಪ್ರಮಾಣದ ಗುಡ್ಡೆಯ ಮಣ್ಣು ಕುಸಿದು ಬಿದ್ದಿರುವಂತಹ ದೃಶ್ಯ ತಾವು ಗಮನಿಸ್ತಾ ಇದ್ದೀರಿ. ಇದು ಕೆಮ್ಮಿಂಜೆಯಲ್ಲಿ. ಎಸ್ ಇದು ಕೆಮ್ಮಿಂಜೆ ಆದರೆ ಶಿರಾಡಿ ಘಾಟ್ನಲ್ಲಿ ಪ್ರತಿನಿತ್ಯವೂ ಕೂಡ ಅಲ್ಲಿ ಲ್ಯಾಂಡ್ ಸ್ಲೈಡ್ ಆಗ್ತಾನೇ ಇದೆ. ಇದು ಮೊನ್ನೆಯ ದೃಶ್ಯಾವಳಿ ಲ್ಯಾಂಡ್ ಸ್ಲೈಡ್ ಆಗಿರುವಂಥದ್ದು ಶಿರಾಡಿ ಘಾಟ್ನಲ್ಲಿ. ನನಗೆ ಶಿರಾಡಿ ಘಾಟ್ ಬಗ್ಗೆ ದಿನೇಶ್ ಹೊಳ್ಳ ಸರ್ ಜೊತೆ ಮಾತಾಡಬೇಕಾಗಿತ್ತು. ಪ್ರತಿನಿತ್ಯ ಅಲ್ಲಿ ಲ್ಯಾಂಡ್ ಸ್ಲೈಡ್ ಆಗ್ತಾನೇ ಇದೆ, ಅಲ್ಲಿ ಗುಡ್ಡ ಕುಸಿತ ಆಗ್ತಾನೇ ಇದೆ, ಭೂಕುಸಿತ ಆಗ್ತಾನೇ ಇದೆ. ಆದರೂ ಕೂಡ ಅಲ್ಲಿ ಒಂದ್ಸಲ ವೆಹಿಕಲನ್ನು ಬಿಡ್ತಾರೆ, ಮತ್ತೆ ಗುಡ್ಡ ಕುಸಿತ ಆಗುತ್ತೆ. ಏನು ಕತೆ ಏನು ವಿಚಾರ ಅಂತ ಗೊತ್ತಿಲ್ಲ. ಅಲ್ಲಿ ಟ್ಯಾಂಕರ್ಗಳು ಲಾರಿಗಳು ಪಲ್ಟಿ ಹೊಡೆದದ್ದು ತಾವು ಗಮನಿಸ್ತಾ ಇದ್ದೀರಿ. ಇದು ಮೊನ್ನೆಯ ದೃಶ್ಯಾವಳಿ, ಆದರೆ ನಿನ್ನೆಯೂ ಕೂಡ ನಡೆದಿತ್ತು, ಅದರ ಮೊನ್ನೆಯೂ ಕೂಡ ನಡೆದಿತ್ತು. ಪ್ರತಿನಿತ್ಯ ಅಲ್ಲಿ ಲ್ಯಾಂಡ್ ಸ್ಲೈಡ್ ಆಗ್ತಾನೇ ಇದೆ. ಪ್ರತಿನಿತ್ಯ ಅದೇ ಜಾಗದಲ್ಲಿ ಈ ರೀತಿ ಲಾರಿಗಳು ವೆಹಿಕಲ್ಗಳು ಪಲ್ಟಿ ಹೊಡಿತಾನೇ ಇದೆ. ಸೊ ಏನು ಕತೆ ಅನ್ನುವಂತಹ ಪ್ರಶ್ನೆ, ಇಸ್ ಇಟ್ ಸೇಫ್ ಇದೇ ರೀತಿ ಆಗ್ತಾ ಹೋದರೆ ಅನ್ನುವಂತಹ ಪ್ರಶ್ನೆಗಳು. ಜೊತೆಗೆ ಇಂತಹ ಒಂದು ಪ್ರಕೃತಿ ಮನುಷ್ಯನ ಮೇಲೆ ಮುನಿಸಿಕೊಂಡಿರುವಂತಹ ದೃಶ್ಯ ನಮಗೆ ಈಗ ಸರ್ವೇ ಸಾಮಾನ್ಯವಾಗಿ ಕಂಡು ಬರ್ತಾ ಇದೆ. ಶಿರಾಡಿ ಘಾಟ್ನಲ್ಲಿ ಮತ್ತೆ ಭೂಕುಸಿತ ಉಂಟಾಗ್ತಾ ಇದೆ. ಸಂಚರಿಸ್ತಾ ಇರುವಂಥ ವಾಹನಗಳ ಮೇಲೆ ಗುಡ್ಡದ ಮಣ್ಣು ಕುಸಿದು ಬೀಳ್ತಾ ಇದೆ. ಒಂದೆಡೆ ಆತಂಕದಿಂದ ಆ ಭಾಗದ ಜನರು ಪ್ರಯಾಣವನ್ನು ಮಾಡಬೇಕಾಗಿದೆ, ಅನಿವಾರ್ಯತೆ ಇದೆ.
ಪ್ರಕೃತಿಯ ಮೇಲೆ ಮಾನವನಿಂದ ವಿಕೃತಿ, ಹಾಗಿದ್ದಾಗ ಪರಿಸರದ ಮೇಲೆ ದಬ್ಬಾಳಿಕೆಯಿಂದ ಈ ಅನಾಹುತಗಳು ಸಂಭವಿಸ್ತಾ ಇದೆ ಅನ್ನುವಂಥದ್ದು ಈಗಾಗಲೇ ಪರಿಸರ ತಜ್ಞರು ಹೇಳುವಂಥದ್ದು, ಪರಿಸರವಾದಿಗಳು ಹೇಳುವಂಥದ್ದು. ಓಕೆ, ಹಲೋ ಸರ್, ನಮಸ್ತೆ ಸರ್. ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಹಲೋ ಸರ್, ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಓಕೆ, ನೆಕ್ಸ್ಟ್ ಕಾಲ್ ಕನೆಕ್ಟ್ ಮಾಡಿ. ಹಲೋ ಸರ್, ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಓಕೆ, ಕರೆ ಕಟ್ಟಾಗಿದೆ. ಕರೆ ಮಾಡಿದಾಗ ಟಿವಿಯಲ್ಲಿ ಮ್ಯೂಟ್ ಮಾಡಿ ಕರೆ ಮಾಡಿ, ಇಲ್ಲದಿದ್ದರೆ ಕರೆ ಕಟ್ಟಾಗುತ್ತೆ. ಜೊತೆಗೆ ಇದು ಗುಡ್ಡ ಕುಸಿತದ ಒಂದು ಭಯ, ಆತಂಕ ಶಿರಾಡಿ ಘಾಟ್ನಲ್ಲಿದ್ದರೆ ಇಲ್ಲಿ ಕೆತ್ತಿಕಲ್ ಪರಿಸರದಲ್ಲಿ ಬಹಳಷ್ಟು ಸಮಯಗಳಿಂದ ಮಂಗಳೂರಿನಲ್ಲೂ ಕೂಡ, ಮಂಗಳೂರು ನಗರ ಭಾಗಗಳಲ್ಲಿ, ವಾಮಂಜೂರು ಭಾಗದಲ್ಲಿಯೂ ಕೂಡ ಗುಡ್ಡ ಕುಸಿತದ ಭಯ, ಆತಂಕ ಶುರುವಾಗಿದೆ ಕೆತ್ತಿಕಲ್ನಲ್ಲಿ. ತಾವು ಗಮನಿಸ್ತಾ ಇದ್ದೀರಿ, ಅಲ್ಲಿ ನೋಡಿ ಒಂದು ನೀರಿನ ಝರಿಯ ರೀತಿಯಲ್ಲಿ ಬರ್ತಾ ಇರುವಂಥದ್ದು, ನೀರು ಹರಿದುಕೊಂಡು ಬರ್ತಾ ಇರುವಂಥದ್ದು, ಅಂದರೆ ಗುಡ್ಡದಿಂದ. ಸೇಮ್ ವೇ ಇಲ್ಲಿ ಅಂಕೋಲದಲ್ಲೂ ಕೂಡ ನಡೆದಿರುವಂಥದ್ದು ಇಂಥದೇ ಘಟನೆಗಳು. ಅಂದರೆ ಗುಡ್ಡದಿಂದ ಮಳೆಯ ನೀರು ಹರಿದುಕೊಂಡು ಬರುತ್ತೆ, ಅದು ಈ ರೀತಿ ಝರಿಯಾಗಿ ಹರಿದುಕೊಂಡು ಬಂದಾಗ ಅಲ್ಲಿ ವಿಜುವಲ್ಸ್ಗಳನ್ನು ಹಾಕಿ, ಅಲ್ಲಿ ಈ ಲಾರಿ ಚಾಲಕರು, ಡ್ರೈವರ್ಗಳು, ಕ್ಲೀನರ್ಸ್ಗಳೇನಿದ್ದಾರೆ ನೋಡಿ, ಅವರುಗಳು ಅದರಲ್ಲಿ ಸ್ನಾನ ಮಾಡಲಿಕ್ಕೆ ಅಲ್ಲಿ ಬರ್ತಾಯಿದ್ರು, ನಿಲ್ತಾಯಿದ್ರು, ವಾಶ್ ಮಾಡ್ತಾಯಿದ್ರು ಅವರ ಗಾಡಿಯನ್ನು. ಅದೇ ರೀತಿ ಅದರ ಮುಂದುಗಡೆ ಇದ್ದಂತಹ ಹೋಟೆಲ್ ಏನಿತ್ತು ನೋಡಿ, ಆ ಹೋಟೆಲ್ನಲ್ಲಿ ಅವರು ಉಪಹಾರವನ್ನು, ಊಟವನ್ನು ಸೇವನೆ ಮಾಡ್ತಾಯಿದ್ರು. ಆ ಕಾರಣಕ್ಕೋಸ್ಕರ ಅಲ್ಲಿ ಹೋಟೆಲನ್ನು ಕೂಡ ಮಾಡಲಾಗಿತ್ತು. ತದನಂತರ ಆ ಒಂದು ಸಂಪೂರ್ಣ ಕುಟುಂಬ ಆ ಒಂದು ಗುಡ್ಡ ಕುಸಿತದಿಂದ ಸಾವನ್ನಪ್ಪಿರುವಂಥದ್ದು, ಮೃತಪಟ್ಟಿರುವಂಥದ್ದು, ಗಂಡ, ಹೆಂಡತಿ, ಇಬ್ಬರು ಮಕ್ಕಳು, ತಮಗೆಲ್ಲರೂ ಕೂಡ ಗೊತ್ತಿದೆ. ನಾನು ಯಾಕೆ ಆ ವಿಚಾರವನ್ನು ಇಲ್ಲಿ ಪ್ರಸ್ತಾಪ ಮಾಡಿದೆ ಅಂತ ಬಂದಾಗ, ಈ ಗುಡ್ಡವನ್ನು ನೋಡಿದಾಗ, ಕೆತ್ತಿಕಲ್ ಬಳಿಯಲ್ಲಿರುವಂತಹ ಈ ಗುಡ್ಡವನ್ನು ನೋಡಿದಾಗ, ಆ ಗುಡ್ಡದಲ್ಲೂ ಕೂಡ ಅದೇ ರೀತಿಯ ಮಳೆಯ ನೀರಿನ ಜರಿ ಬರ್ತಾ ಇದೆ ನೋಡಿ. ಮೇಲ್ಭಾಗದಿಂದ ಮಳೆಯ ನೀರಿನ ಜರಿ ಹರಿದುಕೊಂಡು ಬರ್ತಾ ಇದೆ. ಅಂದರೆ ಮಳೆಯ ನೀರಿನ ಒಂದು ರಭಸ, ಜೊತೆಗೆ ಮಳೆಯ ನೀರನ್ನು ಆ ಮಣ್ಣುಗಳು ಸರಿಯಾಗಿ ಹಿಡಿದಿಟ್ಟುಕೊಳ್ಳುವಂತಹ ಶಕ್ತಿ ಇಲ್ಲದೆ ಹೋದರೆ ಅದು ಒಳಗೇನೆ ಮಣ್ಣು ಸಡಿಲವಾಗುತ್ತೆ. ಮಣ್ಣು ಸಡಿಲಾಗಿ ಇದೇ ರೀತಿ ಮಣ್ಣುಗಳು ಸಡಿಲ ಆಗಿ ಅದು ಗಟ್ಟಿತನ ಇಲ್ಲದೆ ಆ ಮಣ್ಣು ರಸ್ತೆಗೆ ಬೀಳುತ್ತೆ, ಲ್ಯಾಂಡ್ ಸ್ಲೈಡ್ ಆಗುತ್ತೆ, ಭೂಕುಸಿತ ಉಂಟಾಗುತ್ತೆ, ಗುಡ್ಡ ಕುಸಿತ ಉಂಟಾಗುತ್ತೆ. ಇದೇ ಘಟನೆ ನಡೆದಿರುವಂಥದ್ದು ಅಂಕೋಲದಲ್ಲೂ ಕೂಡ. ಸೊ ಹಾಗಿದ್ದಾಗ ಈ ಒಂದು ಭಯ, ಆತಂಕ ಮಂಗಳೂರಿನಲ್ಲೂ ಕೂಡ ಇದೆ, ವಾಮಂಜೂರು, ಕೆತ್ತಿಕಲ್ ಭಾಗದ ಜನರಿಗೂ ಕೂಡ ಇದೆ. ನಾಟ್ ಓನ್ಲಿ ಆ ಭಾಗದ ಜನರು, ಆ ಭಾಗದಲ್ಲಿ ಸಂಚರಿಸುವಂಥ ಭಾಳಷ್ಟು ಜನರಿಗೆ ಆ ಒಂದು ಭಯ ಇದ್ದೇ ಇರುತ್ತೆ. ನೋಡಿ ಗುಡ್ಡ ಯಾವ ರೀತಿ ಇದೆ. ಇದು ಕೆತ್ತಿಕಲ್ನ ಒಂದು ದೃಶ್ಯಾವಳಿಗಳಾದರೆ, ಶಿರಾಡಿ ಘಾಟ್, ಸುಳ್ಯ, ಪುತ್ತೂರು, ಮಂಜೇಶ್ವರ, ಬಂಟ್ವಾಳ, ಹೀಗೆ ಕರಾವಳಿಯ ಅಲ್ಲಲ್ಲಿ ಗುಡ್ಡ ಕುಸಿತ, ಭೂಕುಸಿತಗಳು ಸಂಭವಿಸ್ತಲೇ ಇದೆ. ಇದು ಸದ್ಯದ ಪರಿಸ್ಥಿತಿ. ಕಾರಣ ಮನುಷ್ಯ ಮಾಡಿದಂತಹ ಸ್ವಾರ್ಥ, ಆತನ ಸ್ವಾರ್ಥದಿಂದ ಈ ರೀತಿ ಆಗ್ತಾ ಇರುವಂಥದ್ದು. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ, ನಮಸ್ತೆ. ನಾನು ಸಾಯಿನಾಥ್ ಬೋಳೂರಿಂದ. ನಮಸ್ತೆ ಸಾಯಿನಾಥ್ ಅವರೇ. ಎಸ್ ಸರ್, ಮಾತಾಡಿ ಸರ್. ಏನಿಲ್ಲ, ನಾನು ಪ್ರೊಫೆಷನಲ್ ಆಗಿ ಡ್ರೈವರ್. ಹೇಳಿ ಸರ್. ನಾವು ತುಂಬಾ ಕಷ್ಟದಲ್ಲಿ ಅಂದ್ರೆ ಆಗಿಲ್ಲ ಅಂತ ಹೇಳಿದ್ರೆ, ಈ ಜನರು ಮಾಡುವ ಇದಕ್ಕೆ ಅಂದ್ರೆ ವಿಷಯ ಇದರದ್ದು ಎರಡು ಸೆಂಟೆನ್ಸ್ ಉಂಟು. ಒಂದು, ಮರ ಕಡಿತಾರೆ, ಅದರ ಬುಡವನ್ನು ತೆಗೆಯುವುದಿಲ್ಲ, ಅದು ಅಲ್ಲಿಗೆ ಕೊಳ್ತು ಹೊಂಡ ನಿಂತು. ಈ ಮಳೆಗಾಲದಲ್ಲಿ ಏನಾಗ್ತದೆ ಅಂತೇಳಿ ನೀರ್ ಅದ್ರ ಮೇಲೆ ಬೀಳ್ತದೆ ಒಂದನೇ. ಆ ನೀರು ನಿಂತ ಪೆಟ್ಟಿಗೆ ಅಲ್ಲಿ ಜರಿ ಆಗಿ ಹಾಗೆ ಹಾಗೆ ಅದು ಯಾರಿಗೆ ಕಾಣುದಿಲ್ಲ ಕಣ್ಣಿಗೆ. ಅದು ಇಂಥ ಮಳೆ ಬರುವಾಗ ಅದು ಕುಸಿದು ಬೀಳ್ತದೆ. ನಮ್ಗೆ ಯಾವ ದಾರಿಯಲ್ಲಿ ಎಲ್ಲಿ ಬೀಳ್ತದೆ ಅಂತ ನಮ್ಗೆ ಗೊತ್ತಿರೋದಿಲ್ಲ, ಒಂದನೇದು. ಎರಡನೇದಾಗಿ ಇವರು ಎಂತ ಅಂತ ಹೇಳಿದ್ರೆ, ಒಂದು ತೋಟೆ ಹಾಕಿ ಇದು ಜಲ್ಲಿಗೆ ಆಗ್ಲಿ, ಈಗ ಮುಂಚೆ ಆದ್ರೆ ನಾವು ಕಟ್ಟಿಂಗ್ ಮಾಡ್ತಿದ್ದದ್ದು, ಈಗ ಮಿಷಿನ್ ಅಲ್ಲೆಲ್ಲ ಕಟ್ ಮಾಡಿ ಕೆಂಪು ಕಲ್ಲೆಲ್ಲ ತೆಗಿತಾರೆ. ಆ ಹೊಂಡವನ್ನು ಫಿಲ್ ಮಾಡುದಿಲ್ಲ ಅಲ್ಲ ಸರ್. ನಿಜ ನಿಜ. ಅದೇ ಆ ಹೊಂಡವನ್ನು ಫಿಲ್ ಮಾಡ್ಲಿಲ್ಲ ಅಂದ್ರೆ ಅಷ್ಟು ನೀರು ಕೆಪಾಸಿಟಿ ಇಲ್ಲ ಅಲ್ಲ ಅದಕ್ಕೆ. ಮತ್ತೆ ಕೆಳಗೆ ಇರುವುದು ಶೇಡಿ ಮಣ್ಣು. ಆ ಶೇಡಿ ಮಣ್ಣು ಏನಾಗ್ತದೆ ಅಂತ ಹೇಳಿದ್ರೆ, ಎಷ್ಟು ಭೂಮಿ ಅಡಿಗೆ ಸೆಳಿಲಿಕ್ಕೆ ಆಗ್ತದೆ, ಅಷ್ಟು ಸೆಳೆದು ಎಲ್ಲಿ ಹೊರಗೆ ಬರುದು ಅಂತ ಅದರದ್ದು ಒಂದು ಪ್ರೊಸೀಜರ್. ನೀರಿಗೆ ಬರ್ಲಿಕ್ಕೆ ಮಾತ್ರ ಗೊತ್ತುಂಟು, ಹೋಗ್ಲಿಕ್ಕೆ ಗೊತ್ತಿಲ್ಲ. ಹಾಗಾಗಿ ಅದೇ ನಾವು ಹೇಳಿದಂತ ಹೇಳಿದ್ರೆ, ಇದನ್ನೆಲ್ಲ ಯಾವ್ದಾದ್ರು ಒಂದು ಕರೆಕ್ಟ್ ಆಗಿ ಆ ಏರಿಯಾದು ಆ ಇದ್ರದ್ದು ಅವರು ಆಫೀಸರ್ ಮಾಡ್ಬೇಕು ಸರಿಯಾಗಿ ಕೆಲಸ. ಇದು ನಾವು ಮೊನ್ನೆ ಬ್ಯಾಂಗ್ಳೂರಿಗೆ ಹೋಗಿ ಬರ್ಬೇಕಾದ್ರೆ 36 ಗಂಟೆ ಆಗಿದೆ. ಅಂದ್ರೆ ಲೋಡ್ ಇಟ್ಕೊಂಡು ಹೋಗ್ಬೇಕಲ್ಲ ಸರ್. ಓಕೆ, ಹೌದಪ್ಪ. ಅಲ್ವಾ? ಎಸ್ ಸರ್, ಎಸ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಧನ್ಯವಾದಗಳು ಸರ್. ಓಕೆ, ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ.
ಹಲೋ ಸರ್, ನಮಸ್ತೆ. ಧ್ವನಿ ಕೇಳ್ತಾ ಇದೆಯಾ ಸರ್? ಎಸ್ ಸರ್. ತಮ್ಮ ಹೆಸರು ಎಲ್ಲಿಂದ ಸರ್? ನನ್ನ ಹೆಸರು ದ್ವಾರಕೀಶ್ HM ಅಂತ. ದ್ವಾರಕೀಶ್ HM ಅವರು. ನಮಸ್ತೆ ದ್ವಾರಕೀಶ್. ಮಾತಾಡಿ ಸರ್. ಹಲೋ. ಮಾತಾಡಿ ದ್ವಾರಕೀಶ್ ಅವರೇ. ಅದೇ ಸರ್, ಇವತ್ತು ನೋಡಿದೆ ಪ್ರೋಗ್ರಾಮ್ ತೋರಿಸ್ತಾ ಇದ್ರೆ ನ್ಯೂಸ್ ಅಲ್ಲಿ. ಇದು ಫಸ್ಟ್ ಮನುಷ್ಯನ್ ಬೇಕಾಗಿರೋದು ಈ ಜನಸಂಖ್ಯೆ ನಿಯಂತ್ರಣ ಆಗ್ಬೇಕು. ಓಕೆ, ನಿಜ. ಈ ಜನಸಂಖ್ಯೆ ನಿಯಂತ್ರಣ ಆಗಿಲ್ಲ ಅಂದ್ರೆ ಕಾಡು ಬಿಡಲ್ಲ, ಲಾಸ್ಟಿಗೆ ಆಕಾಶನೂ ಬಿಡಲ್ಲ. ಹೌದಪ್ಪ, ಅದೇ ರೀತಿ ಆಗಿದೆ ನೋಡುವಾಗ. ಜನಸಂಖ್ಯೆ ಕಮ್ಮಿ ಆದ್ರೆ ಎಲ್ಲ ಸರಿ ಹೋಗುತ್ತೆ. ಆಮೇಲೆ ಈ ಮನುಷ್ಯನಿಗೆ ದುರ್ಬುದ್ಧಿ ಜಾಸ್ತಿ. ಹೌದು. ಆಸೆ ಅನ್ನೋದು ಬಹಳ ಮಿತಿ ಮೀರಿ ಹೋಗಿದೆ. ಹೌದಪ್ಪ. ನಾನು ಇಡೀ ಒಳ್ಳೆಯ ಕೋಟ್ಯಾಧಿಪತಿ ಆಗ್ಬೇಕು, ಅದಾಗ್ಬೇಕು ಅಂತ ಸ್ವಾರ್ಥ ಬುದ್ಧಿ ಬಂದು ಈ ರೀತಿ ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ. ಕರೆಕ್ಟ್. ಈ ಜಾತಿ ಭೇದಗಳೆಲ್ಲ ಬಿಟ್ಟು ಪ್ರಪಂಚದಲ್ಲಿ ಎಲ್ಲರೂ ಒಂದೇ ಅಂತ ಬದುಕಿದ್ರೆ, ಜನಸಂಖ್ಯೆ ಅವಾರ್ಡ್ ಆದ್ರೆ ಯಾವ ಸಮಸ್ಯೆನೂ ಇರಲ್ಲ. ಮನುಷ್ಯ ಸ್ವಲ್ಪ ಆಯುಷನ್ನ ಇಟ್ಕೊಳ್ಬೇಕು ಅಲ್ವಾ? ಇದೇನ್ ಮಾಡ್ಕೊಂಡು ಜನಸಂಖ್ಯೆ ಜಾಸ್ತಿ ಆಗಿ ಮನುಷ್ಯನ ಆಯುಷ್ ಕಮ್ಮಿ ಆಗ್ತಿದೆ, ಜನಸಂಖ್ಯೆ ಜಾಸ್ತಿ ಆಗ್ತಿದೆ. ಕರೆಕ್ಟ್. ನಿಜ. ಅವ್ನು ಇರೋ ತನಕ ಏನ್ ಮಾಡ್ತಾನೆ, ಆಸೆ ಅವ್ನಿಗೆ ಬದುಕಬೇಕು, ಚೆನ್ನಾಗಿ ಇದ್ ಮಾಡ್ಬೇಕು, ಅದು ಇದು ಬೇಕು ಅಂತ ಅಲ್ವಾ? ಅದಕ್ಕೆ ಸಿಕ್ಕಿದ್ರೆಲ್ಲ ಹಾಳು ಮಾಡ್ತಾರೆ. ನಿಜ. ಎಸ್ ಸರ್. ತಾವು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ ಸರ್? ನಾವು ಬೆಂಗಳೂರಿಂದ. ಓಕೆ. ಅಲ್ಲಿ ಯಾವ ರೀತಿ ಇದೆ ಸರ್ ಸದ್ಯದ ಪರಿಸ್ಥಿತಿ ಈಗ? ಅಂದ್ರೆ ಇಲ್ಲಿ ಮಳೆ ಬರುತ್ತೆ ಅಂದ್ರೆ ನಾವಿರೋ ಇದ್ರಲ್ಲೇ ಬೆಟ್ಟ ಗುಡ್ಡಗಳು ಯಾವ್ದು ಇಲ್ಲ. ಅದೇ ನಾವು ಸೇಫ್ ಆಗಿದ್ದೀವಿ ಅಂತಲ್ಲ, ನಾಳೆ ಇನ್ನೂ ಭೂಕಂಪಗಳು ಬೇಕಾದ್ರೆ ಆಗ್ಬೋದು. ಹೌದಪ್ಪ. ನೋಡಿ, ಇದೆಲ್ಲ ಲ್ಯಾಂಡ್ ಸ್ಲೈಡ್ ನೋಡಿ ಸರ್. ಈಗ ಇದು ಲ್ಯಾಂಡ್ ಸ್ಲೈಡ್ ಒಂದು ಭಾಗ, ಪ್ರಕೃತಿಯ ಮೇಲೆ ನಾವು ಮಾಡಿದಂತಹ ದೌರ್ಜನ್ಯದ ಮೇಲೆ. ಗೊತ್ತಿಲ್ಲ, ಇನ್ನು ಮುಂದಕ್ಕೆ ತಾವು ಹೇಳಿದಾಗೆ ಭೂಕಂಪ ಕೂಡ ಆಗ್ಬೋದು, ಬೇರೇನೋ ಆಗ್ಬೋದು. ಮನುಷ್ಯ ಮಾಡೋದು ಪ್ರತಿಯೊಂದು ಬರೀ ಹಲ್ಕ ಕೆಲ್ಸಗಳೇ. ಹೌದಪ್ಪ. ಇನ್ನೇನು ಉದ್ಧಾರ ಅಂತೂ ಮಾಡಲ್ಲ. ಜನಗಳನ್ನ ಸುಲಿಗೆ ಮಾಡೋದು, ಬಡಪಾಯಿಗಳನ್ನ ಸಾಯಿಸೋದು, ಅವನ ಐಷಾರಾಮಿ ಜೀವನಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತಾನೆ. ಏನೆಲ್ಲ ಈ ಎಲ್ಲ ರಾಜಕೀಯಗಳಿಂದಲೇ ಎಲ್ಲ ಅಲ್ವಾ? ಅವ್ರು ಬಾಳ್ಬೇಕು ಅಂದ್ರೆ ಜನಗಳನ್ನೆಲ್ಲ ಹಾಳು ಮಾಡಿರ್ತಾರೆ ಅಲ್ವಾ? ಎಸ್ ಸರ್. ಇದು ಜನಗಳು ಅಷ್ಟೇನೆ, ಬುದ್ಧಿ ಕಲಿಯಲ್ಲ. ಇಲ್ಲ. ಓಟ್ ತಂದಾಗ ದುಡ್ಡು ಇಸ್ಕೊಂತಾರೆ, ಓಟ್ಗಳಾಗ್ತಾರೆ ಸರ್. ಈಗಲೂ ಕೂಡ ಅಷ್ಟೇ ಸರ್. ಈಗಲೂ ಕೂಡ ಅಷ್ಟೇ ನೋಡಿ. ಈಗ ಲ್ಯಾಂಡ್ ಸ್ಲೈಡ್ ಬಗ್ಗೆ ಮಾತಾಡ್ತೀವಿ, ಗುಡ್ಡ ಕುಸಿತ, ಭೂಕುಸಿತ ಬಗ್ಗೆ ಮಾತಾಡ್ತೀವಿ. ನೋಡಿ, ಈಗ ಈ ಮಳೆಗಾಲ ಮುಗಿದ ಮೇಲೆ ಮತ್ತೆ ನಮ್ಮ ಬೇಸಿಗೆಗಾಲ ಬರುತ್ತಲ್ವ, ಮತ್ತೆ ನಾವು ಮಾತಾಡುವಂಥದ್ದು ಡೆವಲಪ್ಮೆಂಟ್, ಅಭಿವೃದ್ಧಿಯ ಮೇಲೆ. ಮತ್ತೆ ನಾವು ಹೇಳುವಂಥದ್ದು ಎಸ್, ಗುಡ್ಡ ತೆಗೀರಿ, ಮರ ಕಡೀರಿ, ಅಲ್ಲಿ ರೆಸಾರ್ಟ್ ನಿರ್ಮಾಣ ಮಾಡಿ, ಡೆವಲಪ್ಮೆಂಟ್ ಮಾಡಿ. ಅಲ್ಲ ಸರ್, ಜಾತಿ ಭೇದನೆಲ್ಲ ಬಿಟ್ಬಿಟ್ಟು ಜನಸಂಖ್ಯೆ ಕಮ್ಮಿ ಮಾಡಿ ಅಲ್ವಾ? ಏನ್ ಬೇಕು ಇವೆಲ್ಲ? ರೈತರಿಗೆ ಹೆಂಗ್ ಮಾಡಿಕ್ಕಿದ್ರೆ ಅಂತ ಅವನು ಕೋಟಿಗಳು ಸಿಕ್ಕರು ಸಾಕು ಮಾಡ್ಕೊಂತ ಜಮೀನುಗಳನ್ನ ಅಲ್ವಾ? ಇವೆಲ್ಲ ಯಾಕೆ ಬೇಕು? ಕರೆಕ್ಟ್. ಇರೋ ಜನಸಂಖ್ಯೆನ ಕಾಪಾಡ್ರಿ, ಮತ್ತೆ ಜನಸಂಖ್ಯೆ ಮಾಡ್ಬೇಡ್ರಿ. ಓಕೆ. ಎಸ್ ಸರ್. ಥ್ಯಾಂಕ್ ಯು. ಓಕೆ ಸರ್, ಥ್ಯಾಂಕ್ ಯು ಸರ್, ಧನ್ಯವಾದಗಳು ಸರ್. ಎಸ್ ಸರ್. ಎಸ್. ಹೀಗೆ ಬಹಳಷ್ಟು ಘಟನೆಗಳು, ಸಾಲು ಘಟನೆಗಳು ವರದಿ ಆಗ್ತಾನೆ ಇದೆ. ಎಸ್, ಒಂದು ಕಡೆ ಅಂಕೋಲಾ ಕರ್ನಾಟಕದ ಜನತೆಯನ್ನು ಬೆಚ್ಚಿ ಬೀಳುವಂತೆ ಮಾಡಿದಂಥ ಘಟನೆ ಆದರೆ, ಕೇರಳದ ವಯನಾಡ್ನಲ್ಲೂ ಕೂಡ ಅದೇ ರೀತಿಯ ಘಟನೆಗಳು. 349 ಸಾವಿನ ಸಂಖ್ಯೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ, ಅಲ್ಲ ಗಂಟೆಗೊಮ್ಮೆ ಜಾಸ್ತಿ ಆಗ್ತಾ ಇದೆ. ಆದರೆ ಅಲ್ಲಿ ಕಾರ್ಯಾಚರಣೆ ಮಾಡಿದಾಗ ಅಲ್ಲಲ್ಲಿ ಹೆಣಗಳ ರಾಶಿ, ಅಲ್ಲಲ್ಲಿ ಸತ್ತ ಮೃತದೇಹಗಳು ಸಿಗುತ್ತೆ ಅಂತ ಬಂದಾಗ ತಾವು ಗಮನಿಸಿದಿರಿ, ಆನೆ ಕೂಡ ಅಲ್ಲಿ ಒಂದು ಕುಟುಂಬವನ್ನು ಕಾಪಾಡಿದಂಥ ಘಟನೆ ಕೂಡ ನಡೆದಿದೆ. ಅಂದರೆ ಅದೇ ಒಂದು ಆನೆಯನ್ನು ಈ ಹಿಂದೆ ಅನನಾಸನ್ನು ಇಟ್ಟು ಅನನಾಸಿನ ಒಳಗೆ ಬಾಂಬನ್ನು ಹಾಕಿ ಅದನ್ನು ಸಾಯಿಸಿದಂತಹ ಘಟನೆಯೂ ಕೂಡ ನಡೆದಿತ್ತು. ಆದರೆ ಆ ಆನೆಯಿಂದಲೇ ಬದುಕಿದಂತಹ ಕುಟುಂಬ. ಅಂದರೆ ಅಲ್ಟಿಮೇಟ್ಲಿ ಪ್ರಕೃತಿ ಮ್ಯಾಟರ್ಸ್, ಅಂದರೆ ನೇಚರ್ ಮ್ಯಾಟರ್ಸ್ ಆಗುತ್ತೆ. ಮನುಷ್ಯ ಎಷ್ಟೇ ನಾವು ದೊಡ್ಡವರು ಅಥವಾ ಏನೇ ರೆಸಾರ್ಟ್ಗಳನ್ನು ಮಾಡಿ ಅಥವಾ ಏನೇ ದೊಡ್ಡ ಐಷಾರಾಮಿ ಮನೆ ಕಟ್ಟಲಿ, ಈ ಪ್ರಕೃತಿಯ ಮುನಿಸಿನ ಮುಂದೆ ನಾವು ಯಾರೂ ಕೂಡ ಏನೂ ಅಲ್ಲ, ನೋ ಡೌಟ್ ಆ ಒಂದು ವಿಚಾರಗಳಲ್ಲಿ. ಯಾಕಂದರೆ ಅಂಥ ಘಟನೆಗಳು ನಡೀತಾನೆ ಇದೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ದಿನೇಶ್ ಹೊಳ್ಳ ಸರ್ ಇದ್ದರು. ಅಂದರೆ ಪರಿಸರವಾದಿಗಳು, ಪರಿಸರ ಹೋರಾಟಗಾರರು. ಬಹಳಷ್ಟು ಸಮಯಗಳಿಂದ ಈ ಪಶ್ಚಿಮ ಘಟ್ಟಗಳ ನಾಶದ ವಿಚಾರವಾಗಿ ಬಹಳಷ್ಟು ವಿರೋಧವನ್ನು ವ್ಯಕ್ತಪಡಿಸಿದಂಥ ವ್ಯಕ್ತಿ, ಜೊತೆಗೆ ಅಂದೂ ಕೂಡ ಎಳೆಯಾಗಿ ಈ ವಿಚಾರವನ್ನು ನಮ್ಮ ಮುಂದೆ ಹೇಳಿದಂಥ ವ್ಯಕ್ತಿ. ಅವಾಗ ಎಲ್ಲರೂ ಕೂಡ ಅವರ ಮಾತನ್ನು ನೋಡಿ ನಗಡ್ತಾ ಇದ್ರು. ಅಂದರೆ ಅವರು ಅಂದೇ ಹೇಳಿದರು ಇಂಥ ಘಟನೆಗಳು ಆಗೇ ಆಗುತ್ತೆ ಅನ್ನುವಂಥದ್ದು. ಆದರೆ ಈ ಎತ್ತಿನ ಹೊಳೆ ಯೋಜನೆ, ನೇತ್ರಾವತಿಯನ್ನು ತಿರುಗಿಸುವಂತಹ ಯೋಜನೆ, ಇದೆಲ್ಲವೂ ಕೂಡ ಪಶ್ಚಿಮ ಘಟ್ಟಗಳ ನಾಶಕ್ಕೆ ಕಾರಣವಾಗಿದೆ. ಆ ಪಶ್ಚಿಮ ಘಟ್ಟಗಳು ನಾಶವಾದಾಗ ನಮ್ಮ ಕರಾವಳಿ ಭಾಗಕ್ಕೆ ಬಹುದೊಡ್ಡ ಪೆಟ್ಟನ್ನು ತರುತ್ತೆ. ಅದೇ ಈಗ ಲ್ಯಾಂಡ್ ಸ್ಲೈಡ್ ಆಗ್ತಾ ಇರುವಂಥದ್ದು. ಎಲ್ಲೆಲ್ಲಿ ಕಂಡಲ್ಲಿ ಲ್ಯಾಂಡ್ ಸ್ಲೈಡ್ ಆಗ್ತಾ ಇದೆ. ಬಂಟ್ವಾಳದಲ್ಲಿ, ಕೆಮ್ಮಿಂಜೆಯಲ್ಲಿ, ಪುತ್ತೂರಿನಲ್ಲಿ, ಸಂಪಾಜೆಯಲ್ಲಿ, ಸುಳ್ಯದಲ್ಲಿ. ಸೊ ಹೀಗೆ ಬಹಳಷ್ಟು ಶಿರಾಡಿ ಘಾಟ್ನಲ್ಲಿ ನಿರಂತರವಾಗಿ ಈ ಲ್ಯಾಂಡ್ ಸ್ಲೈಡ್ಗಳು, ಭೂಕುಸಿತಗಳು ಸಣ್ಣ ಪುಟ್ಟದಲ್ಲಿ ಈಗ ನಡೀತಾ ಇದೆ. ಗೊತ್ತಿಲ್ಲ,
ವಾಟ್ ನೆಕ್ಸ್ಟ್ ಅನ್ನುವಂಥದ್ದು. ಇದೇ ರೀತಿ ಮಣ್ಣು ಸಡಿಲಗೊಳ್ತಾ ಹೋದರೆ ಮಳೆ ನೀರಿನಿಂದಾಗಿ ಮುಂದೊಂದು ದಿನ ದೊಡ್ಡ ಅನಾಹುತ ಆದರೂ ಕೂಡ ತಪ್ಪಲ್ಲ ಕೂಡ ಹೌದು, ಅಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಜೊತೆಗೆ ಅಲ್ಲಲ್ಲಿ ಫ್ಲೈಓವರ್ಗಳು, ಬ್ರಿಡ್ಜ್ಗಳು, ಅಭಿವೃದ್ಧಿ ಅನ್ನುವಂಥ ಹುಚ್ಚು ಕುದುರೆ ಹಿಂದೆ ಮತ್ತೆ ನಾವು ಓಡುವಂತಹ ಜನರು. ಸೊ ಇದೆಲ್ಲವೂ ಕೂಡ ನೋಡಿದಾಗ ಅಲ್ಟಿಮೇಟ್ಲಿ ಮನುಷ್ಯನ ಜೀವನ, ನಮ್ಗಳ ಜೀವನ ಎಷ್ಟು ದಿನ, ಎಷ್ಟು ವರ್ಷ ಅನ್ನುವಂಥದ್ದು ಪ್ರಶ್ನೆಯನ್ನು ಮಾಡಬೇಕಾಗುತ್ತೆ. ಪ್ರಕೃತಿಯ ಮುಂದೆ ಯಾರೂ ಅಲ್ಲ, ಏನೂ ಅಲ್ಲ ಅನ್ನುವಂಥದ್ದನ್ನು ನಾವು ತಿಳಿದುಕೊಳ್ಬೇಕಾಗುತ್ತೆ. ಮಳೆ ಈ ಹಿಂದೆ ಕೂಡ ಬಂದಿತ್ತು, ಇಂತಹ ಭಾಳಷ್ಟು ರಭಸವಾಗಿರುತ್ತ ಮಳೆಯ ನೀರು ಈ ಹಿಂದೆ ಕೂಡ ಬಂದಿತ್ತು. ಆದರೆ ಆ ಸಂದರ್ಭಗಳಲ್ಲಿ ಇಂತಹ ಕಾಂಕ್ರೀಟ್ ಕಾಡುಗಳು ಇರಲಿಲ್ಲ. ಎಲ್ಲಿ ನೋಡಿದ್ರು ಕಾಂಕ್ರೀಟ್ ಕಾಡುಗಳು ಅಥವಾ ಸಿಮೆಂಟ್ಗಳು ಇದೆಲ್ಲವೂ ಕೂಡ ಇರಲಿಲ್ಲ. ಮಣ್ಣು ಇತ್ತು, ಆ ಮಳೆಯ ನೀರನ್ನು ಹೀರಿಕೊಳ್ಳುವಂಥ ಶಕ್ತಿ ಆ ಮಣ್ಣಿಗಿತ್ತು. ಮಣ್ಣುಗಳು ಆ ಮಳೆಯ ನೀರನ್ನು ಹೀರಿಕೊಳ್ತಾ ಇತ್ತು, ಮಣ್ಣು ಸುಭದ್ರವಾಗಿತ್ತು, ಗಟ್ಟಿ ಮುಟ್ಟಾಗಿತ್ತು. ಸೊ ಆವಾಗ ಇಂತಹ ಪರಿಸ್ಥಿತಿಗಳು ಇರಲಿಲ್ಲ. ಈಗ ಇರುವಂಥದ್ದು ಸಂಪೂರ್ಣವಾಗಿ ಕಾಂಕ್ರೀಟ್ ಕಾಡುಗಳು. ಹಾಗಿದ್ದಾಗ ಮಳೆ ನೀರು ರಭಸವಾಗಿ ಹರಿದುಕೊಂಡು ಬರುತ್ತೆ, ಕೃತಕ ನೆರೆ ಉಂಟಾಗುತ್ತೆ, ಜೊತೆಗೆ ಮಣ್ಣು ಕೂಡ ದುರ್ಬಲವಾಗುತ್ತೆ. ಮಣ್ಣಿಗೂ ಕೂಡ ಅಲ್ಲಿ ಗಟ್ಟಿತನವನ್ನು ಆಗಲಿಕ್ಕೆ ಮಳೆಯ ನೀರಿರಲ್ಲ. ಎಲ್ಲವೂ ಕೂಡ ಕಾಂಕ್ರೀಟ್ ಕಾಡುಗಳ ಹಾವಳಿಯಿಂದ ಮಣ್ಣು ದುರ್ಬಲಗೊಳ್ತಾ ಹೋಗುತ್ತೆ. ಹಾಗಿದ್ದಾಗ ಇಂತಹ ಘಟನೆಗಳು ನಡೀತಾ ಹೋಗುತ್ತೆ. ಹಾಗಾಗಿ ಇಂಥ ಲ್ಯಾಂಡ್ಸ್ಲೈಡ್ಗಳು, ಭೂಕುಸಿತಗಳು ನಡೀತಾನೆ ಇರುತ್ತೆ. ಭಾಳಷ್ಟು ವೈಜ್ಞಾನಿಕವಾಗಿ ರೀಸನ್ಸ್ಗಳನ್ನು, ಮಾಹಿತಿಗಳನ್ನು ದಿನೇಶ್ ಹೊಳ್ಳ ಸರ್ ಅವ್ರ ಜೊತೆ ನಾನು ಪಡೆದುಕೊಳ್ಬೇಕಾಗಿತ್ತು ಇವತ್ತಿನ ಕಾರ್ಯಕ್ರಮದಲ್ಲಿ. ಅದರಲ್ಲಿ ತಾಂತ್ರಿಕವಾಗಿರುವಂಥ ಸಮಸ್ಯೆ, ಟೆಕ್ನಿಕಲ್ ರೀಸನ್ಸ್, ಯಾಕಂದರೆ ಅವರು ಅಂಕೋಲದಲ್ಲಿದ್ದಾರೆ, ಗುಡ್ಡ ಕುಸಿದಂತಹ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ, ಅಲ್ಲಿ ಅವರು ಸ್ಟಡೀಸನ್ನು ಮಾಡ್ತಾ ಇದ್ದಾರೆ. ಸೊ ದಟ್ಸ್ ವೈ ಅವರ ಜೊತೆ ನಮಗೆ ಜಾಸ್ತಿ ಚರ್ಚೆ ಮಾಡಲಿಕ್ಕೆ ಆಗಿಲ್ಲ. ಆ್ಯಂಡ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ದಿನೇಶ್ ಹೊಳ್ಳ ಸರ್. ಭಾಳಷ್ಟು ಗೌರವ ಇದೆ ಅವರ ಪ್ರಾಮಾಣಿಕವಾಗಿರುವಂತಹ ಪರಿಸರದ ಒಂದು ಸೇವೆಗೆ, ಅವರ ಹೋರಾಟಕ್ಕೆ. ಆ್ಯಂಡ್ ಥ್ಯಾಂಕ್ ಯು, ಧನ್ಯವಾದಗಳು ಅಂತ ಹೇಳ್ತಾ, ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕೂಡಲ ನ್ಯೂಸ್ 24/7.